ಲಯನ್ಸ್ ಕ್ಲಬ್ ಮುಡಿಪು ಕೋರ್ನಾಡು ಸುಮಾರು 9 ವರ್ಷಗಳಿಂದ ಹಲವಾರು ಸೇವಾ ಚಟುವಟಿಕೆ ನಡೆಸುತ್ತಾ ವಿಕಲಚೇತನರಾದ ಬಾಲಕೃಷ್ಣ ಭಟ್ ಮುಡಿಪು ಇವರ ಸ್ವಉದ್ಯೋಗ ಮಾಡಲು ಧನ ಸಹಾಯ ನೀಡಲಾಯಿತು. ಸ್ವಾತಂತ್ರ್ಯೋತ್ಸವ ಆಚರಣೆ, ವನಮಹೋತ್ಸವ ಆಚರಣೆ, ಮುಡಿಪು ಸರ್ಕಾರಿ ಪ್ರಾಥಮಿಕ ಮಾದಕ ವ್ಯಸನ ಮತ್ತು ಮುಕ್ತ ಮಾಹಿತಿ ಕಾರ್ಯಾಗಾರ, ಊಹಾಪೋಹಕಲ್ಲು ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ವಿಶೇಷ ಚಿತ್ರಕಲಾ ತರಬೇತಿ ಶಿಬಿರ, ವಿಶ್ವಕರ್ಮ ಸಂಘ ಮುಡಿಪು ಸಹಯೋಗದೊಂದಿಗೆ ಉಚಿತ ಆರೋಗ್ಯ ಶಿಬಿರ, ಬೆಳಕು ಚಾರಿಟೇಬಲ್ ಟ್ರಸ್ಟ್ ಸಹಯೋಗದಿಂದ ರಕ್ತದಾನ ಶಿಬಿರ ಇವೆಲ್ಲ ಕಾರ್ಯಕ್ರಮವನ್ನು ನಡೆಸಿರುತ್ತಾರೆ. ಕ್ಲಬ್ಬಿನ ಲಯನ್ ದೇವದಾಸ್ ಭಂಡಾರಿ ಅವರ ಅಂತ ರಾಜ್ಯಪಾಲರನ್ನು ನೀಡಿದ ಕ್ಲಬ್ ಲಯನ್ಸ್ ಕ್ಲಬ್ ಮಂಗಳಗಂಗೋತ್ರಿ. ಲಯನ್ಸ್ ಕ್ಲಬ್ ಮಂಗಳಗಂಗೋತ್ರಿ. जोन बदलते हैं, ड्रीम बिलीव अचीव का संकल्प लिए चलते हैं, हम हैं लायन, हर आंसू को मुस्कान में बदलते हैं। साथ बढ़े सेवा के पथ पर यारा, गर्व हमें भी सर्व हमारा है जो नारा। साथ बढ़े सेवा के पथ पर यारा, गर्व हमें भी सर्व हमारा है जो नारा। विश्वास लिए हर लायन का खुशियों से झूमता मन है, जोश भरा डिस्ट्रिक्ट 3234H1 है। ड्रीम बिलीव अचीव का संकल्प लिए चलते हैं, हम हैं लायन, हर आंसू को मुस्कान में बदलते हैं। ड्रीम बिलीव अचीव का संकल्प लिए चलते हैं, हम हैं लायन, हर आंसू को मुस्कान में बदलते हैं। विपदाएं महामारी न रोक सके मुश्किल राहें, दुखियों को बुजुर्गों को है थामती अपनी बाहें। ना भूख से तड़पे कोई, इतनी हमारी चाहत है। कैंसर से लड़ते बच्चों को जीवन में हसरत है। पर्यावरण ಮುಖ್ಯ ಅತಿಥಿಗಳಾಗಿ ಆಶೀರ್ವಚನಗಳನ್ನು ನೀಡಿ ಬಂದಿರುವಂತಹ ಶ್ರೀ ಈಶ ವಿಠಲದಾಸ ಸ್ವಾಮೀಜಿ, ಸಂದೀಪನಿ ಸಾಧನಾಶ್ರಮ ಶ್ರೀ ಕ್ಷೇತ್ರ ಕೇಮಾರು, ಹಾಗೂ ಇನ್ನೋರ್ವ ಮುಖ್ಯ ಅತಿಥಿಗಳಾದ ಡಾಕ್ಟರ್ ಕೆ ಚಿನ್ನಪ್ಪಗೌಡ, ರಿಟೈರ್ಡ್ ವೈಸ್ ಚಾನ್ಸಲರ್, ಇವರಿಬ್ಬರಿಗೂ ಕೂಡ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. दिल की मिटाते चले, प्यार के गीत गाते चले, मिटाते चले प्यार के गीत। ಹಲೋ, ಬ್ಯಾನರ್ ಪ್ರೆಸೆಂಟ್ ಮಾಡಲಿರುವ ಮುಂದಿನ ಕ್ಲಬ್ ಲಯನ್ಸ್ ಕ್ಲಬ್ ಪೆರ್ಮನ್ನೂರು. ದಯವಿಟ್ಟು ತಯಾರಾಗಬೇಕು. ಹಾಗೆಯೇ ಲಯನ್ಸ್ ಕ್ಲಬ್ ಛೋಟಾ ಮಂಗಳೂರು, ಇದರ ಸದಸ್ಯರು ಕೂಡ ದಯವಿಟ್ಟು ಬ್ಯಾನರ್ ಪ್ರೆಸೆಂಟೇಷನ್ಗಾಗಿ ತಯಾರಾಗಬೇಕಾಗಿ ವಿನಂತಿ.
my home club, Permanur Club, I request them to come to with the banner presentation. ತುವರ ಪೋವಡು ಗಿಟ್ಟೆರನು ತೂವಡು ಒಕ್ಕಿ ಬಲ್ಲು ಪತ್ತೊಡು ಮೂಗು ಬಲ್ಲು ಒಯ್ಪೊಡು. ಲಯನ್ಸ್ ಕ್ಲಬ್ ಪೆರ್ಮನೂರು ಬ್ಯಾನರ್ ಪ್ರೆಸೆಂಟೇಷನ್ ನಕುಲು ಸೇತರು ದೋಲು ತೆಂಬೆರೆ ಕೊಟ್ಟೆರು ಒಂಟ ನಕುಲು ಕೂಡುದು ಒಂಟ ನಲ್ಪ ಹುಡ್ತೆರು. ಮಂಜೊಟ್ಟಿಡು ಉಂಟುದೇ ಸೊಟ್ಟುದ ಚೆನ್ನೆಗೆ ತಕುಡು ಮುಕುಡು ತಕೊಂದುಲ್ಲೆ ಅಜಿಲೆರೆನ ಮುನ್ನೆಗೆ. ಭೂಮಿ ಅಲ್ಪ ಅದುರುಂಡು ಕೊಟ್ಟಿ ಬಾರ್ನ ತುನಿಪುಗು ಕೈವರ್ಮೆ ಕೊಕ್ಕೆರುಂಡು ನಿಕ್ಕಿದೆರಿ ಕಂಬುಲದ ಬಿರ್ಸೆರು ನಾಟೆ ಗಂಗೆ ಮುಖೇಶನ ಯಕಂದೆಲ್ಡು ಉಲ್ಲೆರು. ಧೋನಿ ಕಾಲೆ ಕುಟ್ಟಿನ ದರ್ಪುನರ ತೂಯರಿ ಕೈ ತಾಟಿ ಕೊಟ್ಟೊಂದು ಕುಸಿ ತಲ್ಪನಲ್ತೆರೆ. ಎರುಬಡ್ಡೆ ಬಂದಗ ಕರಿಗೂಟ ಊರ್ನಗ ಉಲ್ಲೊಂದು ಬತ್ತಡು ಬಿತ್ತಿದ ಕಂಬುಲ ಕುಟ್ಟು ಬರ ಪೋವಡು ಬಿಡ್ತೆರನು ತೂವಡು ಒಕ್ಕಿ ಪಲ್ಲು ಪತ್ತೊಡು ಮೂಗು ಪಲ್ಲು ಒಯ್ಕೊಡು. ಭಾರಿ ಬಿರ್ಸದ ನೂಕುದೆಯರ್ಲು ಈ ಕಂಬಳದ ಕಲಟುಲ್ಲ. ಸಚಿನ್ ತೆಂಡೂಲ್ಕರ್, ವಿರಾಟ್ ಕೊಹ್ಲಿ ಎಂಚನಮ ಸ್ಟಾರ್ ಕ್ರಿಕೆಟರ್ಸ್ ಬಂದಲೆಪ್ಪುವನ ಅಂಚನೆ ಗಿಡೆಯೆರಡು ಚೆನ್ನೆ ಪಾಂಡುನು ಕಂಬಳದ ಸ್ಟಾರ್ ಎರ್ಲು ಬಂದಲೆಪ್ಪುನಿ. ಇಂಚಿತ್ತಿನ ಮತ್ತು ಪುದರ್ ಮಲ್ದಿನ ಮಾತ ಎರ್ಲೆಲ್ಲ ಮೋಕೆಡಿ ಎದ್ಕೊಂಡೊಂದಿಲ್ಲ. ಅಲರಾಜೆ ಓ ತೂಜೆ ಅಲ ಗೊಟ್ಟೆ ಅಲಲ ಒಲ್ಲೆ ಓ ಸಂತು ಅಲ ಕಾಲೆ ಅಲ ಪಾಪು ಓಹೋ ಅಪ್ಪು ಅಲಲ ಬುಟ್ಟೆ ಓ ರಾಜೆ ಅಲಲ ಓ ಗಡ್ಡು ಅಲಲಲ ಒಟ್ಟು ಮತ್ತೆ ತುಬೆ ಅಂಕುಳ ಕೊಲ್ಲು ತುಬೆ ಮುಂದೆ ಬನ್ನಿ, ಮುಂದೆ ಬನ್ನಿ. ಸಾಕು ಸಾಕು. Hello.
ಧೀಂತಾನ ಧೀಂತಾನ ಧಿರನಾನ ಧೀನಾ ಧೀಂತಾನ ಧೀಂತಾನ ಧಿರನಾನ ಧೀನಾ ಧೀಂತಾನ ಧೀಂತಾನ ಧಿರನನ ಧಿರ ಧಿರ Secretary Lion Ravi Rai Fajir, President Lion Prasad Rai Kallimar, Joint Secretary Lion Prashant D'Souza, Coordinator Pragna S. Bandari. Host Club Chota Mangaluru, President Lion Harinakshi V. Kolya, Secretary Lion Kamala Gowda, Treasurer Lion Satish Bandari. ತಾವು ದಯಮಾಡಿ ವೇದಿಕೆ ದತ್ತ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹಾಗೆಯೇ ಪ್ರಾಂತೀಯ ಚೇರ್ಪರ್ಸನ್ 14 ಪ್ರಾಂತೀಯ ಚೇರ್ಪರ್ಸನ್ಗಳಾದಂತಹ ರವಿಶಂಕರ್ BS, ಲಯನ್ ಚರಣ್ ಆಳ್ವಾ, ಲಯನ್ ಗಾಯತ್ರಿ ಅರವಿಂದ್ ರಾವ್, ಲಯನ್ ವಿದ್ಯಾ ಕಾಮತ್, ಲಯನ್ ಬಾಲಕೃಷ್ಣ ಶೆಟ್ಟಿ ಮಾನಿ, ಲಯನ್ ಆನಂದ್ ರಾಯ್ P, ಲಯನ್ ರಂಗಯ್ಯ ಶೆಟ್ಟಿಗಾರ್, ಲಯನ್ ಮಾಧವ S ಶೆಟ್ಟಿ, ಲಯನ್ DK ಜಗದೀಶ್ ಚಂದ್ರ, ಲಯನ್ ಡಾಕ್ಟರ್ ಪಂಚಮ್ ತಿಮ್ಮಯ್ಯ, ಲಯನ್ ಅಬ್ದುಲ್ ಲತೀಫ್, ಲಯನ್ CG ಕೇಶವಮೂರ್ತಿ, ಲಯನ್ BN ವೆಂಕಟೇಶ್, ಲಯನ್ ಸಿಜು P. ಜೋರಾದ ಕೈಚಪ್ಪಾಳೆ ಮೂಲಕ ಎಲ್ಲ ಪ್ರಾಂತೀಯ ಚೇರ್ಪರ್ಸನ್ಗಳನ್ನು ಈ ವೇದಿಕೆಗೆ ಸ್ವಾಗತವನ್ನು ಬಯಸುತ್ತಿದ್ದೇವೆ. Now I call upon Leo Club Permanuru President Melston Ian Lobo, Region Club Presidents Lion Cecilia Montero, Lions Club Permanur, Lion Vijayan K, Lions Club Mangalore Someshwara, Lion Sharath Raj Shetty, Lions Club Mangala Gangotri, Lion Ajit, Lions Club Mudipu Kurnad, Lion Shweta Kumari, Lions Club Vitla City.
ಎಲ್ಲ ಕ್ಲಬ್ಬಿನ ಅಧ್ಯಕ್ಷರುಗಳಿಗೆ ಕೈ ಚಪ್ಪಾಳೆ ಮೂಲಕ ಈ ವೇದಿಕೆಗೆ ಸ್ವಾಗತವನ್ನು ಬಯಸೋಣ. ಝೋನ್ NY ಝೋನ್ 1 ಸಂದೀಪ್ ಹೆಗಡೆ, ಝೋನ್ NY ಝೋನ್ 2 ಶಿವರಾಮ್ ರೈ, ಝೋನ್ ಚೇರ್ಪರ್ಸನ್ ಝೋನ್ 1 ಜೆಸಿಂತಾ ಮೆಂಡೋನ್ಸಾ, ಝೋನ್ 2 ವಸಂತ್ ಶೆಟ್ಟಿ ಇವರು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಒಂದು ಕರತಾಡನದ ಒಂದು ಜೋರಾದ ಶಬ್ದ ತಮಗೆ ಬಹು ಅಗತ್ಯವಿದೆ ಎಂದು ಕೇಳಿಕೊಳ್ಳುತ್ತಿದ್ದೇನೆ. ರೀಜನ್ ಅಂಬಾಸಿಡರ್ ಲಯನ್ ಶ್ರೀನಾಥ್ ಕೊಂಡೆ, ಚೀಫ್ ಅಡ್ವೈಸರ್ ಲಯನ್ ರಾಧಾಕೃಷ್ಣ ರೈ, ಹಾನರರಿ ಪ್ರೆಸಿಡೆಂಟ್ PDG ಲಯನ್ ದೇವದಾಸ್ ಭಂಡಾರಿ, ಯು ಆರ್ kindly requested to take your places on the dais. ಚಪ್ಪಾಳೆ ಬರ್ತಾ ಇರಲಿ. ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಈ ವೇದಿಕೆಯನ್ನು ಬರಮಾಡಿಕೊಳ್ಳುವಾಗ ಎಲ್ಲರೂ ಜೋರಾದ ಕೈ ಚಪ್ಪಾಳೆ ಮೂಲಕ ಅವರಿಗೆ ವೇದಿಕೆಯ ಮೇಲೆ ಸ್ವಾಗತಿಸೋಣ. ತಾಳ್ಮೆಗೆ, ಪ್ರೀತಿ ವಿಶ್ವಾಸಕ್ಕೆ, ಸಹನೆಗೆ, ಮಮತೆಗೆ ಇನ್ನೊಂದು ಹೆಸರೇ ನಮ್ಮ ಪ್ರಾಂತ್ಯ ಅಧ್ಯಕ್ಷರಾದ ಲಯನ್ ಮಲ್ಲಿಕಾ ಭಂಡಾರಿ. ಅವರ ಜೊತೆಗೆ ಅವರ ಲಯನಿಸಮ್ನ ಯಶೋಗಾಥೆಗೆ ಬೆನ್ನೆಲುಬಾಗಿರುವ ಕ್ರಿಯಾಶೀಲ ನಾಯಕ, ಫಸ್ಟ್ ಜೆಂಟಲ್ಮ್ಯಾನ್ ಆಫ್ ದ ರೀಜನ್ ಲಯನ್ ಸತೀಶ್ ಭಂಡಾರಿ ಇವರನ್ನು ಲಯನ್ ಅವಿನಾಶ್ ಡಿಸೋಜಾ ಹಾಗೂ ಲವಿನಾ ಬ್ರ್ಯಾಕ್ಸ್ ಇವರ ವೇದಿಕೆಗೆ ಗೌರವಪೂರ್ವಕವಾಗಿ ಕರೆದುಕೊಂಡು ಬರಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಜೋರಾದ ಕೈ ಚಪ್ಪಾಳೆ ಮೂಲಕ ಪ್ರಾಂತೀಯ ಅಧ್ಯಕ್ಷರನ್ನು ಈ ವೇದಿಕೆ ಮೇಲೆ ಸ್ವಾಗತವನ್ನು ಮಾಡುತ್ತಿದ್ದೇವೆ. ಗಟ್ಟಿಯಾದ ಕೈ ಚಪ್ಪಾಳೆ. ಪ್ರಾಂತೀಯ ಅಧ್ಯಕ್ಷರು ಹಾಗೂ ಅವರ ಗೌರವಾನ್ವಿತ ಅತಿಥಿಗಳಾಗಿ ಆಗಮಿಸಿದ ಖ್ಯಾತ ಚಿಂತಕ, ಸಾಹಿತಿ, ಜಾನಪದ ವಿದ್ವಾಂಸ ಡಾಕ್ಟರ್ K ಚಿನ್ನಪ್ಪಗೌಡ, ಮಾಜಿ ಉಪಕುಲಪತಿಗಳು ಇವರನ್ನು ಲಯನ್ ರಮೇಶ್ ಶೇಣವ ಇವರ ವೇದಿಕೆಗೆ ಆತ್ಮೀಯವಾಗಿ ಬರಮಾಡಿಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಎಲ್ಲರೂ ಎದ್ದು ನಿಂತು ಗೌರವ ಸೂಚಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಆಧ್ಯಾತ್ಮ ಚಿಂತನೆಯ ಗುರುಗಳು, ಅದೇ ರೀತಿ ಸಾಮಾಜಿಕ ಕಳಕಳಿಯುಳ್ಳ ಪೂಜ್ಯನೀಯ ಯತಿವರ್ಯರಾದ ಶ್ರೀ ಈಶ ವಿಠ್ಠಲದಾಸ ಸ್ವಾಮೀಜಿ, ಸಾಂದೀಪನಿ ಸಾಧನಾಶ್ರಮ ಶ್ರೀ ಕ್ಷೇತ್ರ ಕೇಮಾರು ಅವರನ್ನು ಗೌರವಾದರ ಪೂರ್ವಕವಾಗಿ ವೇದಿಕೆಯಲ್ಲಿ ವಿರಾಜಮಾನರಾಗಬೇಕೆಂದು ಪ್ರಾರ್ಥಿಸಿಕೊಳ್ಳುತ್ತಿದ್ದೇವೆ. ಅವರನ್ನು ಲಯನ್ ಡಾಕ್ಟರ್ ರಮೇಶ್ ಶೆಟ್ಟಿ, ಜಯರಾಮ್ ಸಾಂತ ಹಾಗೂ ಕಿಟ್ಟಣ್ಣ ರೈಗಳು ಬರಮಾಡಿಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಇದು ಕೇವಲ ಆರಂಭವಷ್ಟೇ. ಇದು ದೀರ್ಘ ಪ್ರಯಾಣವಾಗಬೇಕು. ನಿಮ್ಮ ಸಹಕಾರ ಈ ಕಾರ್ಯಕ್ರಮ ಮುಗಿಯುವವರೆಗೂ ಅತ್ಯಗತ್ಯ. ಒಮ್ಮೆ ಜೋರಾಗಿ ಕರತಾಳದ ಮೂಲಕ ಒಪ್ಪಿಗೆ ಸೂಚಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. To officially begin this ceremony, I now invite Lion Mallika Bhandari MJF to call region meet to order. I, Mallika Satish Bhandari, Region Chairman, Region 5, call the meeting to order. Every good work begins by seeking the blessings of the Almighty. Let us now rise in prayer. I invite Lion Shobha Bhaskaran and team to lead us in prayer. ಮನವ ಶೋಧಿಸಬೇಕು ನಿಚ್ಚ ದಿನ ದಿನವೂ ಮಾಡುವ
ಮಾಡುವ ಪಾಪ ಪುಣ್ಯದ ವೆಚ್ಚ ಮನವ ಶೋಧಿಸಬೇಕು ನಿಚ್ಚ. ದಿನ ದಿನವೂ ಮಾಡುವ ಪಾಪ ಪುಣ್ಯದ ವೆಚ್ಚ ಮನವ ಶೋಧಿಸಬೇಕು ನಿಚ್ಚ. ಧರ್ಮ ಅಧರ್ಮ ವಿಂಗಡಿಸಿ ಅಧರ್ಮದ ನರಗಳ ಬೇರ ಕತ್ತರಿಸಿ. ಧರ್ಮ ಅಧರ್ಮ ವಿಂಗಡಿಸಿ ಅಧರ್ಮದ ನರಗಳ ಬೇರ ಕತ್ತರಿಸಿ. ನಿರ್ಮಲ ಚಾರದಿ ಚರಿಸಿ ನಿರ್ಮಲ ಚಾರದಿ ಚರಿಸಿ. ಪರ ಬೊಮ್ಮ ಮೂರುತಿ ಪಾದ ಕಮಲವ ಭಜಿಸಿ ಮನವ ಶೋಧಿಸಬೇಕು ನಿಚ್ಚ. ದಿನ ದಿನವೂ ಮಾಡುವ ಪಾಪ ಪುಣ್ಯದ ವೆಚ್ಚ ಮನವ ಶೋಧಿಸಬೇಕು ನಿಚ್ಚ. बढ़ाए जा खुशी के गीत गाए जा. ये जिंदगी है कौम की तो कौम पे लुटाए जा. कदम कदम बढ़ाए जा खुशी के गीत गाए जा. ये जिंदगी है कौम की तो कौम पे लुटाए जा. हिंद आगे बढ़ मरने से फिर भी तू न डर. उड़ा के दुश्मनों का सर जो बेवतन बढ़ाए जा. तू शेर हिंद आगे बढ़ मरने से फिर भी तू न डर. उड़ा के दुश्मनों का सर जो बेवतन बढ़ाए जा. कदम कदम बढ़ाए जा खुशी के गीत गाए जा. ये जिंदगी है कौम की तू कौम पे लुटाए जा. ರಾಷ್ಟ್ರಗೀತೆ. ನಾವು ನಮ್ಮ ರಾಷ್ಟ್ರಧ್ವಜಕ್ಕೆ ಭಕ್ತಿಯಿಂದ ವಂದಿಸಿ ನಿಷ್ಠೆಯಿಂದಿರುವುದಾಗಿ ಪ್ರಮಾಣ ಮಾಡುತ್ತೇವೆ. ನಮ್ಮ ರಾಷ್ಟ್ರದ ಕೀರ್ತಿ ಮತ್ತು ಗೌರವ ನಮ್ಮಲ್ಲಿ ಪ್ರತಿಯೊಬ್ಬ ಸಭ್ಯ ಪೌರನು ತನ್ನ ಜವಾಬ್ದಾರಿಯನ್ನು ಎಷ್ಟರ ಮಟ್ಟಿಗೆ ಉತ್ಸಾಹ, ಆಸಕ್ತಿ ಮತ್ತು ಜಾಗರೂಕತೆಯಿಂದ ನಿರ್ವಹಿಸುತ್ತಿರುವನು ಎಂಬುದರ ಮೇಲೆ ಅವಲಂಬಿತವಾಗಿದೆ. ಸುವರ್ಣಾಕ್ಷರಗಳಲ್ಲಿ ಉಲ್ಲೇಖವಾಗಿರುವಂಥ ನಮ್ಮ ರಾಷ್ಟ್ರದ ಉಜ್ವಲ ಇತಿಹಾಸವು ನಮ್ಮಲ್ಲಿ ಅದರ ಮೇಲ್ಮೆಗಾಗಿ ಶ್ರಮಿಸಲು ಸ್ಫೂರ್ತಿಯನ್ನುಂಟು ಮಾಡುತ್ತದೆ. ರಾಷ್ಟ್ರಧ್ವಜಕ್ಕೆ ನಮ್ಮ ದೃಢ ನಿಷ್ಠೆಯನ್ನು ಘೋಷಿಸಿ ಅದರ ಮುನ್ನಡೆಯತ್ತ ನಮ್ಮ ಗಮನವನ್ನು ಹರಿಸಿ ನಮ್ಮಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಅದರ ಕೀರ್ತಿಯನ್ನು ಮತ್ತು ಉಜ್ವಲಗೊಳಿಸಲು ಮನಪೂರ್ವಕವಾಗಿ ಶ್ರಮಿಸಿ ಸೌಹಾರ್ದಪೂರ್ಣ ಜನಾಂಗಗಳ ನಡುವೆ ಅದು ಉನ್ನತ ಮಟ್ಟದಲ್ಲಿ ಹಾರಾಡುವಂತೆ ಮಾಡುತ್ತೇವೆ. ಆತ್ಮೀಯ ಬಂಧುಗಳೇ, ನಿಮಗೆಲ್ಲ ಶುಭ ಸಂಜೆಯ ಶುಭ ನಮನಗಳು. ಸೇವೆ, ಶಾಂತಿ ಹಾಗೂ ಸೌಹಾರ್ದತೆಯ ನಿಜಾರ್ಥದೊಂದಿಗೆ ಇದೀಗ ಅನಾವರಣಗೊಳ್ಳುತ್ತಿರುವ ಪ್ರಾಂತೀಯ ಸಮ್ಮೇಳನ ಪ್ರಶಾಮ್. ಈ ಸಮ್ಮೇಳನಕ್ಕೆ ಆಗಮಿಸಿರುವ ತಮ್ಮೆಲ್ಲರನ್ನೂ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಲು ಬಯಸ್ತಾ ಇದ್ದೇನೆ. ತಮ್ಮ ದಿವ್ಯ ಉಪಸ್ಥಿತಿಯಿಂದ ಈ ವೇದಿಕೆಗೆ ಬೆಳಕು ಚೆಲ್ಲುತ್ತಿರುವ ಹಾಗೂ ತಮ್ಮ ಆಶೀರ್ವಚನಗಳಿಂದ ನಮ್ಮೆಲ್ಲರ ಮನಸ್ಸುಗಳಿಗೆ ಬೆಳಕು ಚೆಲ್ಲಲಿರುವ ಸಾಂದೀಪಿನಿ ಸದಾಶ್ರಮ ಶ್ರೀ ಕ್ಷೇತ್ರ ಕೇಮಾರಿನ ಶ್ರೀ ಈಶ ವಿಠ್ಠಲದಾಸ ಸ್ವಾಮಿಗಳನ್ನು ಪ್ರಾಂತೀಯ ಸಮ್ಮೇಳನ ಸಮಿತಿ ಹಾಗೂ ಇಲ್ಲಿ ನೆರೆದಿರುವ ನಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿ, ಗೌರವ ಹಾಗೂ ಭಕ್ತಿಯಿಂದ ಸ್ವಾಗತಿಸ್ತಾ ಇದ್ದೇನೆ.
ಇವರನ್ನು ಪ್ರಾಂತ್ಯ ಅಧ್ಯಕ್ಷರಾದ ಲಯನ್ ಮಲ್ಲಿಕಾ ಭಂಡಾರಿ ಹಾಗೂ ಸತೀಶ್ ಭಂಡಾರಿಯವರು ತುಳಸಿ ಮಾಲೆಯನ್ನಿತ್ತು ಫಲ ಪುಷ್ಪಗಳನ್ನಿತ್ತು ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ನಮ್ಮ ಇಂದಿನ ಮುಖ್ಯ ಅತಿಥಿ ಸಾಹಿತ್ಯ ಲೋಕದ ದಿಗ್ಗಜರು, ಕರ್ನಾಟಕದ ಮುಖ್ಯ ವಿದ್ವಾಂಸರು, ಸಂಶೋಧಕರು, ಲೇಖಕರು ಅಲ್ಲದೆ ನಮ್ಮ ತುಳುನಾಡಿನ ಭೂತಾರಾಧನೆಯಲ್ಲಿ ಏನು ಕೇಳಿದರೂ ಅದಕ್ಕೆ ಉತ್ತರವಿರುವಂಥ ಏಕಮಾತ್ರ ಕೋಶ. ಅದಲ್ಲದೆ ನಮ್ಮೆಲ್ಲರ ಆತ್ಮೀಯ ಮಿತ್ರರು ಆದಂಥ ಡಾಕ್ಟರ್ ಕೆ ಚಿನ್ನಪ್ಪಗೌಡ ಇವರನ್ನು ಸಮಿತಿ ಹಾಗೂ ಪ್ರಾಂತ್ಯದ ಸರ್ವ ಸದಸ್ಯರ ಪರವಾಗಿ ಅತ್ಯಂತ ಗೌರವ ಹಾಗೂ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರನ್ನು ಸಮ್ಮೇಳನ ಅಧ್ಯಕ್ಷರಾದ ಪ್ರಸಾದ್ ರೈ ಹಾಗೂ ವಿಜಯಲಕ್ಷ್ಮಿ ರೈ ದಂಪತಿಗಳು ಆತ್ಮೀಯವಾಗಿ ಹೂಗೊಟ್ಟು ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ. ಈ ಸಮ್ಮೇಳನದ ಕೇಂದ್ರ ಬಿಂದು ಈ ಪ್ರಾಂತ್ಯದ ಅಧ್ಯಕ್ಷರಾದ ಮಲ್ಲಿಕಾ ಭಂಡಾರಿ ಹಾಗೂ ಪ್ರಾಂತ್ಯದ ಪ್ರಥಮ ಮಹನೀಯ ಶ್ರೀ ಸತೀಶ್ ಭಂಡಾರಿ ದಂಪತಿಗಳು. ಈ ದಂಪತಿಗಳಿಗೆ ಸಮ್ಮೇಳನ ಸಮಿತಿಯ ಪರವಾಗಿ ಹಾಗೂ ನೆರೆದಿರುವ ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಆತ್ಮೀಯವಾಗಿ ಹೂಗುಚ್ಛ ಕೊಟ್ಟು ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ. ಈ ಸಮ್ಮೇಳನದ ಗೌರವಾಧ್ಯಕ್ಷರು ಹಾಗೂ ಈ ಜಿಲ್ಲೆಯನ್ನು ಮೊದಲು ಮುನ್ನಡೆಸಿದಂಥ ನಮ್ಮ ಪೂರ್ವ ಜಿಲ್ಲಾ ರಾಜ್ಯಪಾಲರಾದ ದೇವದಾಸ್ ಭಂಡಾರಿ ಇವರನ್ನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಕೋಆರ್ಡಿನೇಟರ್ ಪ್ರಜ್ಞಾ ಭಂಡಾರಿಯವರು ವೇದಿಕೆಯಲ್ಲಿರುವ ಗಣ್ಯರಲ್ಲೆಲ್ಲ ಹೂಗೊಟ್ಟು ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ಪ್ರಾಂತ್ಯದ ರಾಯಭಾರಿ ನನ್ನ ಮಿತ್ರ ಶ್ರೀನಾಥ್ ಕೊಂಡೆ ಇವರು ನಮ್ಮ ಜೊತೆಗಿದ್ದಾರೆ. ತಮಗೂ ಆದರದ ಸ್ವಾಗತ. ವಲಯಾಧ್ಯಕ್ಷರಾದ ವಸಂತ್ ಶೆಟ್ಟಿ ಹಾಗೂ ಜೆಸಿಂತಾ ಮೆಂಡೋನ್ಸಾ ಅವರಿಗೂ ಕೂಡ ಅತ್ಯಂತ ಪ್ರೀತಿಯ ಸ್ವಾಗತ. ವಲಯ ರಾಯಭಾರಿಗಳಾದ ಸಂದೀಪ್ ಹೆಗ್ಡೆ ಹಾಗೂ ಶಿವರಾಮ್ ರೈ ಇವರಿಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಪ್ರಾಂತ್ಯವನ್ನು ಮುನ್ನಡೆಸುತ್ತಿರುವ ಲಯನ್ಸ್ ಕ್ಲಬ್ ಪೆರ್ಮನ್ನೂರಿನ ಅಧ್ಯಕ್ಷರಾದ ಸಿಸಿಲಿಯಾ ಮೊಂತೇರೋ, ಮಂಗಳೂರು ಸೋಮೇಶ್ವರದ ಅಧ್ಯಕ್ಷರಾದ ವಿಜಯನ್ ಕೆ, ಮಂಗಳ ಗಂಗೋತ್ರಿಯ ಅಧ್ಯಕ್ಷರಾದ ಶರತ್ ರಾಜ್ ಶೆಟ್ಟಿ, ಮುಡಿಪು ಕುರ್ನಾಡ್ನ ಅಧ್ಯಕ್ಷರಾದ ಅಜಿತ್ ಇರಾ, ವಿಟ್ಲ ಸಿಟಿಯ ಶ್ವೇತಕುಮಾರಿ ಹಾಗೂ ಲಯನ್ಸ್ ಕ್ಲಬ್ ಪೆರ್ಮನ್ನೂರಿನ ಲಿಯೋ ಅಧ್ಯಕ್ಷರಾದ ಮೆಲ್ಸ್ಟನ್ ಇಯಾಸ್ ಲೋಬೋ ಇವರಿಗೂ ನಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಸಮ್ಮೇಳನದ ಕಾರ್ಯದರ್ಶಿ ರವಿ ರೈ ಪಜಿರು, ಕೋಶಾಧಿಕಾರಿ ಬಾಲಕೃಷ್ಣ ಶೆಟ್ಟಿ, ಜೊತೆ ಕಾರ್ಯದರ್ಶಿ ಪ್ರಶಾಂತ್ ಡಿಸೋಜಾ, ಸಂಯೋಜಕರಾಗಿ ಪ್ರಜ್ಞಾ ಡಿ ಭಂಡಾರಿ ಇವರೆಲ್ಲರಿಗೂ ತುಂಬು ಹೃದಯದ ಸ್ವಾಗತ. ಅತಿಥೇಯ ಕ್ಲಬ್ಬಿನ ಅಧ್ಯಕ್ಷರಾದ ಹರಿನಾಕ್ಷಿ ವೈ ಕೊಲ್ಯ, ಕಾರ್ಯದರ್ಶಿ ಕಮಲಗೌಡ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಸ್ವಾಗತ ಬಯಸ್ತೇನೆ. ನಮ್ಮ ಜಿಲ್ಲೆಯನ್ನು ಮುನ್ನಡೆಸುತ್ತಿರುವ ಸುಮಾರು 14 ಪ್ರಾಂತ್ಯದ ಅಧ್ಯಕ್ಷರು ನಮ್ಮ ವೇದಿಕೆಯಲ್ಲಿದ್ದಾರೆ. ರವಿಶಂಕರ್ ರೈ BS, ಚರಣ್ ಆಳ್ವ, ಗಾಯತ್ರಿ ಎ ರಾವ್, ವಿದ್ಯಾ ಕಾಮತ್, ಬಾಲಕೃಷ್ಣ ಶೆಟ್ಟಿ, ಆನಂದ್ ರೈ, ರಂಗಯ್ಯ ಶೆಟ್ಟಿಗಾರ್, ಮಾಧವಯ್ಯ ಶೆಟ್ಟಿ, DK ಜಗದೀಶ್ ಚಂದ್ರ, ಡಾಕ್ಟರ್ ಪಂಚಮ್ ತಿಮ್ಮಯ್ಯ, ಅಬ್ದುಲ್ ಲತೀಫ್, CJ ಕೇಶವಮೂರ್ತಿ, BN ವೆಂಕಟೇಶ್, ಸಿಜು, PMJF ತಮ್ಮೆಲ್ಲರೂ ಬಹಳ ದೂರದಿಂದ ಈ ಮುಡಿಪು ಜಾಗಕ್ಕೆ ಬಂದಿದ್ದೀರಿ. ತಮ್ಮನ್ನೆಲ್ಲ ಅತ್ಯಂತ ಪ್ರೀತಿ ಹಾಗೂ ಗೌರವದಿಂದ ಸ್ವಾಗತಿಸ್ತಾ ಇದ್ದೇನೆ. ನೆರೆದಿರುವ ಪತ್ರಕರ್ತರನ್ನು, ಆಹ್ವಾನಿತ ಅತಿಥಿಗಳನ್ನು, ಲಯನ್ಸಿನ ಬೇರೆ ಬೇರೆ ಕ್ಲಬ್ಬಿನ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರನ್ನು ತಮ್ಮೆಲ್ಲರನ್ನು ಅತ್ಯಂತ ಪ್ರೀತಿ ಹಾಗೂ ಗೌರವದಿಂದ ಸ್ವಾಗತಿಸುತ್ತಾ ಈ ಕಾರ್ಯಕ್ರಮವನ್ನು ದೇವರು ಅತ್ಯಂತ ಯಶಸ್ವಿ ರೀತಿಯಲ್ಲಿ ನಡೆಸಿಕೊಳ್ಳಲಿ ಎಂಬ ಹಾರೈಕೆಯೊಂದಿಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನನ್ನ ಪ್ರೀತಿಯ ನಮನಗಳು. ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸುತ್ತೇನೆ.
ಕೋಆರ್ಡಿನೇಟರ್ ಪ್ರಜ್ಞಾರವರು ದಯಮಾಡಿ ಅವರಿಗೂ ಸ್ವಾಗತವನ್ನು ಕೋರಬೇಕಾಗಿ ಕೇಳಿಕೊಳ್ಳುತ್ತೇನೆ. PDG ಗೀತ್ ಪ್ರಕಾಶ್ ರವರ ಉಪಸ್ಥಿತಿಯನ್ನು ಕೂಡ ಗೌರವಿಸುತ್ತಿದ್ದೇವೆ ಸರ್. ಸತೀಶ್ ಭಂಡಾರಿಯವರ ಪರಿಚಯ. ಪ್ರತಿಷ್ಠಿತ ಬಂಟೆ ಮನೆತನವಾದ ಕೋಟೆಗಾರ್ ಗುತ್ತು ಮಾಲತಿ ಭಂಡಾರಿ ಮತ್ತು ಪೆರಾರ ಮುಂಡಬೆಟ್ಟು ಗುತ್ತು ಪಟೇಲ ಗಂಗಾಧರ ಭಂಡಾರಿಯವರ 6 ಮಕ್ಕಳಲ್ಲಿ ಎರಡನೆಯವರಾಗಿ ಜನಿಸಿದ ಶ್ರೀ ಸತೀಶ್ ಭಂಡಾರಿಯವರು ತನ್ನ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಬಜಪೆಯಲ್ಲಿ ಮುಗಿಸಿ ಕಾಲೇಜು ವಿದ್ಯಾಭ್ಯಾಸವನ್ನು ಮಂಗಳೂರಿನ ಪ್ರತಿಷ್ಠಿತ ಸೆಂಟ್ ಅಲೋಸಿಯಸ್ ಕಾಲೇಜಿನಲ್ಲಿ ಮುಂದುವರಿಸಿ BA ಪದವಿಯನ್ನು ಪಡೆದ ಪ್ರತಿಭಾನ್ವಿತ ವಿದ್ಯಾರ್ಥಿಯಾಗಿರುತ್ತಾರೆ. ತರುವಾಯ ಸುಮಾರು 5 ವರ್ಷಗಳ ಕಾಲ ಬೆಂಗಳೂರಿನಲ್ಲಿ ಮುದ್ರಣಾಲಯದಲ್ಲಿ ದುಡಿದು ವಿಶೇಷ ಪರಿಣತಿಯನ್ನು ಹೊಂದಿ ಮರಳಿ ತನ್ನ ತಾಯಿನಾಡಿಗೆ ಬಂದು ಸ್ವಂತ ಪ್ರಜ್ಞಾ ಮುದ್ರಣಾಲಯವನ್ನು ಪ್ರಾರಂಭಿಸಿದರು. ಈ ಸಂದರ್ಭದಲ್ಲಿ ತನ್ನನ್ನು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡು ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ದುಡಿಯತೊಡಗಿದರು. ಇದೇ ಸಂದರ್ಭದಲ್ಲಿ ಪ್ರಖ್ಯಾತ ಬಂಟ ಮನೆತನವಾದ ಕಡಂದಲೆ ಪರಾರಿ ರಣವತಿ ನಾಯ್ಕ್ ಹಾಗೂ ದಬ್ಬೇಳಿ ಹಿರಿಯಣ್ಣ ನಾಯ್ಕ್ ದಂಪತಿಗಳ ಸುಪುತ್ರಿ ಶ್ರೀಮತಿ ಮಲ್ಲಿಕಾರವರನ್ನು ವಿವಾಹರಾಗಿರುತ್ತಾರೆ. ಪ್ರಸಿದ್ಧ ಸ್ವಯಂ ಸೇವಾ ಸಂಸ್ಥೆಯಾದ ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ನ ಛೋಟಾ ಮಂಗಳೂರಿನಲ್ಲಿ ಸೇರಿ ಸ್ವಯಂ ಸೇವಾ ಸಂಸ್ಥೆಗೆ ವಿಶೇಷ ಕೊಡುಗೆಯನ್ನು ನೀಡುತ್ತಾ ಬಂದರು. ಸದ್ರಿ ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾಗಿ, ಕಾರ್ಯದರ್ಶಿಗಳಾಗಿ ಹಾಗೂ ವಿವಿಧ ನೆಲೆಗಳಲ್ಲಿ ಸೇವೆಗಳನ್ನು ಗೈದು ಲಯನ್ಸ್ ಕ್ಲಬ್ ಕುಟುಂಬದ ಸದಸ್ಯರಾಗಿ ಸುಮಾರು 30 ವರ್ಷಗಳ ಸೇವೆಯನ್ನು ಗೈದಿರುವರು. ಉಳ್ಳಾಲ ವಲಯ ಬಂಟರ ಸಂಘದ ಕೋಶಾಧಿಕಾರಿಯಾಗಿಯೂ ಸೇವೆಗೈದಿರುವ ಅವರು ಮಡದಿ ಮಲ್ಲಿಕಾ ಭಂಡಾರಿ, ಮಗಳು ಪ್ರಜ್ಞಾ ಭಂಡಾರಿ, ಮಗ ಪ್ರಶಾಂತ್ ಭಂಡಾರಿಗಳೊಂದಿಗೆ ಸಂತೃಪ್ತ ಜೀವನವನ್ನು ನಡೆಸಿರುವರು. ಧನ್ಯವಾದಗಳು. ಮೊದಲಿಗೆ ನಾವು ನಂಬಿದ ದೇವರಿಗೆ, ಗುರು ಹಿರಿಯರಿಗೆ ಹಾಗೂ ನಮ್ಮವರೇ ಆದ ಶ್ರೀ 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 ಈಶಾ ವಿಠಲದಾಸ ಸ್ವಾಮೀಜಿಯವರ ಆಶೀರ್ವಾದವನ್ನು ಬೇಡುತ್ತಾ ಪ್ರಾಂತೀಯ ಸಮ್ಮೇಳನದ ಅಧ್ಯಕ್ಷರಾದ ಮಲ್ಲಿಕಾ ಸತೀಶ್ ಭಂಡಾರಿಯವರೇ, ಮುಖ್ಯ ಅತಿಥಿಗಳಾದ ಚಿನ್ನಪ್ಪ ಗೌಡರೇ, ರಾಜ್ಯಪಾಲರೇ, ಮಾಜಿ ರಾಜ್ಯಪಾಲರೇ, ಗಣ್ಯರೇ, ಆಹ್ವಾನಿತರೇ, ಲಯನ್ಸ್ ಬಂಧುಗಳೇ, ಎಲ್ಲರಿಗೂ ನನ್ನ ಹೃದಯಪೂರ್ವಕ ವಂದನೆಗಳು. ಇಂದು ನಾನು ಲಯನ್ಸ್ ಪ್ರಾಂತೀಯ ಸಮ್ಮೇಳನ ಶಾಂತಿ ಸಾಂಗತ್ಯ ಸೇವಾ ಪ್ರಜ್ಞೆ ಎಂಬ ಅತ್ಯಂತ ಅರ್ಥಪೂರ್ಣ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದೇನೆ ಎಂದು ಹೇಳಲು ಸಂತೋಷಪಡುತ್ತೇನೆ. ಲಯನ್ಸ್ ಪ್ರಾಂತೀಯ ಸಮ್ಮೇಳನ ಇದು ಕೇವಲ ಒಂದು ಕಾರ್ಯಕ್ರಮವಲ್ಲ, ಇದು ಸೇವೆಯ ದಾರಿಯಾಗಿದೆ, ಶಾಂತಿ ಸಾಂಗತ್ಯದ ಪಥವಾಗಿದೆ. ಸೇವೆಯೇ ದೇವರು, ಪ್ರಜ್ಞೆಯೇ ಧರ್ಮ ಎಂಬ ಸತ್ಯವನ್ನು ಅರ್ಥ ಮಾಡಿಕೊಂಡು ನಾವು ಸಮಾಜದಲ್ಲಿ ಕಷ್ಟದಲ್ಲಿರುವವರ ನೋವಿಗೆ ಸ್ಪಂದಿಸುವ ಗುಣವನ್ನು ಬೆಳೆಸಿದಾಗ ಮಾತ್ರ ನಾವು ನಿಜವಾದ ಸಮಾಜಮುಖಿ ಅಭಿವೃದ್ಧಿ ಸಾಧ್ಯವಾಗುತ್ತದೆ. ಶಾಂತಿ ಸಾಂಗತ್ಯದ ಸೇವೆಯನ್ನು ಮಾಡಿದಾಗ ಅನೇಕ ನಿರಾಶಾದಾಯಕ ಜೀವಗಳಿಗೆ ಬಾಳು ದೊರಕುತ್ತದೆ. ಇಂಥ ಬಾಳನ್ನು ಬೆಳಗಿಸುವ ಕಾರ್ಯದಲ್ಲಿ ಲಯನ್ಸ್ ಕ್ಲಬ್ ತೊಡಗಿಸಿಕೊಂಡು ಸಮಾಜಮುಖ ಕಾರ್ಯಗಳನ್ನು ಮಾಡುತ್ತಿರುವುದೇ ಪ್ರಶಂಸನೀಯ. ಇನ್ನು ಅನೇಕ ಸೇವಾ ಚಟುವಟಿಕೆಗಳು ಲಯನ್ಸ್ ಸಂಸ್ಥೆಯ ಮುಖಾಂತರ ನಡೆಸುವಂತಾಗಲಿ. ಇಂದಿನ ಈ ಸುಂದರ ಕಾರ್ಯಕ್ರಮದ ಹಿಂದೆ ಕೆಲಸ ಮಾಡಿರುವ ಸಮ್ಮೇಳನ ಅಧ್ಯಕ್ಷರಾದ ಪ್ರಸಾದ್ ರೈ ಕಲ್ಲಿಮಾರ್, ಮಾಜಿ ರಾಜ್ಯಪಾಲರಾದ ದೇವದಾಸ್ ಭಂಡಾರಿ, ಉಮಿಯಾ ರಾಧಾಕೃಷ್ಣ ರೈ, ಶ್ರೀನಾಥ್ ಕೊಂಡೆ ಮತ್ತು ಇಡೀ ತಂಡಕ್ಕೆ ಹಾಗೂ ಲಯನ್ಸ್ ಕ್ಲಬ್ ಚೋಟಾಮಂಗಳೂರಿನ ಪ್ರತಿಯೊಬ್ಬ ಸದಸ್ಯರಿಗೂ ನನ್ನ ಮನದಾಳದ ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ. ಇವತ್ತಿನ ಶಾಂತಿ ಸಾಂಗತ್ಯ ಸೇವಾ ಪ್ರಜ್ಞೆ ಎಂಬ ಪ್ರಾಂತೀಯ ಸಮ್ಮೇಳನವು ಅರ್ಥಪೂರ್ಣವಾಗಿ ಯಶಸ್ವಿಯಾಗಿ ನಡೆಯಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ
ನನಗೆ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲು ಅವಕಾಶ ಕಲ್ಪಿಸಿದ ಎಲ್ಲರಿಗೂ ನನ್ನ ಮನದಾಳದ ಧನ್ಯವಾದಗಳು. ಜೈ ಲಯನಿಸಂ. ಈ ಬಂಧುಗಳೇ, ವೇದಿಕೆಯಲ್ಲಿ ದಿವ್ಯ ಆಸೀನರಾಗಿರುವಂತಹ ಪರಮ ಪೂಜ್ಯ ಶ್ರೀ 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 ಈಶ ವಿಠಲದಾಸ ಸ್ವಾಮೀಜಿಯವರನ್ನು ವಂದಿಸಿಕೊಳ್ಳುತ್ತಾ, ಹಾಗೆ ಮುಖ್ಯ ಅತಿಥಿಗಳಾಗಿರುವಂತಹ ಚಿನ್ನಪ್ಪ ಗೌಡರು, ಇಂದಿನ ಪ್ರಾಂತೀಯ ಅಧ್ಯಕ್ಷರು ಲಯನ್ ಮಲ್ಲಿಕಾ ಸತೀಶ್ ಭಂಡಾರಿ, ಹಾಗೂ ವೇದಿಕೆಯಲ್ಲಿರುವಂತಹ ಎಲ್ಲ ಲಯನ್ ಅತಿಥಿ ಬಂಧುಗಳನ್ನು, ಗಣ್ಯ ಬಂಧುಗಳು, ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಲಯನ್ಸ್ ಬಂಧುಗಳೇ, ಒಂದು ಸಮುದ್ರದಷ್ಟು ಅಗಾಧವಾಗಿರುವಂತಹ, ಆಕಾಶದಷ್ಟು ವಿಸ್ತಾರವಾಗಿರುವಂತಹ ಒಳ್ಳೆಯ ವ್ಯಕ್ತಿತ್ವವನ್ನೊಂದು ಪರಿಚಯಿಸುವಂತಹ ಅವಕಾಶ ಪ್ರಾಂತೀಯ ಸಮ್ಮೇಳನದಲ್ಲಿ ನನಗೆ ಬಂದೊದಗಿದೆ. ಲಯನ್ ಮಲ್ಲಿಕಾ ಸತೀಶ್ ಭಂಡಾರಿ ಪಾದರಸವನ್ನು ನೀವೆಲ್ಲರೂ ಕೇಳಿರಬಹುದು, ನೋಡಿರಬಹುದು. ಅದು ಹಿಡಿಯಲು ಸಿಕ್ಕುವುದಿಲ್ಲ, ನಿಂತಲ್ಲಿ ನಿಲ್ಲುವುದಿಲ್ಲ. ಸದಾ ಸ್ಫೂರ್ತಿಯ ಚಿಲುಮೆಯಾಗಿ ನಿರಂತರವಾಗಿ ಹರಿಯುವಂತಹ ವ್ಯಕ್ತಿತ್ವ. ಆ ವ್ಯಕ್ತಿತ್ವಕ್ಕೆ ಸರಿಯಾಗಿ ಪ್ರತಿರೂಪವಾಗಿರುವವರೇ ನಮ್ಮ ಪ್ರಾಂತೀಯ ಅಧ್ಯಕ್ಷೆ, ಪ್ರಾಂತೀಯ 5ರ ಅಧ್ಯಕ್ಷೆ ಲಯನ್ ಮಲ್ಲಿಕಾ ಸತೀಶ್ ಭಂಡಾರಿ ಅಂತ ಹೇಳಲಿಕ್ಕೆ ಹೆಮ್ಮೆ ಆಗ್ತಾ, ಅವರ ಅಗಾಧ ವ್ಯಕ್ತಿತ್ವದಲ್ಲಿ ಒಂದಷ್ಟು, ಸಮುದ್ರದಲ್ಲಿ ಒಂದು ಬೊಗಸೆ ನೀರನ್ನು ಹಿಡಿದಷ್ಟು ನಿಮ್ಮ ಮುಂದೆ ಹೇಳುವ ಪ್ರಯತ್ನ ಮಾಡ್ತೇನೆ. ಮಲ್ಲಿಕಾ ಸತೀಶ್ ಭಂಡಾರಿ ಡಬ್ಬೇಲಿ ಹಿರಿಯಣ್ಣ ನಾಯಕ್, ಉದ್ಯಮಿಯಾಗಿರುವಂತಹ ತಂದೆ ತಾಯಿ ಪುತ್ತಿಗೆ ಗುತ್ತು ಕಡಂದಲೆ ಪರಾರಿ ಧನವತಿ ಎಚ್ ನಾಯಕ್ ದಂಪತಿಗಳ ಸುಪುತ್ರಿಯಾಗಿ ಕಡಂದಲೆ ಮುಣ್ಕೂರಿನ ಪರಿಸರದಲ್ಲಿ ಆರಂಭಿಕ ಶಿಕ್ಷಣವನ್ನು ಪಡೆದವರು. ಆನಂತರ ಮೂಡುಬಿದ್ರೆಯ ಮಹಾವೀರ ಕಾಲೇಜಿನಲ್ಲಿ ಆಗಿನ BCom ಪದವೀಧರೆಯಾಗಿ, ಅನಂತರ ಚೆನ್ನೈನ ಅಣ್ಣಾಮಲೈ ವಿಶ್ವವಿದ್ಯಾಲಯದಲ್ಲಿ MCom ಪದವೀಧರೆಯಾಗಿ ಸ್ನಾತಕೋತ್ತರ ಪದವಿಯನ್ನು ಪಡೆದವರು. ವಿದ್ಯಾರ್ಥಿ ದೆಸೆಯಿಂದಲೇ, ಅಂದರೆ ಆಗಿನ ಕಾಲದಿಂದಲೇ ಪಠ್ಯದೊಂದಿಗೆ ಪಠ್ಯೇತರ ಚಟುವಟಿಕೆಗಳು, ನಾಟಕ, ನೃತ್ಯ, ಸಂಗೀತ, ಕ್ರೀಡೆ ಎಲ್ಲದರಲ್ಲೂ ಅಪರಿಮಿತ ಆಸಕ್ತಿ, ಎಲ್ಲದರ ಉತ್ಸಾಹದ ವ್ಯಕ್ತಿತ್ವ. ಆನಂತರ ಚೆನ್ನೈಯಲ್ಲಿ ಒಂದು ಮಾರ್ಕೆಟಿಂಗ್ ಸಂಸ್ಥೆಯಲ್ಲಿ ವ್ಯವಸ್ಥಾಪಿಯಾಗಿ ಕೆಲಸಕ್ಕೆ ಸೇರ್ಪಡೆ, ವೃತ್ತಿಜೀವನ ಆರಂಭ. ಮುಂದಕ್ಕೆ ನಮ್ಮ ಮಂಗಳೂರಿನ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಶ್ರೀದೇವಿ ಸಮೂಹ ಶಿಕ್ಷಣ ಸಂಸ್ಥೆಗಳಲ್ಲಿ ಕಳೆದ 28 ವರ್ಷಗಳಿಂದ ನಿಷ್ಠಾವಂತ ಉದ್ಯೋಗಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರ ಒಂದು ಪರಿಚಯ, ಇದರ ಜೊತೆಗೆ ಸೇರಿಕೊಳ್ಳುವುದು ಅವರ ಸತೀಶ್ ಭಂಡಾರಿ ಅವರ ವ್ಯಕ್ತಿತ್ವ. ಪೆರಾರ ಮುಂಡೆಬೆಟ್ಟುಗುತ್ತು ಪಟೇಲ್ ಗಂಗಾಧರ ಭಂಡಾರಿಯವರು ಮತ್ತು ಕೋಟೆಕಾರಗುತ್ತು ಮಾಲತಿ ಭಂಡಾರಿಯವರ ಸುಪುತ್ರ ಸತೀಶ್ ಭಂಡಾರಿಯವರನ್ನು ಬಾಳ ಸಂಗಾತಿಯಾಗಿ ಪಡೆದು, ಅವರು ಕಲೆಯ BA ಪದವೀಧರರು, ಇವರು ವಾಣಿಜ್ಯ ಪದವೀಧರರು. ಕಲೆ ಮತ್ತು ವಾಣಿಜ್ಯ ಎರಡು ಜತೆಯಾಗಿ ಮುಂದಕ್ಕೆ ನಡೆದದ್ದು ಇತಿಹಾಸ. ಇಬ್ಬರೂ ಕೂಡ ಸಮಾಜಮುಖಿಯಾಗಿ ಸಮಾಜಕ್ಕೆ ತೆರೆದುಕೊಳ್ಳುವ ವ್ಯಕ್ತಿತ್ವ, ಸಾಮಾಜಿಕ ಸೇವೆಯಲ್ಲಿ ಆಸಕ್ತಿಯುಳ್ಳವರು. ಲಯನ್ಸ್ ಕ್ಲಬ್ಬಿಗೆ 1997ರಲ್ಲಿ ಪತಿಯೊಂದಿಗೆ ಸೇರ್ಪಡೆಗೊಂಡು ಇದೀಗ 28 ವರ್ಷಗಳ ಸುದೀರ್ಘ ಸೇವೆ. ಈ ಸೇವೆಯಲ್ಲಿ ನಾನು ಹೇಳಲಿಕ್ಕೆ ಹೋದರೆ ಅವರ ಪಡೆದಂತಹ ಪ್ರಶಸ್ತಿಗಳನ್ನು ಓದಿದರೆ ಅದು 5 ನಿಮಿಷ ಸಾಕಾಗುವುದಿಲ್ಲ, ಅಷ್ಟೇ ಇದೆ. ಆದರೂ ಚೋಟಮಂಗಳೂರು ಲಯನೆಸ್ ಕ್ಲಬ್ಬಿನ ಸ್ಥಾಪಕ ಅಧ್ಯಕ್ಷೆಯಾಗಿ, ಆನಂತರ 2003ರಲ್ಲಿ ಸ್ಥಾಪಕ ಅಧ್ಯಕ್ಷೆ, 2004ರಲ್ಲಿ ಮತ್ತೆ ಅಧ್ಯಕ್ಷೆ, 2011, 12 ಮತ್ತು 21, 22ರಲ್ಲಿ ಲಯನ್ಸ್ ಕ್ಲಬ್ಬಿನ ಅಧ್ಯಕ್ಷೆಯಾಗಿ, ಆನಂತರ ಕಾರ್ಯದರ್ಶಿಯಾಗಿ, ಕೋಶಾಧಿಕಾರಿಯಾಗಿ, ಜಿಲ್ಲಾ ಸಂಪುಟದ ಬೇರೆ ಬೇರೆ ಹುದ್ದೆಗಳನ್ನು ಅಲಂಕರಿಸಿ, ಹೀಗೆ ಲಯನ್ಸ್ ಜಿಲ್ಲೆಯಲ್ಲಿ ಯಾವೆಲ್ಲ ಹುದ್ದೆಗಳಿವೆಯೋ ಸರಿಸುಮಾರು ಅದೆಲ್ಲ ಹುದ್ದೆಗಳನ್ನು ಅಲಂಕರಿಸಿ ಆಗಿದೆ. ವಲಯ ಅಧ್ಯಕ್ಷೆಯಾಗಿದೆ, ಈಗ ಪ್ರಾಂತೀಯ ಅಧ್ಯಕ್ಷೆಯಾಗಿದ್ದಾರೆ. ಇನ್ನು ಪ್ರಶಸ್ತಿಗಳನ್ನು ಹೇಳಲಿಕ್ಕೆ ಹೋದರೆ ಅತ್ಯುತ್ತಮ ಅಧ್ಯಕ್ಷ ಪ್ರಶಸ್ತಿ, ಪ್ರತಿಭಾನ್ವಿತ ಲಯನೆಸ್ ಪ್ರಶಸ್ತಿ, ಲಯನ್ಸ್ ಪ್ರಶಸ್ತಿ, ಅತ್ಯುತ್ತಮ ಲಯನೆಸ್ ಟಾಪ್ 10 ಅಧ್ಯಕ್ಷೆ, ಅತ್ಯುತ್ತಮ ಲಯನ್ಸ್ ಕ್ಲಬ್ ಅಧ್ಯಕ್ಷೆ, ಕಾರ್ಯದರ್ಶಿ, ಕೋಶಾಧಿಕಾರಿ, ಅತ್ಯುತ್ತಮ ಸಂಚಾಲಕ, ಅತ್ಯುತ್ತಮ DC, ಗೋಲ್ಡನ್ ಡಿಸ್ಟ್ರಿಕ್ಟ್ ಅಧ್ಯಕ್ಷೆ, ಹೀಗೆ ಆ ಪಟ್ಟಿ ಬೆಳೀತಲೇ ಹೋಗ್ತದೆ. ಅದೊಂದು ವಿಸ್ತಾರವಾದಂತಹ ಪಟ್ಟಿ. ಆ ಪಟ್ಟಿಯ ಜೊತೆಗೆ ಇವರು ಗುರುತಿಸಿಕೊಳ್ಳುವುದು ಹೇಗೆ ಅಂತ ಹೇಳಿದರೆ, ಚೋಟಮಂಗಳೂರು ಲಯನ್ಸ್ ಕ್ಲಬ್ಬಿನ ರಾಯಭಾರಿಗಳಂತೆ ಎಲ್ಲ ಕ್ಲಬ್ಗಳಲ್ಲಿ ಗುರುತಿಸಿಕೊಳ್ಳುವಿಕೆ ಇವರ ಹೆಮ್ಮೆಯ ಒಂದು ವಿಷಯ. ಯಾವುದೇ ಕಾರ್ಯಕ್ರಮಕ್ಕೆ ಆಹ್ವಾನ ಬಂದರೂ ಅಲ್ಲಿಗೆ ತಪ್ಪದೆ ಹಾಜರಾಗುವಂತಹ ಒಂದು ಒಳ್ಳೆಯ ವ್ಯಕ್ತಿತ್ವ, ಒಳ್ಳೆಯ ಪ್ರೋತ್ಸಾಹ ಕೊಡುವಂತಹ ವ್ಯಕ್ತಿತ್ವ. ಹಾಗೆ ಇದಕ್ಕೆ ತಕ್ಕದಾಗಿ ಅವರ ಮಗಳು ಪ್ರಜ್ಞಾ ಭಂಡಾರಿ
ಎಳವೆಯಿಂದಲೇ ಇಷ್ಟು ಸಣ್ಣ ವಯಸ್ಸಿನಿಂದಲೇ ಇಂತಹ ಲಯನ್ಸ್ನ ಸ್ಟೇಜ್ಗಳಲ್ಲಿ ನೃತ್ಯ ಮಾಡಿ ಬೇರೆ ಬೇರೆ ಸಂಗೀತ ಹಾಡಿ ಬೆಳೆದಂತಹ ಪ್ರತಿಭೆ ಇದೀಗ ಜಿಲ್ಲಾ ಲಯನ್ಸ್ ಸಂಯೋಜಕಿಯಾಗಿ ಅತ್ಯುತ್ತಮ ಸ್ಥಾನವನ್ನು ಅಲಂಕರಿಸಿ ಲಿಯೋಸ್ ಲಯನಸ್ ಆಗಿ ಮುಂದುವರಿಯುತ್ತಾ ಇದ್ದಾರೆ. ಹೀಗೆ ಹಲವು ವ್ಯಕ್ತಿತ್ವದ ಜೊತೆಗೆ ಉಳ್ಳಾಲ ವಲಯ ಬಂಟರ ಸಂಘ, ಬಂಟರ ಯಾನೆ ನಾಡವರ ಮಾತೃ ಸಂಘ, ಹೀಗೆ ನಮ್ಮ ಸಮಾಜಮುಖಿ ಚಟುವಟಿಕೆಗಳಲ್ಲಿ ಯಾವೆಲ್ಲ ಅವಕಾಶಗಳಿವೆಯೋ ಅದೆಲ್ಲವನ್ನು ಎರಡೂ ಸಂಸ್ಥೆಗಳಲ್ಲಿ ತೋರಿಸಿಕೊಂಡವರು. ಹಾಗೆಯೇ ಉಳ್ಳಾಲದ ಅಬ್ಬಕ್ಕ ರಾಣಿ ಉತ್ಸವ ಸಮಿತಿಯಲ್ಲಿಯೂ ಇದ್ದಾರೆ. ಇನ್ನು ಇವರ ಪ್ರತಿಭೆಯನ್ನು ಹೇಳಲಿಕ್ಕೆ ಹೋದರೆ ಯಾವುದೇ ನಾಟಕ ಅಥವಾ ಸ್ಪರ್ಧೆಗಳು ಬರಲಿ, ಉದಾಹರಣೆಗೆ ನಾನು ಹೇಳುವುದಿದ್ದರೆ ಉಳ್ಳಾಲ ವಲಯ ಬಂಟರ ಸಂಘದಲ್ಲಿ ಅಬ್ಬಕ್ಕನ ಒಂದು ವೇಷ ಹಾಕಬೇಕಿದ್ರೆ ವೀರಗಾಸೆ ಗಂಡುಗಾಸೆಯ ವೇಷ ಹಾಕುವುದರಲ್ಲಿ ಮಲ್ಲಿಕಾ ಎಸ್ ಭಂಡಾರಿ ಅವರು ಎತ್ತಿದ ಕೈ. ಅಂತಹ ಯಾವುದಕ್ಕೂ ಸೈ ನೀವು ಕೊನೆಯ ಕ್ಷಣದಲ್ಲಿ ಯಾವುದಾದ್ರೂ ಒಂದು ಹೇಳಿದರೆ ಅದಕ್ಕೆ ನನಗೆ ತಯಾರಿಲ್ಲ, ನಾನು ಅದಕ್ಕೆ ಸಿದ್ಧಳಿಲ್ಲ ಅನ್ನುವಂತಹ ಮಾತೇ ಇಲ್ಲ. ಅದಕ್ಕೆ ಕೂಡಲೇ ನಾನು ಸೈ, ಅದು ಹೇಗಾದರೂ ಅವರು ಮಾಡಿ ಮುಗಿಸ್ತಾರೆ. ಅಂತಹ ಕೆಚ್ಚೆದೆಯ ಯಾವುದೇ ಸವಾಲನ್ನಾದರೂ ಸ್ವೀಕರಿಸುವ, ಯಾವುದೇ ರೀತಿಯ ಆಹ್ವಾನವನ್ನಾದರೂ ಎದುರುಗೊಳ್ಳುವಂತಹ ಒಂದು ಉತ್ಸಾಹಭರಿತವಾದಂತಹ ನಾಯಕಿ. ಅಂತಹ ಅತ್ಯುತ್ತಮವಾದಂತಹ ಎಲ್ಲ ರೀತಿಯಲ್ಲೂ ಎಲ್ಲರಿಗೂ ಬೇಕಾದವರಾಗಿರುವಂತಹ ಲಯನ್ ಮಲ್ಲಿಕಾ ಸತೀಶ್ ಭಂಡಾರಿಯವರು ಒಂದು ರೀತಿಯಲ್ಲಿ ನವ ಯೌವನದವರು ನಾಚುವಂತೆ ನವೋಲ್ಲಾಸದ ನವೋನ್ಮೇಷದ ನವ ಯೋಜನೆಗಳನ್ನು ಯಾವಾಗಲೂ ತಿಳಿದುಕೊಳ್ಳುವಂತಹ ಒಂದು ಅಪೂರ್ವವಾದಂತಹ ಅದ್ಭುತವಾದಂತಹ ವ್ಯಕ್ತಿತ್ವ. ಅಂತಹ ವ್ಯಕ್ತಿತ್ವದ ವ್ಯಕ್ತಿಯೇ ನಮ್ಮ ಇಂದಿನ ಪ್ರಾಂತೀಯ ಸಮ್ಮೇಳನದ ಅಧ್ಯಕ್ಷೆ ಮಲ್ಲಿಕಾ ಸತೀಶ್ ಭಂಡಾರಿ. ಬಹಳ ಅದ್ಭುತವಾಗಿ ನಮ್ಮ ಪ್ರಾಂತೀಯ ಅಧ್ಯಕ್ಷರ ಬಗ್ಗೆ ಮಾತನಾಡಿದಂತಹ ಲಯನ್ ವಿದ್ಯಾಧರ್ ಶೆಟ್ಟಿ, ತಮಗೆ ಧನ್ಯವಾದ. ಸ್ವಾಮೀಜಿಗಳ ಆಶೀರ್ವಾದವನ್ನು ಬೇಡುತ್ತಾ ಮುಖ್ಯ ಅತಿಥಿಗಳಾದ ಚಿನ್ನಪ್ಪ ಗೌಡರೇ, ಪ್ರಶಂ ಪ್ರಾಂತೀಯ ಸಮ್ಮೇಳನದ ಅಧ್ಯಕ್ಷರಾದ ಪ್ರಸಾದ್ ರೈ ಕಲ್ಲಿಮಾರ್ರವರೇ, ಗೌರವಾನ್ವಿತ ಅಧ್ಯಕ್ಷರಾದ ದೇವದಾಸ್ ಭಂಡಾರಿ PDG ಅವರೇ, ಮಾಜಿ ರಾಜ್ಯಪಾಲರಾದ ಗೀತ್ ಪ್ರಕಾಶ್ ರವರೇ, ನಮ್ಮ ಮುಖ್ಯ ಸಲಹೆಗಾರರಾದ ಉಮಿಯಾ ರಾಧಾಕೃಷ್ಣ ರೈ ಅವರೇ, ವಲಯ ಪ್ರಾಂತ್ಯ ರಾಯಭಾರಿಯಾಗಿದ್ದ ಶ್ರೀನಾಥ್ ಕೊಂಡೆ ಅವರೇ, ವಲಯಾಧ್ಯಕ್ಷರುಗಳಾದ ಶ್ರೀಮತಿ ಜೆಸಿಂತಾ ಮೆಂಡೋನ್ಸಾ ಮತ್ತು ಶ್ರೀ ವಸಂತ್ ಕುಮಾರ್ ಶೆಟ್ಟಿ ಅವರೇ, ವಲಯ ರಾಯಭಾರಿಗಳಾದ ಸಂದೀಪ್ ಹೆಗ್ಡೆ ಹಾಗೂ ಶಿವರಾಮ್ ರೈಗಳೇ, ಈ ಒಂದು ಸಮ್ಮೇಳನದ ಮುಖ್ಯ ಕಾರ್ಯದರ್ಶಿಯಾಗಿರುವ ರವಿ ರೈ ಪಜೀರ್ರವರೇ, ಕೋಶಾಧಿಕಾರಿಯಾದ ಬನ್ನಾಡಿ ಬಾಲಕೃಷ್ಣ ಶೆಟ್ರೆ ಹಾಗೂ ಜೊತೆ ಕಾರ್ಯದರ್ಶಿಯಾದ ಪ್ರಶಾಂತ್ ಡಿಸೋಜರವರೇ, ನಮ್ಮ ಈ ಒಂದು ರೀಜನಲ್ ಕ್ಲಬ್ಬಿನ ಅಧ್ಯಕ್ಷರುಗಳೇ, ನಮ್ಮ ಹೋಸ್ಟ್ ಕ್ಲಬ್ಬಿನ ಅಧ್ಯಕ್ಷರಾದ ಹರಿಣಾಕ್ಷಿ ಕೊಲ್ಯರವರೇ ಹಾಗೂ ನನ್ನ RCಗಳೇ, ಹಾಗೆಯೇ ನನ್ನ ಆತ್ಮೀಯ ಬಂಧುಗಳೇ, ಆಹ್ವಾನಿತರೇ, ನನ್ನ ಲಯನ್ಸ್ ಬಂಧುಗಳೇ, ಮೊದಲಿಗೆ ನನಗೊಂದು ಈ ಕಾರ್ಯಕ್ರಮಕ್ಕೆ ಅವಕಾಶ ಕೊಟ್ಟಂತಹ ನಮ್ಮ ರಾಜ್ಯಪಾಲರಾದ ಕುಡುಪಿ ಅರವಿಂದ ಶೆಣೆಯವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸಿ, ನನ್ನ ಒಂದು ಬಯೋಡಾಟಾ ವಿದ್ಯಾಧರ್ ಶೆಟ್ಟರು ಭಾರಿ ಎಂದು ತುಂಬ ಒಳ್ಳೆಯ ರೀತಿಯಲ್ಲಿ ಹೇಳಿದರು. ನಾನು ಆ ಮಟ್ಟದಲ್ಲಿ ಇದ್ದೇನೋ ಇಲ್ಲವೋ ಗೊತ್ತಿಲ್ಲ, ನಿಜವಾಗಿಯೂ ನನಗೆ ಹೆಮ್ಮೆ ಎನಿಸುತ್ತದೆ ನನ್ನ ಬಯೋಡಾಟಾ ಒಂದು ಇಷ್ಟು ದೊಡ್ಡ ರೀತಿಯಲ್ಲಿ ಹೇಳ್ತಾರೆ ಅಂತ. ಥ್ಯಾಂಕ್ ಯು ವಿದ್ಯಾಧರಣ್ಣ. ನಾನು ಈ ಒಂದು ಈ ಒಂದು ರೀಜನ್ ಚೇರ್ಮನ್ ಪೋಸ್ಟ್ ತಗೊಳ್ಳುವಾಗ ನನಗೆ ನಿಜವಾಗಿ ಅನಿಸಿರಲಿಲ್ಲ. ನಾನು ಅಂದರೆ ನಮ್ಮ ರಾಜ್ಯಪಾಲರಾಗೆ ಹೇಳಿದರು, ನೀವು ಆರಿಸಿ ಮಾಡ್ತಾ ಇದ್ದೇವೆ, ನೀವು ಸ್ವಲ್ಪ ತಯಾರು ಮಾಡಿ ಅಂತ. ನಾನೆಣಿಸಿದೆ ಇವರಿಗೆ ಯಾರು ಸಿಕ್ಕಲಿಲ್ಲ ಅಂತ ಕಾಣಬೇಕು. ಹಾಗೆ ನನಗೊಂದು ಹೇಳಿದ್ದಾರೆ, ಇನ್ನು ಯಾರಾದರೂ ಸಿಕ್ಕಿದರೆ ಅವರನ್ನು ಮಾಡ್ಬೋದು ಅಂತ ಎಣಿಸಿ ನಾನು ಅದನ್ನು ಅಷ್ಟು ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಮತ್ತೊಮ್ಮೆ ಕೂಡ ಹಾಗೆ ಹೇಳಿದೆ, ಯಾರು ಸಿಕ್ಕಿದ್ರಾ, ಯಾರಾದರೂ ಚೇಂಜ್ ಆಗುವ ಚಾನ್ಸಸ್ ಉಂಟಾ ಅಂತ ಎಣಿಸ್ತಾ ಇದ್ದೆ. ಮತ್ತು ಲಾಸ್ಟ್ ಮೂಮೆಂಟ್ವರೆಗೆ ಯಾರು ಚೇಂಜ್ ಆಗಲಿಲ್ಲ ಅಂತ ಅನಿಸಿದಾಗ ನನಗೆ ಎನಿಸಿತು, ಈ ಲಯನ್ಸ್ ಕ್ಲಬ್ ಈ ರೀಜನಲ್ಲಿ ಸ್ವಲ್ಪ ನಡೆಸಿಕೊಂಡು ಹೋಗೋದು ಏನಾದರೂ ಕಷ್ಟ ಉಂಟಾ ಏನೋ ಅಂತ ಅನಿಸಿದೆ. ಆದರೆ ಮುಂದಿನ ದಿನಗಳಲ್ಲಿ ನನಗೆ 6 ಕ್ಲಬ್ಗಳು ಕೊಟ್ಟಿದ್ದಾರೆ. ಲಯನ್ಸ್ ಕ್ಲಬ್ ಚೋಟಮಂಗ್ಳೂರಿನಿಂದ ನನ್ನ ಮಾತೃ ಸಂಸ್ಥೆ, ಲಯನ್ಸ್ ಕ್ಲಬ್ ಸೋಮೇಶ್ವರ,
ಲಯನ್ಸ್ ಕ್ಲಬ್ ಪೆರ್ಮನೂರು, ಲಯನ್ಸ್ ಕ್ಲಬ್ ಮಂಗಳ ಗಂಗೋತ್ರಿ, ಲಯನ್ಸ್ ಕ್ಲಬ್ ಮುಡಿಪು ಕುರ್ನಾಡು ಮತ್ತು ಲಯನ್ಸ್ ಕ್ಲಬ್ ವಿಟ್ಲ ಸಿಟಿ ನಿಜವಾಗಿಯೂ ತುಂಬ ಒಳ್ಳೆಯ ಕ್ಲಬ್ಗಳು. ಎಲ್ಲ ಒಂದು ಸೇವಾ ಒಂದು ಮನೋಭಾವದವರು. ತಮ್ಮಷ್ಟಕ್ಕೆ ತಾವು ಅವರು ಮಾರ್ಕಿಗಾಗಿ ಅಂತಲ್ಲ, ಒಂದು ಕಾಂಪಿಟೇಷನ್ಗಾಗಿ ಅಲ್ಲ, ಅವರು ಮಾಡೋ ಸೇವೆ ನಿಜವಾಗಿಯೂ ಡಿಸ್ಟ್ರಿಕ್ಟಲ್ಲಿ ಯಾರು ಅಷ್ಟು ಒಳ್ಳೆ ರೀತಿಯಲ್ಲಿ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ಅಂತೂ ನನ್ನ ಒಂದು ರೀಜನ್ ನಿಜವಾಗಿಯೂ ನನಗೆ ಆಮೇಲೆ ಹೆಮ್ಮೆಯೇ ತಂದಿದೆ. ಎಲ್ಲ ಒಂದು ಮೆಂಬರ್ ಕೂಡ ತುಂಬ ಒಂದು ಆತ್ಮೀಯರಾಗಿ ನಮ್ಮ ಮನೆಯವರಾಗಿ, ಅದೊಂದು ನನಗೆ ಹೊರಗಿನವರಂತ ಅನಿಸಲಿಲ್ಲ. ಎಲ್ಲ ಮೆಂಬರ್ಸ್ ಕೂಡ ಒಂದು ಆತ್ಮೀಯರಾಗಿ ನಮ್ಮೊಂದಿಗೆ ಸಹಕರಿಸುತ್ತಾ ಇದ್ದಾರೆ. ಈ ಒಂದು ರೀಜನ್ ಕಾನ್ಫರೆನ್ಸ್ ಆಗುವಾಗಲೂ ನನಗೆ ಅದೇ ಹೆದರಿಕೆ ಇತ್ತು. ಎಲ್ಲ ಬರಲಿಕ್ಕೆ ತುಂಬ ದೂರ ಉಂಟು, ಹೇಗೆ ಒಟ್ಟು ಮಾಡೋದು, ಹೇಗೆ ಎಲ್ಲರನ್ನು ಸೇರಿಸುವುದು ಒಂದು ಅಂತ ಅನಿಸಿತು. ಆಗ ನನ್ನ ಮನಸ್ಸಿಗೆ ಹೋದದ್ದು ನಮ್ಮ ಪ್ರಸಾದ್ ರೈ ಕಲ್ಲಿಮರ್ರವರು. ಅವರ ತುಂಬ ಕೆಲಸದ ಒತ್ತಡದಿಂದ ನಾನು ತುಂಬ ರಿಕ್ವೆಸ್ಟ್ ಮಾಡಿದಾಗ ಇಲ್ಲ ಅನ್ನಲಿಲ್ಲ. ಈ ಒಂದು ಸಮ್ಮೇಳನದ ಅಧ್ಯಕ್ಷರಾಗಿ ಅವರು ಒಪ್ಪಿಕೊಂಡರು. ಹಾಗೆ ಇವತ್ತಿನ ಸಮ್ಮೇಳನವನ್ನು ನೋಡುವಾಗಲೇ ನಿಮಗೆ ಗೊತ್ತಾಗ್ಬೋದು ಅವರು ಯಾವ ರೀತಿ ಕೆಲಸ ಮಾಡಿದ್ದಾರೆ ಅಂತ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಕೊಡ್ತಿದ್ದೇನೆ. ಹಾಗೆಯೇ ಗೌರವಾನ್ವಿತ ಅಧ್ಯಕ್ಷರಾದ ನಮ್ಮ PDG ದೇವದಾಸ್ ಭಂಡಾರಿ ಅವರು, ನಾನು ಝೋನ್ ಚೇರ್ಮನ್ ಆಗುವಾಗ ಅವರು ರೀಜನ್ ಚೇರ್ಮನ್ ಆಗಿದ್ದರು. ಆಗಲೂ ಎಲ್ಲ ಒಳ್ಳೆ ರೀತಿಯಲ್ಲಿ ಅವರು ಮಾಡ್ತಾಯಿದ್ರು. ನನಗೆ ಆಗ ಎನಿಸಿತ್ತು ನಾನು ಮುಂದೆ ರೀಜನ್ ಚೇರ್ಮನ್ ಆಗಾಗ ಅವರೇ ನಮ್ಮ ಗೌರವಾನ್ವಿತ ಅಧ್ಯಕ್ಷರಾಗ್ತಾರೆ ಅಂತ ಎಣಿಸಿ ತುಂಬ ಖುಷಿಯಾಯಿತು ನಮಗೆ. ಅವರ ಸಹಕಾರಕ್ಕೂ ಅವರ ಲಯನ್ ಸುಕಲತಾ ಭಂಡಾರಿ ಅವರಿಗೂ ನಾನು ತುಂಬ ಹೃದಯದ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಹಾಗೆ ನಮಗೆ ಮುಖ್ಯ ಸಲಹೆಗಾರರಾಗಿ ಉಮೆಯ ರಾಧಾಕೃಷ್ಣ ರೈ ಅವರು ತುಂಬ ಕೆಲಸದ ಒತ್ತಡವಿದ್ದರು. ಯಾವುದಕ್ಕೂ ಇಲ್ಲ ಅನ್ನಲಿಲ್ಲ. ಎಲ್ಲದಕ್ಕೂ ನೀವು ಏನು ಹೆದರಬೇಡಿ, ಮುಂದೆ ಹೋಗಿ ನಾವೆಲ್ಲ ಇದ್ದೇವೆ ಅಂತ ಹೇಳಿ ನಮ್ಮೊಂದಿಗೆ ಎಲ್ಲ ಕೆಲಸ ಕಾರ್ಯದಲ್ಲೇ ಕೈಗೂಡಿಸಿಕೊಂಡು ನಮ್ಮೊಂದಿಗಿದ್ದಾರೆ. ಅವರಿಗೂ ನಾನು ಎಲ್ಲರ ಪರವಾಗಿ ಮನದ ಹೃತ್ಪೂರ್ವಕವಾದ ವಂದನೆಗಳನ್ನು ಅರ್ಪಿಸ್ತೇನೆ. ಹಾಗೆಯೇ ನಮ್ಮ ರೀಜನಲ್ ಕಮಿಟಿ ಮೆಂಬರ್ಸ್, ಪ್ರಾಂತ್ಯದ ರಾಯಭಾರಿಯಾಗಿ ಶ್ರೀನಾಥ್ ಕೊಂಡೆ ಅವರು ನಮ್ಮೊಂದಿಗಿದ್ದಾರೆ. ನಮ್ಮ ಝೋನ್ ಚೇರ್ಮನ್ ಜಸಿಂತಾ ಮೆಂಡೋನ್ಸ ನನಗೆ ತುಂಬ ಒಂದು ಆತ್ಮೀಯ ಗೆಳತಿಯಾಗಿ ನನಗೆ ನಿಜವಾಗಿಯೂ ಇಷ್ಟು ರೀಜನ್ ಚೇರ್ಮನ್ ಆಗಿ ಇಷ್ಟು ಒಳ್ಳೆಯ ಎಲ್ಲ ಗೆಳತಿಯರು ನಮ್ಮವರೇ, ನಮ್ಮ ಮನೆಯವರಾಗಿ ಹೀಗೆಲ್ಲ ನಮ್ಮ ಸದಸ್ಯರು ಸಿಗ್ತಾರಂತ ನಾನು ಎನಿಸಿರಲಿಲ್ಲ. ನಿಜವಾಗಿ ನಾನು ಪ್ರಾಂತ್ಯ ಅಧ್ಯಕ್ಷೆಯಾಗಿ ನಮ್ಮ ಈ ಒಂದು ಕುಟುಂಬದ ಸದಸ್ಯರೊಂದಿಗೆ ಬೆರೆತು ತುಂಬ ಸಂತೋಷಪಟ್ಟಿದ್ದೇನೆ. ಥ್ಯಾಂಕ್ ಯು ಜಸಿಂತಾ. ಹಾಗೆ ವಸಂತ್ ಕುಮಾರ್ ಶೆಟ್ಟರು ನಮಗೆ ತುಂಬ ಸಹಕಾರ ಮಾಡಿ ನಮ್ಮ ಅವರ ಕೆಳಗೆ ಬರುವ 3 ಕ್ಲಬ್ಗಳ ಒಂದು ಸಾರಥ್ಯವನ್ನು ಮಾಡಿಕೊಂಡು ಒಳ್ಳೆ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಅವರಿಗೂ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಹಾಗೆಯೇ ವಲಯ ರಾಯಭಾರಿಗಳಿದ್ದ ನನಗೆ ಸಂದೀಪ್ ಹೆಗ್ಡೆ ಯಾವಾಗಲೂ ಹೇಳ್ತಾರೆ ನಮ್ಮ ಗಮ್ಮತ್ತಾಗಬೇಕು, ನಮ್ಮ ವಲಯ ನಮ್ಮ ಪ್ರಾಂತ್ಯದ ಒಂದು ಈ ಸಮ್ಮೇಳನ ತುಂಬ ವಿಜೃಂಭಣೆಯಿಂದ ಆಗಬೇಕಂತ ಹೇಳ್ತಾ ಇದ್ದಾರೆ. ನಾನು ಎಣಿಸಿದೆ ಅದಕ್ಕೆಲ್ಲ ಕಾರಣ ನೀವುಗಳು, ನಿಮ್ಮ ಎಲ್ಲ ಸಹಕಾರದಿಂದ ನಾನು ಇವತ್ತು ಈ ಒಂದು ಮಾತನಾಡಲು ಇಲ್ಲಿ ಬಂದು ನಿಂತಿದ್ದೇನೆ ಅಂತ ಹೇಳಲಿಕ್ಕೆ ತುಂಬ ಖುಷಿ ಆಗ್ತಾ ಉಂಟು. ಹಾಗೆ ಪ್ರಾಂತ್ಯದ ಎಲ್ಲ ಅಧ್ಯಕ್ಷರುಗಳು ಎಲ್ಲ ನಮ್ಮ ಸದಸ್ಯರು, ನಾನು ಅವರಿವರಂತ ಹೇಳೋದಿಲ್ಲ, ಎಲ್ಲರೂ ನನಗೆ ತುಂಬ ಸಾಥ್ ಕೊಟ್ಟಿದ್ದಾರೆ. ಯಾರು ಇಲ್ಲ ನಿಮ್ಮ ಅದಾಗಲಿಕ್ಕಿಲ್ಲ, ಅದು ಮಾಡುವಂಥದ್ದಲ್ಲ ಅಂತ ಯಾರೂ ಒಂದು ನೆಗೆಟಿವ್ ಮಾತಾಡಲಿಲ್ಲ. ಎಲ್ಲರೂ ನಾವಿದ್ದೇವೆ ನಿಮ್ಮೊಡನೆ, ನೀವು ಯಾವುದಕ್ಕೂ ಇದು ಮಾಡಬೇಡಿ, ಹೆದರಬೇಡಿ, ನೀವು ಮುಂದುವರಿಯಿರಿ ಅಂತ ಹೇಳಿದ್ದಾರೆ. ಅವರೆಲ್ಲರಿಗೂ ನಾನು ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದವನ್ನು ಹೇಳ್ತೇನೆ. ಹಾಗೆಯೇ ನನಗೆ ಅಮ್ಮನ ಸ್ಥಾನದಲ್ಲಿತ್ತು ನಮ್ಮ ಅಕ್ಕ ಮೆಡ್ರಾಸ್ ಚೆನ್ನೈಯಿಂದ ಬಂದು ನನ್ನೊಟ್ಟಿಗೆ ಕಳೆದ 15 ದಿವಸಗಳಿಂದ ಪ್ರತಿಯೊಂದು ಕೆಲಸದಲ್ಲೂ ಸಹಕಾರ ಮಾಡಿ ಇದ್ದಾರೆ. ಅವರದ್ದು ಆಶೀರ್ವಾದವನ್ನು ಬೇಡುತ್ತಾ, ಹಾಗೆ ನನ್ನ ಮಕ್ಕಳು ಈ ಒಂದು ಕಾರ್ಯಕ್ರಮದಲ್ಲಿ ಅವರು ಕೂಡ ನನ್ನ ಎಲ್ಲ ಸದಸ್ಯರು, ಕಾನ್ಫರೆನ್ಸ್ ಕಮಿಟಿಯ ಸದಸ್ಯರು ಇದ್ದಾಗೆ ಅವರು ಕೂಡ ನನ್ನೊಟ್ಟಿಗೆ ಪ್ರತಿಯೊಂದು ಕೆಲಸದಲ್ಲೂ ಮುಂದೆ ಬಂದು ಎಲ್ಲ ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ. ತಮಗೆಲ್ಲರಿಗೂ ನಾನು ಮನದಾಳದ ವಂದನೆಯನ್ನು ಹೇಳ್ತೇನೆ. ಮುಂದಿನ ದಿನಗಳಲ್ಲಿ
ಹಲವಾರು ಸೇವಾ ಕಾರ್ಯಕ್ರಮಗಳನ್ನು ಒಳ್ಳೆ ರೀತಿಯಲ್ಲಿ ಮಾಡಿಕೊಂಡು ನಾವೆಲ್ಲ ಒಂದೇ ಮಕ್ಕಳ ತಾಯಿಯಾಗಿ ಒಂದೇ ಮನೆಯ ಸದಸ್ಯರಾಗಿ ಒಳ್ಳೆ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಇರುವ ಅಂತ ಹೇಳಿಕೊಂಡು ನನಗೆ ಒಂದು ಈ ಅವಕಾಶ ಓಪನಿಂಗ್ ರಿಮಾರ್ಕ್ಸ್ ಕೊಟ್ಟದಕ್ಕಾಗಿ ಧನ್ಯವಾದ ಹೇಳ್ತೀನಿ. Their lives to safeguarding our nation, standing firm in discipline, sacrifice and unwavering commitment. Their service goes beyond uniforms and medals. It reflects love for the country, resilience in adversity, and a spirit of selfless duty. Because of the sacrifices, we continue to live in the peace and security. On this special occasion, we express our deep gratitude and salute their individual contribution to the nation. Let us honor them with the respect and appreciation they truly deserve. As I call upon their name, please come forward and take your seats on the dais. Lion Advocate K.C. Narayan, Chota Mangalore Club. Chief Petty Officer Lion Vijayan K, Lions Club Someshwaram. Sub Major Lion K Gopinath, Lions Club Someshwaram. Commander Lion K Vijay Kumar MJF, Lions Club Someshwaram. Sub Lieutenant Lion Sashikumar Nair, Lions Club Someshwaram. Sub Major Lion Nagaraj Gatti, Lions Club Someshwaram. Sub Major Lion Rajesh Kumar, Lions Club Someshwaram. NK Sub Lion Praveen Kumar Shetty, Lions Club Someshwaram. Lion K Pushpa, wife of Nayak RV Kunambu, Lions Club Someshwaram. Shivram Mudipu, Lions Club Mudipu Kurnad. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರು ಇವರಿಗೆ ಗೌರವವನ್ನು ಸೂಚಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಕರ್ನಲ್ ಶರತ್ ಭಂಡಾರಿಯವರು ವೇದಿಕೆಗೆ ಆಗಮಿಸಿ ಮಾಜಿ ಸೈನಿಕರನ್ನು ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ ಸರ್.
ಜೋರಾದ ಕೈಚಪ್ಪಾಳೆ ಮೂಲಕ ಮಾಜಿ ಸೈನಿಕರಿಗೆ ನಾವು ಗೌರವವನ್ನು ಸೂಚಿಸುವ. ನಮ್ಮ ಪ್ರಾಂತ್ಯದ ವಿಶೇಷತೆ ಏನೆಂದರೆ ನಮ್ಮ ಪ್ರಾಂತ್ಯದಲ್ಲಿ 10 ಮಾಜಿ ಸೈನಿಕರು ಇದ್ದಾರೆ. ಒಂದೇ ಕ್ಲಬ್ಬಿನ ಸೋಮೇಶ್ವರ ಕ್ಲಬ್ಬಿನ 8 ಜನ ಮಾಜಿ ಸೈನಿಕರಿದ್ದಾರೆ. ಆದ್ದರಿಂದ ಈ ಎಲ್ಲ ಸೈನಿಕರಿಗೆ ನಾವು ಹೃತ್ಪೂರ್ವಕವಾದ ಗೌರವವನ್ನು ಸೂಚಿಸುತ್ತೇವೆ. ದಯಮಾಡಿ ಎಲ್ಲರೂ ಎದ್ದು ನಿಂತು ಗೌರವವನ್ನು ಸೂಚಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ಕರ್ನಲ್ ಶರತ್ ಭಂಡಾರಿ ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೂ ಧನ್ಯವಾದಗಳು. ಆರೋಗ್ಯ ಇಲಾಖೆ ಮುಡಿಪಿಂದ ಆಗಮಿಸಿದ್ದಾರೆ. ಇದನ್ನು ಶರತ್ ರಾಜ್ ಶೆಟ್ಟಿಯವರು ಹಸ್ತಾಂತರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಇದು ಛೋಟಾ ಮಂಗಳೂರು ಲಯನ್ಸ್ ಕ್ಲಬ್ಬಿನ ಸೇವಾ ಕಾರ್ಯಕ್ರಮಗಳು. ವಿಟ್ಲ ಸಿಟಿಯ ರವಿಕುಮಾರ್ ಅವರು ಬಂದು ಈ ಚೆಕ್ಕನ್ನು ತಕೊಂಡು ಆ ಶಾಲೆಗೆ ಹಸ್ತಾಂತರಿಸಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ. LCIFಗೆ ದೇಣಿಗೆಯನ್ನು ನೀಡಿರುವಂತಹ ಲಯನ್ ವಿಜಯನ್ ಮುಡಿಪು ಕುರ್ನಾಡ್ ಕ್ಲಬ್ಬಿನ ಸೇವಾ ಕಾರ್ಯಕ್ರಮದ ಸೀತಾ ಪಜೀರ್ ಅವರಿಗೆ ಹಣ ಕೊಡುವ ವ್ಯವಸ್ಥೆಗೆ ಅವರ ಮಗನಾದ ಉಮಾನಾಥ್ರವರು ಆಗಮಿಸಿದ್ದಾರೆ. ಅವರು ವೇದಿಕೆಗೆ ಬಂದು ಈ ಹಣವನ್ನು ಸ್ವೀಕರಿಸಿ ಅವರ ತಾಯಿಗೆ ಹಸ್ತಾಂತರಿಸಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ. ನೆರೆದಿರುವ ಎಲ್ಲ ಆತ್ಮೀಯ ಬಂಧುಗಳಿಗೆ ಗೌರವದ ನಮನಗಳೊಂದಿಗೆ ನಮ್ಮ ಇಂದಿನ ಮುಖ್ಯ ಅತಿಥಿ, ಕರ್ನಾಟಕದ ಮನೆಮಾತು, ತುಳುನಾಡಿನ ಸಂಸ್ಕೃತಿ ಹಾಗೂ ಜಾನಪದದ ಬಗ್ಗೆ ಆಳವಾದ ಅಧ್ಯಯನ ನಡೆಸಿರುವ ಕರ್ನಾಟಕದ ಪ್ರಮುಖ ಜಾನಪದ ವಿದ್ವಾಂಸರು, ಸಂಶೋಧಕರು ಹಾಗೂ ಲೇಖಕರೂ ಆದ ಸನ್ಮಾನ್ಯ ಡಾಕ್ಟರ್ ಕೆ ಚಿನ್ನಪ್ಪಗೌಡರ ವ್ಯಕ್ತಿ ಪರಿಚಯವನ್ನು ನಿಮ್ಮ ಮುಂದಿಡುತ್ತಿದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ವಿಟ್ಲದ ಕೂಡೂರಿನಲ್ಲಿ ಜನನ, ವಿದ್ಯಾಭ್ಯಾಸವನ್ನು ಪದವಿ ಶಿಕ್ಷಣದವರೆಗೆ ವಿಟ್ಲ ಹಾಗೂ ಪುತ್ತೂರಿನಲ್ಲಿ ಪೂರೈಸಿ ಮದರಾಸು ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ಸ್ನಾತಕೋತ್ತರ ಪದವಿ, ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ಡಾಕ್ಟರೇಟ್ ಪದವಿ ಪಡೆದರು. ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನಲ್ಲಿ ವೃತ್ತಿಜೀವನ ಆರಂಭಿಸಿ ಮಂಗಳೂರು ವಿಶ್ವವಿದ್ಯಾನಿಲಯದ SVP ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ 28 ವರ್ಷಗಳ ಕಾಲ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿ ಅದೇ ವಿಶ್ವವಿದ್ಯಾನಿಲಯದಲ್ಲಿ ಕುಲಸಚಿವರಾಗಿ ಕಾರ್ಯನಿರ್ವಹಣೆ. ಈ ಅವಧಿಯಲ್ಲಿ ಪಾರದರ್ಶಕ ಆಡಳಿತ, ಶೈಕ್ಷಣಿಕ ಶಿಸ್ತು, ವಿದ್ಯಾರ್ಥಿ ಕೇಂದ್ರಿತ ದೃಷ್ಟಿಕೋನ,
ಸಂಶೋಧನಾ ಪರ ಮನೋಭಾವದೊಂದಿಗೆ ಉತ್ತಮ ಆಡಳಿತವನ್ನು ನೀಡಿದವರು. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ, ಕರ್ನಾಟಕ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿಯ ಸದಸ್ಯರಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ಇಂಗ್ಲಿಷ್, ಕನ್ನಡ, ತುಳು ಈ 3 ಭಾಷೆಗಳಲ್ಲಿ ಆಳವಾದ ಜ್ಞಾನ ಹೊಂದಿರುವ ಇವರು ಈ 3 ಭಾಷೆಗಳಲ್ಲಿ ಸಾಹಿತ್ಯ, ಸಂಶೋಧನೆ ಹಾಗೂ ಅನುವಾದ ರಚನೆ ಮಾಡಿದ್ದಾರೆ. ಮುಖ್ಯವಾಗಿ ಭೂತಾರಾಧನೆ ಮತ್ತು ಜಾನಪದ ಅಧ್ಯಯನಕ್ಕೆ ಅಪಾರ ಕೊಡುಗೆ ನೀಡಿದ್ದಾರೆ. ಇವರ ಬಹುತೇಕ ಕೃತಿಗಳು ಭೂತಾರಾಧನೆ ಹಾಗೂ ಕೋಲದಂತಹ ವಿಶಿಷ್ಟ ಆಚರಣೆಗಳ ಮೇಲೆ ಹಾಗೂ ಭೂತಾರಾಧನೆಯ ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಮಹತ್ವದ ಬಗ್ಗೆ ಕೇಂದ್ರೀಕೃತವಾಗಿದೆ. ಇವರ ಬರವಣಿಗೆಗಳು, ಸಂಶೋಧನೆಗಳು ಕನ್ನಡ ಜಾನಪದ ಲೋಕಕ್ಕೆ ಒಂದು ಹೊಸ ಆಯಾಮವನ್ನು ತಂದುಕೊಟ್ಟಿದೆ. ಈ ಜಾನಪದ ವಿದ್ವಾಂಸರಿಗೆ ದೊರೆತ ಮತ್ತೊಂದು ಮಾನ್ಯತೆ ಎಂದರೆ ಹಾವೇರಿ ಜಿಲ್ಲೆಯ ಗೋಟಗೋಡಿಯಲ್ಲಿರುವ ಕರ್ನಾಟಕ ಜಾನಪದ ವಿಶ್ವವಿದ್ಯಾನಿಲಯದ ಕುಲಪತಿಯ ಪಟ್ಟ. ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ 17 ಪುಸ್ತಕಗಳು ಹಾಗೂ 75ಕ್ಕಿಂತ ಹೆಚ್ಚು ಸಂಶೋಧನಾ ಲೇಖನಗಳನ್ನು ಪ್ರಕಟಿಸಿದ್ದಾರೆ. ಕನ್ನಡ ಮತ್ತು ತುಳು ಸಾಹಿತ್ಯ, ಸಂಶೋಧನೆ, ಯಕ್ಷಗಾನ, ಅಭಿನಂದನಾ ಸಂಪುಟಗಳು, ಪಠ್ಯಪುಸ್ತಕಗಳು, ಪ್ರಚಾರೋಪನ್ಯಾಸ ಮಾಲಿಕೆ ಸೇರಿದಂತೆ 75 ಕೃತಿಗಳನ್ನು ಸಂಪಾದಿಸಿದ್ದಾರೆ. ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಹಲವು ವಿಚಾರಗೋಷ್ಠಿಗಳಲ್ಲಿ ಭಾಗವಹಿಸಿದ್ದಾರೆ. ಫಿನ್ಲೆಂಡ್, ಜರ್ಮನಿ ಹಾಗೂ ಜಪಾನಿನ ವಿಶ್ವವಿದ್ಯಾನಿಲಯಗಳಲ್ಲಿ ಶೈಕ್ಷಣಿಕ ವಿನಿಮಯ ಯೋಜನೆಯಲ್ಲಿ ಹಾಗೂ ಹಿರಿಯ ಸಂದರ್ಶಕ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಬರೆದಿರುವ ಕನ್ನಡ ಭಾಷೆಯ ಕೆಲವು ಪುಸ್ತಕಗಳ ಹೆಸರು ಹೇಳುವುದಾದರೆ ಭೂತಾರಾಧನೆ, ಕರಾವಳಿ ಕಥನಗಳು, ಜಾಲಾಟ, ಸಂಸ್ಕೃತಿ ಸಿರಿ, ಸಿರಿಸಂಧಿ ಹೀಗೆ ಹಲವಾರು. ಇತ್ತೀಚೆಗೆ ಪ್ರಕಟವಾದ ಇನ್ನೊಂದು ಸಂಶೋಧನಾ ಗ್ರಂಥ ಭೂತಾರಾಧನೆ, ಮಾಯದ ನಡೆ, ಜೋಗದ ನುಡಿ. ಇವರ ಕೃತಿಗಳಿಗಾಗಿ ಇವರ ಮಡಿಲಿಗೆ ಬಿದ್ದ ಪ್ರಶಸ್ತಿಗಳು ಹಲವಾರು. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕೋಟ ಶಿವರಾಮ ಕಾರಂತ ಪ್ರಶಸ್ತಿ, ಸಂದೇಶ ರಾಜ್ಯ ಪ್ರಶಸ್ತಿ, ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿ ಪ್ರಶಸ್ತಿ, ಕರಾವಳಿ ರತ್ನ, ಏರಿಯ ಲಕ್ಷ್ಮೀನಾರಾಯಣ ಆಳ್ವ ಶತಮಾನೋತ್ಸವ ಪ್ರಶಸ್ತಿಗಳ ಪಟ್ಟಿ ಇನ್ನೂ ಇವೆ. ಇತ್ತೀಚೆಗೆ ಬಂದ 2 ಮುಖ್ಯ ಪ್ರಶಸ್ತಿಗಳು ಜಿ.ಶಂ ಪರಮಶಿವಯ್ಯ ಜಾನಪದ ತಜ್ಞ ಪ್ರಶಸ್ತಿ ಹಾಗೂ ಜಿ.ಶಂ ಪ್ರಶಸ್ತಿ. ಲಯನ್ಸ್ ಸಂಸ್ಥೆಯ ಜೊತೆ ಇವರ ಬಾಂಧವ್ಯದ ಬಗ್ಗೆ ಹೇಳುವುದಾದರೆ ನಮ್ಮ ಮಾತೃ ಸಂಸ್ಥೆ ಲಯನ್ಸ್ ಕ್ಲಬ್ ಮಂಗಳ ಗಂಗೋತ್ರಿಯ ಸದಸ್ಯರ ಜೊತೆಗೆ ಆತ್ಮೀಯ ಸಂಬಂಧವನ್ನು ಇಟ್ಟುಕೊಂಡವರು. ಸಂಸ್ಥೆಯ ಸೇವಾ ಕಾರ್ಯಗಳಲ್ಲಿ, ಸಂತೋಷಕೂಟಗಳಲ್ಲಿ ಭಾಗವಹಿಸಿ ನಮಗೆ ಪ್ರೇರಕರಾದವರು. ಒಟ್ಟಿನಲ್ಲಿ ಸಂಸ್ಥೆಯ ಬೆಳವಣಿಗೆಗೆ, ಯಶಸ್ಸಿಗೆ ಹಾರೈಸುತ್ತಾ ಲಯನ್ಸ್ ಧ್ಯೇಯೋದ್ದೇಶಗಳಲ್ಲಿ ನಂಬಿಕೆ ಇಟ್ಟವರು. ವೈಯಕ್ತಿಕ ಒಡನಾಟದ ಬಗ್ಗೆ ಹೇಳುವುದಾದರೆ ಕುಲಪತಿಗಳು, ಕುಲಸಚಿವರು ಎಂಬ ಉನ್ನತ ಹುದ್ದೆಯನ್ನು ಅಲಂಕರಿಸಿದಾಗಲೂ ಸಂಶೋಧಕ, ಲೇಖಕ, ವಿದ್ವಾಂಸ ಎಂದು ಎಲ್ಲರಿಂದಲೂ ಗೌರವಿಸಲ್ಪಡುತ್ತಿದ್ದರೂ ಯಾವುದೇ ಹಮ್ಮು ಬಿಮ್ಮಿಲ್ಲದೆ ತಮ್ಮ ಎಂದಿನ ನಗುಮುಖದಿಂದ, ಸರಳತೆಯಿಂದ, ತಮಾಷೆಯ ಮಾತುಗಳಿಂದ ನಮ್ಮೆಲ್ಲರೊಳಗೆ ಒಂದಾಗಿ ಓರ್ವ ಆತ್ಮೀಯ ಗೆಳೆಯನಂತೆ, ಸಹೋದರನಂತೆ, ನಮ್ಮ ಮನೆಯದ್ದೇ ಓರ್ವ ಸದಸ್ಯನಂತೆ ನಮ್ಮ ಜೊತೆಗಿರುವುದು ಇವರ ಅತಿ ದೊಡ್ಡ ಗುಣವೆಂದು ಕೈ ಮುಗಿಯುತ್ತಾ, ನಿಮ್ಮ ಈ ಸರಳತೆ, ಸಜ್ಜನಿಕೆ ಎಲ್ಲರಿಗೂ ಆದರ್ಶಪ್ರಾಯವಾಗಿರಲಿ ಎಂಬ ಆಶಯದೊಂದಿಗೆ ಸ್ವಾಮಿಗಳ ಆಶೀರ್ವಾದವು ನಮ್ಮೆಲ್ಲರ ಮೇಲಿರಲಿ ಎಂದು ಬೇಡಿಕೊಳ್ಳುತ್ತಾ ನಮ್ಮ ಇಂದಿನ ಮುಖ್ಯ ಅತಿಥಿ ಸನ್ಮಾನ್ಯ ಡಾಕ್ಟರ್ ಕೆ ಚಿನ್ನಪ್ಪಗೌಡರನ್ನು ನಿಮ್ಮ ಮುಂದಿರಿಸಿದ್ದೇನೆ. ವಂದನೆಗಳು. ಪೂಜ್ಯ ಸ್ವಾಮೀಜಿಯವರೇ, ಲಯನ್ ಪ್ರಾಂತೀಯ ಅಧ್ಯಕ್ಷರೇ, ಮೊದಲ ಮಹನೀಯರು, ದ ಫಸ್ಟ್ ಜೆಂಟ್ಲ್ಮನ್ ಸತೀಶ್ ಭಂಡಾರಿ ಅವರೇ, ಮತ್ತು ಅವರಿಗೆ ನನಗೆ ಹೆಚ್ಚು ಖರ್ಚು ಮಾಡಲಿಕ್ಕೆ ಹೋಗುವುದಿಲ್ಲ ಈಗ ನಾನು, ಇವರೇ ಅಂತ ಎಲ್ಲ ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರೇ ಮತ್ತು ಆಹ್ವಾನಿತ ಬಂಧುಗಳೇ, ಲಯನ್ಸನ್ನು ನಾನು ಮರ್ತೋ ಅಥವಾ ನನ್ನನ್ನು ಲಯನ್ ಅವರು ಮರ್ತೋ ಕೆಲವು ವರ್ಷ ಆಯಿತು. ಒಂದು 10 ವರ್ಷಗಳ ಹಿಂದೆ ನೆನಪುಗಳಿಗೆ ಹೋದರೆ ಈ ಮಂಗಳ ಗಂಗೋತ್ರಿಯ ಲಯನ್ಸ್ ಕ್ಲಬ್ಗೆ ಬಂದವರೆಲ್ಲ ತಿಳ್ಕೊಂಡದ್ದು ನಾನು ಲಯನ್ಸ್ ಕ್ಲಬ್ಬಿನ ಸದಸ್ಯ ಅಂತ. ಅಷ್ಟು ಪ್ರೀತಿಯಿಂದ, ಅಷ್ಟು ಆತ್ಮೀಯತೆಯಿಂದ ಈ ಮಂಗಳ ಗಂಗೋತ್ರಿಯ ಲಯನ್ಸ್ ಕ್ಲಬ್ ಅವರು ನನ್ನನ್ನು ಅದರ ಆ ಕ್ಲಬ್ಬಿನ ಸದಸ್ಯ ಎನ್ನುವ ಹಾಗೆ, ಎಲ್ಲರ ಮನಸ್ಸಿಗೆ ಬರುವ ಹಾಗೆ
ಬಹಳ ಆತ್ಮೀಯತೆಯಿಂದ ನಡೆಸಿಕೊಂಡದ್ದಿದೆಯಲ್ಲ, ಅದು ಅವರ ಸೌಜನ್ಯಕ್ಕೆ, ಅವರ ಪ್ರೀತಿಗೆ ಸಾಕ್ಷಿ ಅಂತ ಹೇಳ್ತೇನೆ. ಸ್ವಾಮೀಜಿಯವ್ರ ಹತ್ರ ಹೇಳಿದೆ ನಾನು, ನೀವು ಮೊದಲು ಮಾತಾಡಿ, ನಮಗೆ ಸ್ವಲ್ಪ ಆರಾಮಾಗ್ತದೆ, ಆಮೇಲೆ ನಾನು ಮಾತಾಡ್ತೇನೆ ಅಂತ. ಇಲ್ಲ ಇಲ್ಲ ನೀವೇ ಮಾತಾಡಿ ಅಂತಂದರು. ಇದು ನನ್ನನ್ನು ಕಷ್ಟಕ್ಕೆ ಸಿಲುಕಿಸಿದ ಒಂದು ರೀತಿ ಅದು. ನಾನು ಬಹಳ ದೀರ್ಘ ಏನು ಮಾತನಾಡಲ್ಲ, ಒಂದು 15-20 ನಿಮಿಷಗಳ ಒಳಗಡೆ ಒಂದು 2-3 ಸಂಗತಿಗಳನ್ನು ನಾನು ಪ್ರಸ್ತಾವಿಸ್ತೇನೆ. ಒಂದು 5 ನಿಮಿಷ ನನ್ನ ನೆನಪುಗಳನ್ನು ಹಂಚಿಕೊಳ್ಳಬೇಕು ನಾನು ಲಯನ್ಸ್ ಕ್ಲಬ್ಗೆ ಸಂಬಂಧಪಟ್ಟ ಹಾಗೆ. ಬಹುಶಃ ಮಂಗಳಗಂಗೋತ್ರಿಗೆ ಅಥವಾ ಕೊಣಜೆಗೆ, ಅಸೇಗುಳಿಗೆ ನಾನು ಬಂದ ಮೇಲೆ ನಾನು ಬಹಳ ಹತ್ತಿರದಿಂದ ಗಮನಿಸ್ತಾ ಬಂದ ಒಂದು ಸಂಸ್ಥೆ ಅಂತಂದರೆ ಅದು ಲಯನ್ಸ್ ಕ್ಲಬ್. ಲಯನ್ಸ್ ಸರ್ವಿಸ್ ಇಂಟರ್ನ್ಯಾಷನಲ್ ಒಂಥರ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಸೇವಾ ಸಂಸ್ಥೆ ಅದು. ಸೇವೆಯಲ್ಲಿ ಸಂತೋಷವನ್ನು, ತೃಪ್ತಿಯನ್ನು ಕಾಣುವ ಒಂದು ಸಂಸ್ಥೆ ಇದ್ದರೆ ಅದು ಲಯನ್ಸ್ ಸಂಸ್ಥೆ. ಸೇವೆಯಲ್ಲಿ ಒಂದು ತೃಪ್ತಿ, ಒಂದು ಸಂತೋಷ. ಇವತ್ತು ವೇದಿಕೆ ಮೇಲೆಯೂ ಕೂಡ ಅಂಥ ಅನೇಕ ಸೇವಾ ಚಟುವಟಿಕೆಗಳನ್ನು ಅವರು ಮಾಡಿದರು. ಇವತ್ತಿನ ಪ್ರಶಂ ನನಗೆ ಸ್ವಲ್ಪ ತಲೆ ತಿಂದ ಪದ ಅದು. ಆ ಶಬ್ದವನ್ನು ನಾನು ಕೇಳಿರಲಿಲ್ಲ, ಪ್ರಶಂ ಅಂದರೆ. ಮತ್ತು ನಾನೇ ಸ್ವಲ್ಪ ಒಂದು ಪ್ರಾಂತೀಯ ಸಮ್ಮೇಳನ ಅಂತ ಇರಬಹುದೋ ಏನೋ ಅಂತ ಒಂದು ಅರ್ಥ ಮಾಡಿದೆ ನಾನು. ಆದರೆ ಪ್ರಾಂತೀಯ ಸಮ್ಮೇಳನಕ್ಕೆ ಪ್ರಶಂ ಅಂತ ಹೇಗೆ ಬರ್ತದೆ? ಇನ್ನೊಂದು ಪ್ರಿಸಮ್ ಅಂತ ಒಂದು ಶಬ್ದ ಇದೆ, ಅದು ದೇವರ ಉಡುಗೊರೆ ಅಂತ ಅದಕ್ಕೆ ಅರ್ಥ ಇದೆ. ಪ್ರತಿಭಾನ್ವಿತ ಅಂತ ಒಂದು ಅರ್ಥ ಇದೆ. ಹತ್ತಿರ ಪ್ರಿಸಮ್ ಇದೆಲ್ಲ ಪ್ರಿಶಮ್ ಅದನ್ನು ಇಟ್ಕೊಂಡೆ ನಾನು. ಮತ್ತೆ ಕಂಡಿತು ಇದು ಈ ಸೇವಾ ಸಂಸ್ಥೆಗೂ ಈ ಪ್ರಾಂತೀಯ ಅಧ್ಯಕ್ಷರ ಒಂದು ಕೌಟುಂಬಿಕ ನೆಲೆಗೂ ಏನೋ ಸಂಬಂಧ ಇರಬೇಕು ಅಂತ ಭಾವಿಸಿಕೊಂಡು ನೋಡಿದರೆ ಹುಡುಕುವಾಗ ಒಂದು ಪ್ರಜ್ಞಾ ಭಂಡಾರಿ ಅಂತ ಒಂದು ಹೆಸರು ಸಿಕ್ಕಿತು, ಸತೀಶ್ ಭಂಡಾರಿ ಅಂತ ಸಿಕ್ಕಿತು, ಮತ್ತು ಯಾರು ಮಲ್ಲಿಕಾ ಸತೀಶ್. ಸೊ ಈ 3 ಏನೋ ಅಕ್ಷರಗಳನ್ನು ಜೋಡಿಸಿ ಇದನ್ನು ಪ್ರಶಮ್ ಅಂತ ಮಾಡಿದ್ದಾರೆ ಅಂತ ಕಾಣ್ತದೆ ಅಂತ ಅಂದುಕೊಂಡೆ ನಾನು. ಅದೇನೇ ಇರಲಿ, ಇದಕ್ಕೊಂದು ಕೌಟುಂಬಿಕ ನೆಲೆಗಟ್ಟಿದೆ, ಒಂದು ಸಾಂಸ್ಥಿಕ ನೆಲೆಗಟ್ಟಿನ ಒಂದು ಸಮಾವೇಶ ಇದು. ನನ್ನ ಬಗ್ಗೆ ಅನೇಕ ಮಾತುಗಳನ್ನು ಪರಿಚಯ ಮಾಡುವಾಗ ಹೇಳಿದರು. ಇಲ್ಲಿ ರಮೇಶ್ ಅಣ್ಣವರು ಕೂತಿದ್ದಾರೆ, ಅವರ ಹತ್ರ ಕೇಳಿದರೆ ಹೇಳ್ತಾರೆ ಚಿನ್ನಪ್ಪವ್ರ ಬಗ್ಗೆ ಎರಡಕ್ಕೆ ಲೆಕ್ಕ ಮಾತಾ ಗೊತ್ತುಂಡು ಹೇಳ್ತಾರೆ ಅವರು. ಇಷ್ಟು ಪದವೇ ಹೇಳುವುದಿಲ್ಲ ಅವರು, ಯಾಕಂದರೆ ಇಷ್ಟು ವರ್ಷಗಳಿಂದ ಕಂಡವರು ರಮೇಶ್ ಶೆಟ್ಟಿ ಅಥವಾ ರಮೇಶ್ ಶೇಣವ ಅವರೆಲ್ಲ ಹಿರಿಯರು. ಯಾವ ಕಾಲಕ್ಕೂ ಒಂದು ನಗುವನ್ನು, ಸಂತೋಷವನ್ನು ಕಳೆದುಕೊಳ್ಳದೇ ಇರುವ ಎರಡು ಹಿರಿಯ ವ್ಯಕ್ತಿಗಳು. ಒಮ್ಮೆ ನಮಗೆ ರಘುರಾಮ್ ಕಾಜ್ ಅವರ ನೆನಪಾಗುತ್ತೆ, ನನಗೆ ಕಿಶೋರ್ ಕುಮಾರ್ ಶೆಟ್ಟಿ ಅವರ ನೆನಪಾಗ್ತದೆ. ನನ್ನ ಒಡನಾಡಿ ಸುರೇಂದ್ರ ಕುಮಾರ್ ಅಂತ ಸುರೇಂದ್ರ ರಾವ್ ಅವರಿದ್ದರು. ಅವರೆಲ್ಲ ಇಲ್ಲ ಈಗ, ಆದರೆ ಆ ಎಲ್ಲ ನೆನಪುಗಳು ಕೂಡ ಬಹುಶಃ ಲಯನ್ಸ್ ಕ್ಲಬ್ಬನ್ನು ನೆನಪಿಸಿಕೊಳ್ಳುವಾಗೆಲ್ಲ ಅದು ಬರ್ತದೆ. ಇವರಿಬ್ಬರು ಬಹಳ ಬಹಳ ಗಾಂಭೀರ್ಯದಿಂದ, ಬಹಳ ಇನ್ನಸೆಂಟಾಗಿ ಎದುರು ಕೂತಾಗೆ ಕಾಣ್ತದೆ. ಉಳಿದವರು ಕೂತದ್ದು ನೋಡಿದರೆ ಅವರು ನನ್ನ ಮಾತು ಕೇಳೋದಕ್ಕಿಂತ ಅವರಿಗೇನೋ ಕೊಡುವುದೇ ಒಳ್ಳೆಯದು ಅಂತ ಕಾಣ್ತದೆ ನನಗೆ. ಅಷ್ಟು ಚಂದಕ್ಕೆ ಕೂತಿದ್ದಾರೆ, ಒಳ್ಳೆ ಟೇಬಲ್ನ ಮುಂದೆ ಕೂತದ್ದು ನೋಡಿದರೆ ಅವರು ನನ್ನ ಮಾತುಗಳಿಗಿಂತ ಒಂದು ಫೆಲೋಶಿಪ್ ಅಂತ ಒಂದಿದೆ ನೋಡಿ, ಅದು ಬಹಳ ನಿರೀಕ್ಷೆಯಲ್ಲಿದ್ದಾಗ. ಹಾಗಾಗಿ ನಾನು ಹೆಚ್ಚು ಮಾತನಾಡುವ ಸಂದರ್ಭ ಇದಲ್ಲ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಏನಿದ್ರು ಇದೊಂದು ಬ್ಯೂಟಿಫುಲ್ ಕಾನ್ಫರೆನ್ಸ್. ನಾನು ಯಾಕೆ ಬ್ಯೂಟಿಫುಲ್ ಕಾನ್ಫರೆನ್ಸ್ ಹೇಳಿದೆ ಅಂತಂದರೆ, ನಾನು ಇವರ ಹತ್ರ ಕೇಳಿದೆ, ಯಾರು ಪ್ರಸಾದ್ ರೈ ಹತ್ರ, ನಿಮ್ಮ ಸ್ಲೋಗನ್ ಎಲ್ಲ ಇರ್ತದಲ್ಲ ಅಂತ. ಅದರಲ್ಲಿ ಹೇಳಿದ್ರು ಈ ಸತಿ ಬ್ಯೂಟಿಫುಲ್ ವರ್ಲ್ಡ್ ಅಂತ ಒಂದು ಕಾನ್ಫರೆನ್ಸ್, ಅದು ಡಿಸ್ಟ್ರಿಕ್ಟ್ ಗವರ್ನರ್ ಅವರ ಸ್ಲೋಗನ್ ಮತ್ತು ಪ್ರೋಗ್ರಾಮನ್ನು ಡಿಸ್ಕ್ರೈಬ್ ಮಾಡುವ ಒಂದು ಪದ ಅದು. ಬ್ಯೂಟಿಫುಲ್ ವರ್ಲ್ಡ್, ಸುಂದರವಾದ ಜಗತ್ತೊಂದನ್ನು ಕಟ್ಟುವ
ಕನಸನ್ನು ಹೊತ್ತಿರೋ ಮತ್ತು ಆ ಕಡೆಗೆ ಪ್ರಯತ್ನವನ್ನು ಮಾಡುತ್ತಿರುವ ಒಂದು ಸಂಸ್ಥೆ ಇದು. ಜಗತ್ತು ಸುಂದರವಾಗಿದೆಯೋ ಅಥವಾ ಜಗತ್ತು ಸುಂದರವಾಗಿಲ್ಲವೋ ಅಥವಾ ಜಗತ್ತನ್ನು ಸುಂದರವಾಗಿ ಮಾಡುವುದು ಹೇಗೆ, ಅದು ನೋಡುವ ನಮ್ಮ ಕಣ್ಣಲ್ಲಿದೆಯೋ ಅಥವಾ ಈ ಜಗತ್ತಿನಲ್ಲೇ ಅಂತರ್ಗತವಾಗಿದೆಯೋ, ಇದೆಲ್ಲ ತುಂಬ ತಾತ್ವಿಕವಾದ ಪ್ರಶ್ನೆಗಳು. ಅದರ ಚರ್ಚೆಗೆ ನಾನು ಹೋಗುವುದಿಲ್ಲ. ಆದರೆ ನಾವೆಲ್ಲರೂ ಬಯಸುವುದೇನು ಅಂದರೆ ಒಂದು ಸುಂದರವಾದ ಜಗತ್ತು. ಅದು ಕೌಟುಂಬಿಕ ನೆಲೆ ಇರಬಹುದು, ಒಂದು ಸಾಮಾಜಿಕ ನೆಲೆ ಇರಬಹುದು, ಒಂದು ಸಾಂಸ್ಕೃತಿಕ ಆಯಾಮ ಇರ್ಬೋದು, ಅಲ್ಲೆಲ್ಲ ಒಂದು ಸೌಂದರ್ಯ ಇರಬೇಕು ಅಂತ, ಒಂದು ಬ್ಯೂಟಿ. ಆ ಬ್ಯೂಟಿಫುಲ್ ವರ್ಲ್ಡನ್ನು ಕಟ್ಟುವುದಕ್ಕೆ ಅದರ ಬ್ಯೂಟಿಫುಲ್ ವರ್ಲ್ಡಲ್ಲಿ 14 ಅಕ್ಷರ ಉಂಟು. ಬಹುತೇಕ ಅದೆಲ್ಲ ಅಂಶಗಳನ್ನು ಕೂಡ ಕವರ್ ಮಾಡ್ತದೆ. ಅದು ಬ್ಲಡ್ ಡೊನೇಷನಿಂದ ಡ್ರಗ್ ಅವೇರ್ನೆಸ್ವರೆಗೆ ಆ ಒಂದೊಂದು ಅಕ್ಷರಕ್ಕೆ ಒಂದೊಂದು ಉದ್ದೇಶವನ್ನು ಅಲ್ಲಿ ಸೂಚಿಸಿದ್ದಾರೆ. ಅದು ಬ್ಲಡ್ ಡೊನೇಷನ್ ಇರಬಹುದು, ಅಗ್ರಿಕಲ್ಚರ್ ಅಂತ ಕೊಡ್ತಾರೆ ಒಂದು ಕಡೆ, ಅಂದರೆ ಕೃಷಿ ಕೇಂದ್ರಿತ ಸೇವೆ ಇರಬಹುದು, ಟ್ರೀ ಪ್ಲಾಂಟೇಶನ್ ಅಂತ ಹೇಳ್ತಾರೆ, ಇಮೇಜ್ ಬಿಲ್ಡಿಂಗ್, ಆಮೇಲೆ ಫಿಟ್ನೆಸ್, ಸ್ಪೋರ್ಟ್ಸ್, ಯೋಗ ಇತ್ಯಾದಿ, ರಿನ್ಯೂಯಬಲ್ ಎನರ್ಜಿ, ಲೀಡರ್ಶಿಪ್, ಲವ್ ದೈ ನೇಷನ್, ಆಮೇಲೆ ರೋಡ್ ಸೇಫ್ಟಿ, ವಿಮೆನ್ ಎಂಪವರ್ಮೆಂಟ್. ಹೀಗೆ ಬಹುಶಃ ಈ 14 ಧ್ಯೇಯೋದ್ದೇಶಗಳನ್ನು ನಾವು ಅರ್ಥ ಮಾಡಿಕೊಂಡು ಗಂಭೀರವಾಗಿ ಯೋಚಿಸಿ ಅದಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳನ್ನು ಹೇಗೆ ಪರಿಹರಿಸಬಹುದು ಅಂತ ನಾವು ಯೋಚನೆ ಮಾಡಿದರೆ ಸುಂದರವಾದ ಜಗತ್ತೊಂದನ್ನು ಕಟ್ಟಬಹುದು ಅಂತ. ಸುಂದರವಾದ ಜಗತ್ತೊಂದನ್ನು ಕಟ್ಟಬಹುದು ಎನ್ನುವುದು ಈ 14 ಅಕ್ಷರಗಳನ್ನಿಟ್ಟುಕೊಂಡು ರೂಪಿಸಿರುವ ಒಂದು ಪರಿಕಲ್ಪನೆ ಏನಿದೆ ಅದನ್ನು ತಮ್ಮ ಗಮನಕ್ಕೆ ತರುವುದಕ್ಕೆ ನಾನು ಇಷ್ಟಪಡ್ತೇನೆ. ಇದರಲ್ಲಿ ಎಲ್ಲ ಆಗ್ತದೆ, ಎಲ್ಲವೂ ನಾವು ಮಾಡ್ತೇವೆ ಅಂತಲ್ಲ. ಆದರೆ 110 ವರ್ಷಗಳ ಇತಿಹಾಸ ಲಯನ್ಸ್ ಕ್ಲಬ್ ಈ ಎಲ್ಲ ಕ್ಷೇತ್ರಗಳನ್ನು ಮುಟ್ಟಿದೆ, ಎಲ್ಲ ಕ್ಷೇತ್ರಗಳಲ್ಲಿಯೂ ಕೆಲಸ ಮಾಡಿದೆ. ಲಯನ್ಸ್ ರೋಟ್ರಿ ಸಂಸ್ಥೆ ಇದೆ, JC ಸಂಸ್ಥೆ ಇದೆ, ಅದೆಲ್ಲ ಗೊತ್ತಿರುವಂಥದ್ದೇ. ಆದರೆ ಇವತ್ತು ಸೇವೆಯ ಪರಿಕಲ್ಪನೆ, ಕಾನ್ಸೆಪ್ಟ್ ಆಫ್ ಸರ್ವೀಸ್ ತುಂಬ ಬದಲಾಗಿದೆ. ಒಂದು 10-25 ವರ್ಷಗಳ ಹಿಂದೆ ಸೇವೆ ಎನ್ನುವ ಪದದ ವ್ಯಾಪ್ತಿ ಮತ್ತು ಅರ್ಥ, ಇವತ್ತು ಆ ಪದ ಸೇವೆ ಎನ್ನುವುದು ಅಪೇಕ್ಷೆ ಪಡುವ ಅರ್ಥ ಅದು ತುಂಬ ಬದಲಾಗಿದೆ. ಅದಕ್ಕೆ ತಕ್ಕ ಹಾಗೆ ಲಯನ್ಸ್ ಸಂಸ್ಥೆಯು ಕೂಡ ತನ್ನ ಧ್ಯೇಯೋದ್ದೇಶಗಳಲ್ಲಿ, ತನ್ನ ಕಾರ್ಯವಿಧಾನಗಳಲ್ಲಿ, ತನ್ನ ಎಜೆಂಡಾಗಳಲ್ಲಿ ಬೇಕಾದ ಬದಲಾವಣೆಗಳನ್ನು ಮಾಡ್ತಾ ಕೊಡ್ತಾ ಬಂದಿದೆ. ಆದರೆ ಒಂದು ಜಗತ್ತು ಸುಂದರವಾಗಬೇಕು ಅಂತ ಒಂದು ಪ್ರಶ್ನೆ ಎಲ್ಲರೂ ಕೇಳಿದ್ದಾರೆ, ಅನೇಕರು ಹೇಳಿದ್ದನ್ನು ಕೇಳಿದ್ದೇನೆ. ನಾವು ಎಂಥ ಜಗತ್ತನ್ನು ನಮ್ಮ ಮಕ್ಕಳಿಗೆ ಬಿಟ್ಟು ಹೋಗ್ತಾ ಇದ್ದೇವೆ ಅಂತ. ಇದು ಬಹಳ ಬೇಸಿಕ್ ಆದ ಒಂದು ಪ್ರಶ್ನೆ. ಧರ್ಮಗುರುಗಳು ಕೇಳ್ತಾರೆ, ಮಠಾಧೀಶರು ಕೇಳ್ತಾರೆ, ಎಂಥ ಜಗತ್ತನ್ನು ನಾವು ನಮ್ಮ ಮಕ್ಕಳಿಗೆ ಬಿಟ್ಟು ಹೋಗ್ತಾ ಇದ್ದೇವೆ. ಒಂದು ಸುಂದರವಾದ ಜಗತ್ತನ್ನು ಬಿಟ್ಟು ಹೋಗುವುದು ಅಂತ ನಮ್ಮ ಮನಸ್ಸಿಗೆ ಏನಾದರೂ ಬಂದರೆ ನಾವು ಏನು ಮಾಡಬಹುದು? ಒಂದು ಸಣ್ಣ ನಿದರ್ಶನ ನೆನಪಿಸಿಕೊಳ್ತೇನೆ. ಅನೇಕರು ಹೇಳಿದ್ದಾರೆ ಈ ಮಾತನ್ನು ಸುಂದರವಾದ ಜಗತ್ತಿನ ಬಗ್ಗೆ. ಒಂದು ಇಫ್ತಾರ್ ಕೂಟ ಆಯಿತು ದೇರ್ಲಕಟ್ಟೆಯಲ್ಲಿ. ಇಫ್ತಾರ್ ಕೂಟ, ಸರ್ವಧರ್ಮೀಯರನ್ನು ಭೋಜನಕ್ಕೆ ಆಹ್ವಾನಿಸುವಂತಹ ಒಂದು ಕೂಟ ಅದು. ಅದರಲ್ಲಿ ವಿನಯ್ ಹೆಗಡೆ ಅವರು, ಈಗೆಲ್ಲ ಅವರು ಸ್ವರ್ಗಸ್ಥರಾಗಿದ್ದಾರೆ, ಅವರೊಂದು ಮಾತನ್ನು ಹೇಳಿದರು. ದೇರಳಕಟ್ಟೆ ಇಫ್ತಾರ್ ಕೂಟದಲ್ಲಿ ಅವರು ಹೇಳಿದ ಮಾತು, ಸಂಸ್ಥೆಗಳನ್ನು ಕಟ್ಟಿದವರು ಸುಮಾರು 80 ವರ್ಷಗಳ ವಯೋವೃದ್ಧರು, ಜ್ಞಾನವೃದ್ಧರು, ಅರಿವಿರುವವರು, ಹಲವು ಧರ್ಮಗಳ, ಹಲವು ಜಾತಿಗಳ ಎಲ್ಲ ನಾಯಕರು ಇರುವ ಒಂದು ಸಮಕ್ಷಮದಲ್ಲಿ ಅವರು ಪ್ರಶ್ನೆ ಎತ್ತಿದ್ದೇನು ಅಂತಂದರೆ, ನಾವು ಎಂಥ ಜಗತ್ತೊಂದನ್ನು ಬಿಟ್ಟು ಹೋಗ್ತಾ ಇದ್ದೇವೆ ನಮ್ಮ ಮುಂದಿನ ಪೀಳಿಗೆಗೆ ಅಂತ. ತುಂಬ ಮಾರ್ಮಿಕವಾದ ಪ್ರಶ್ನೆ ಆಗಿತ್ತದು, ತುಂಬ ಸೆನ್ಸಿಟಿವ್ ಆದ ಪ್ರಶ್ನೆ ಆಗಿತ್ತದು. ಎಲ್ಲರೂ ಒಂದು ಆಚರಣೆ ಸಂದರ್ಭದಲ್ಲಿ ನಾವು ಒಟ್ಟು ಸೇರ್ತೇವೆ, ಒಟ್ಟಿಗೆ ಊಟ ಮಾಡ್ತೇವೆ, ಎಲ್ಲ ಭೋಜನ ಹಂಚಿಕೊಳ್ತೇವೆ, ಕಷ್ಟ ಸುಖದ ಮಾತುಗಳನ್ನು ಹೇಳ್ತೇವೆ, ನನಗೆ ನೀನು, ನಿನಗೆ ನಾನು, ಎಲ್ಲವೂ ಹೇಳ್ತೇವೆ. ಆದರೆ ಇಷ್ಟೆಲ್ಲ ಮಾಡುವ ನಾವು ಕೂಡ ಎಂಥ ಜಗತ್ತೊಂದನ್ನು ಮುಂದಿನ ತಲೆಮಾರಿಗೆ ಬಿಟ್ಟು ಹೋಗ್ತಾ ಇದ್ದೇವೆ ಎನ್ನುವ ಪ್ರಶ್ನೆಯೊಂದನ್ನು ಎತ್ತಿದರು. ಇದಕ್ಕಷ್ಟು ಸುಲಭದ ಉತ್ತರ ಇಲ್ಲ.
ಇದಕ್ಕೆ ತುಂಬ ಆಲೋಚನೆ ಮಾಡಬೇಕಾಗ್ತದೆ. ತುಂಬ ಗಂಭೀರ ಸೀರಿಯಸ್ ಆಗಿ ಯೋಚನೆ ಮಾಡಿದರೆ ಮಾತ್ರ ಇದಕ್ಕೆ ಉತ್ತರ ಸಿಕ್ಕುವುದಕ್ಕೆ ಸಾಧ್ಯ ಆಗುತ್ತದೆ. ನಾವು ತಿಳ್ಕೊಳ್ತೇವೆ ನೋಡಿ, ಬೆಳಿಗ್ಗೆ ಹೇಳ್ತೇವೆ, ಬೆಳಿಗ್ಗೆ ಎದ್ದಾಗ ಒಂದು ರಾತ್ರಿ ಕಳೆದು ಬೆಳಿಗ್ಗೆ ಎದ್ದು ಇವತ್ತು ಏನಾದರೂ ಒಳ್ಳೆಯ ಸುದ್ದಿ ಇರಬಹುದು ಅನ್ನೋ ನಿರೀಕ್ಷೆಯಲ್ಲಿ ಹೇಳ್ತೇವೆ ನಾವೆಲ್ಲರೂ ಕೂಡ, ಹೌದು ಅಲ್ವೋ ನೋಡಿ. ಒಂದು ದಿನ ಅದರ ಹಿಂದಿನ ಎಲ್ಲ ಕೆಟ್ಟ ನೆನಪುಗಳನ್ನು ಕಳೆದು ನಿದ್ದೆ ಮಾಡಿ ಎದ್ದು ಬೆಳಿಗ್ಗೆ ಮತ್ತೆ ಒಂದು ಹೊಸ ಜಗತ್ತಿನ ಕಡೆಗೆ, ಒಂದು ಹೊಸ ಸೂರ್ಯನ ಬೆಳಕಿನ ಕಡೆಗೆ ಮುಖ ಮಾಡಿ ನಿಂತು ನ್ಯೂಸ್ ಪೇಪರನ್ನು ತೆಗೆದು ನೋಡಿದರೆ, ಇದನ್ನು ಹೆಚ್ಚು ವಿವರಿಸಬೇಕಾದ ಅವಶ್ಯಕತೆ ಇಲ್ಲ, ಸಾಧಾರಣ 3/4 ಭಾಗ ಅಂದರೆ 15 ಪುಟ ಒಂದು ಪತ್ರಿಕೆಯಲ್ಲಿ 10 ಪುಟಗಳು ನಮ್ಮಲ್ಲಿ ಆತಂಕವನ್ನು, ತಲ್ಲಣವನ್ನು, ನಮ್ಮ ನಾಡು, ನಮ್ಮ ದೇಶ, ನಮ್ಮ ಜನ ಎಲ್ಲಿಗೆ ಹೋಗ್ತಾ ಇದ್ದಾರೆ, ಏನಾಗ್ತಾ ಇದೆ, ಒಂದು ಬಗೆಯ ಆತಂಕವನ್ನು ಸೃಷ್ಟಿಸುವ ಸುದ್ದಿಗಳೇ ಇರ್ತವೆ. 1/4 ಭಾಗದಷ್ಟು ಒಂದು 3-4 ಪುಟ ಸಣ್ಣ ಅಕ್ಷರಗಳಲ್ಲಿ ಕೆಲವು ಒಳ್ಳೆಯ ಸುದ್ದಿಗಳಿರ್ತವೆ. ಅದು ಒಳ್ಳೆಯ ಸುದ್ದಿಗಳು ಸಣ್ಣ ಅಕ್ಷರಗಳಿರ್ತವೆ. ಆತಂಕವನ್ನು ಹುಟ್ಟಿಸುವ ಯುದ್ಧದ ಜಗತ್ತು ನಾವು ನೋಡಿದರೆ ಜಗತ್ತನ್ನು 500 ಬಾರಿ ಸುಟ್ಟು ಹಾಕುವಷ್ಟು ದಿಗಿಲಾಗುತ್ತದೆ. ಸುಂದರ ಜಗತ್ತಿನ ಬಗ್ಗೆ ಮಾತಾಡ್ತೇವೆ ನಾವು. ಯಾರಾದರೂ ಒಬ್ಬ ಏನು ಹೇಳ್ತೀರಿ ನೀವು, ದುರದೃಷ್ಟನ ಕೈಯಲ್ಲಿ ಏನಾದ್ರು ಸಿಕ್ಕಿಬಿಟ್ರೆ, ಅಧಿಕಾರ ಸಿಕ್ಕಿಬಿಟ್ರೆ, ಅವನೇನಾರು ಒಂದು ನಿರ್ಣಯವನ್ನು ಕೆಟ್ಟ ಗಳಿಗೆಯಲ್ಲಿ ತೆಕ್ಕೊಂಡರೆ 500 ಬಾರಿ ಅಂತ ಹೇಳ್ತಾರೆ ಜಗತ್ತನ್ನು ಸುಟ್ಟು ಭಸ್ಮ ಮಾಡುವಷ್ಟು ನ್ಯೂಕ್ಲಿಯರ್ ವೆಪನ್ಸ್ ನಮ್ಮಲ್ಲಿದೆ. ಒಂದು ಸತ್ಯ ಅಲ್ಲ. ಮೊನ್ನೆ ಕಾರ್ಕಳಕ್ಕೆ ನಾನು ಹೋಗಿದ್ದಾಗ ಅಲ್ಲೊಬ್ಬರು ಅಮೋಘ ವರ್ಷ ಅಂತ ಒಬ್ಬ ಹುಡುಗ ಬಂದಿದ್ದ, ಫಿಲ್ಮ್ ನಿರ್ದೇಶಕ. ಅವನು ಒಳ್ಳೆ ಇಂಟೆಲಿಜೆಂಟ್ ಬಾಯ್. ಅವರು ಗಂಧದ ಗುಡಿ ಅಂತ ಪುನೀತ್ ರಾಜ್ಕುಮಾರ್ ಅವರ ಬದುಕನ್ನು ಆಧರಿಸಿಕೊಂಡು ಸಿನಿಮಾ ಮಾಡಿದ್ದರಂತೆ. ಅವರೊಂದು ಪಂಜುರ್ಲಿಭೂತದ ಒಂದು ಡಾಕ್ಯುಮೆಂಟೇಷನ್ಗೆ ಬಂದಿದ್ದರು. ಅವರ ಕಾನ್ಸೆಪ್ಟ್ ಏನು ಅಂದರೆ, ಈ ಪ್ರಾಣಿ ಮತ್ತು ಮನುಷ್ಯರ ಸಂಬಂಧ ಹೇಗಿದೆ, ಇದು ಹೇಗಿದೆ ಈ ಜಗತ್ತಿನಲ್ಲಿ ಅಂತ, ಇದು ಮುಂದೆ ಹೇಗೆ ಇರಬಹುದು ಅಂತ ಒಂದು. ಅದಕ್ಕೆ ನಮ್ಮಲ್ಲಿಗ ಪಂಜುರ್ಲಿ ಆರಾಧನೆ ಮಾಡ್ತೇವೆ, ನಾವು ಪ್ರಾಣಿಗಳನ್ನು ಕೊಲ್ತೇವೆ ಮತ್ತು ತಿಂತೇವೆ ಮತ್ತು ಆರಾಧನೆ ಮಾಡ್ತೇವೆ. ಹೀಗೆ ಬಹುಮುಖ್ಯವಾಗಿ ಮನುಷ್ಯ ಮತ್ತು ಪ್ರಾಣಿಗಳ ಸಂಬಂಧ ಇರುವ ಒಂದು ಆರಾಧನೆ ಹಿನ್ನೆಲೆಯಲ್ಲಿ ನನ್ನನ್ನು ಆ ಒಂದು ನೇಮ ನೋಡಿ ಅಲ್ಲಿ ಸ್ವಲ್ಪ ಸಂದರ್ಶನಕ್ಕೆ ಬಂದಿದ್ದರು. ಹೀಗೆ ಮಾತಾಡ್ತಾ ಅವರು ಹೇಳ್ತಾರೆ, ಈಗ ಅಮೆಝಾನ್ ಅಂತ ಒಂದು ಕಾಡಿದೆ, ಅಲ್ಲಿ ಕೆಲವು ಭಾಷೆಗಳನ್ನು ಮತ್ತು ಕೆಲವು ಮೂಲ ನಿವಾಸಿಗಳನ್ನು ಇನ್ನೂ ಅವರು ನಾಗರಿಕತೆಯ ಕಡೆಗೆ ಭಾರತಕ್ಕೆ ತಡೆದಿದ್ದಾರಂತೆ, ನೀವು ಹಾಗೇ ಇರಿ ಅಂತ. ಏಕೆಂದರೆ ಒಂದು ವೇಳೆ ಜಗತ್ತು ನಾಶವಾದರೆ ಅಣುಬಾಂಬಿನಿಂದ ಮತ್ತು ಜಗತ್ತೊಂದು ವಿಕಾಸ ಆಗಬೇಕಲ್ಲ, ಒಂದು 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 ಮನುಷ್ಯ ಕುಲ ವಿಕಾಸ ಆಗುವುದಕ್ಕೆ ಒಂದು ಮೂಲವಾಗಿ ಈ ಕಾಡು ಅಥವಾ ಅಮೆಝಾನ್ ಕಾಡಿನ ಜನಗಳು ಇರಲಿ ಅಂತ ಹೇಳಿಕೊಂಡು ಅವರನ್ನು ಸೇಫಾಗಿ ಇಟ್ಟಿದ್ದಾರೆ ಅಂತ. ಆಶ್ಚರ್ಯ ಆಗ್ತದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ನೀವು ಕೇಳ್ತಾ ಇದ್ದೀರೇನೋ, ನನಗಂತೂ ಅದರದ್ದೇನು ತಲೆಬುಡ ಅರ್ಥ ಆಗ್ತಲ್ಲ. ಈಗಿನ ಮಕ್ಕಳು ಹೇಳ್ತಾರೆ ಕೃತಕ ಬುದ್ಧಿಮತ್ತೆಯ ವಿಷಯಗಳ, ನಾನು ಮಾತ್ರ ಸುಂದರವಾದ ಜಗತ್ತಿನ ಬಗ್ಗೆ. ಸುಂದರವಾದ ಜಗತ್ತಿನಲ್ಲಿ ನಮ್ಮ ಜ್ಞಾನ, ನಮ್ಮ ಯಂತ್ರೋದ್ಯಮ, ನಾವು ಹೇಗೆ ಒಂದು ಯಂತ್ರದ ದಾಸ್ಯ ಆಗ್ತಾ ಇದ್ದೇವೆ ಅಂತಂದರೆ, ನಾನು ಹೇಳಬೇಕಾದ ಅಂಶ ಏನು ಅಂತಂದರೆ, ಈ ಆಧುನಿಕ ತಂತ್ರಜ್ಞಾನ, ವಿಜ್ಞಾನ ತಂತ್ರಜ್ಞಾನದ ಬೆಳವಣಿಗೆಯಲ್ಲಿ ನಾನು ಎತ್ತಬೇಕಾದ ಪ್ರಶ್ನೆ, ಮನುಷ್ಯ ಎನ್ನುವ ಪೂರ್ತಿಯಾಗಿ ಇರ್ರೆಲೆವೆಂಟ್ ಆಗ್ತಾ ಇದ್ದಾನೋ ಅಂತ ನನ್ನ ಪ್ರಶ್ನೆ, ಅಪ್ರಸ್ತುತನಾಗ್ತಾ ಇದ್ದಾನೋ ಅಂತ. ಸುಂದರವಾದ ಜಗತ್ತಿನ ಬಗ್ಗೆ ಮಾತನಾಡುವ ನಾವು ಮನುಷ್ಯರೇ, ನಾವು ಎಲ್ಲೋ ಒಂದು ಕಡೆ ಸಂಪೂರ್ಣ ಅಪ್ರಸ್ತುತರಾಗ್ತಾ ಇದ್ದೇವೆ. ಆ ಅಮೋಘ ವರ್ಷ ಹೇಳ್ತಾರೆ ನನ್ನ ಹತ್ರ, ಇನ್ನು 100 ವರ್ಷಗಳ ನಂತರ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಉಂಟಲ್ಲ, ಅದು ಅವರದ್ದೇ ಒಂದು ವ್ಯವಹಾರದ ಜಗತ್ತನ್ನು ಸೃಷ್ಟಿ ಮಾಡಿಕೊಂಡು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸೇ ಒಂದು ಕರೆನ್ಸಿ ಮಾಡಿಕೊಂಡು, ನಮ್ಮ ಈಗಿನ ವ್ಯವಹಾರಗಳಿಗೆ ಪ್ಯಾರಲಲ್ ಆಗಿ ಒಂದು ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮನ್ನು ಜಗತ್ತಿಗೆ ತಂದು, ಅವರು ನಮ್ಮನ್ನೇ, ನಾವು ಏನು ಇಂಟೆಲಿಜೆನ್ಸ್ ಅಂತ ಹೇಳ್ತಾ ಇದ್ದೀವಲ್ಲ, ನಮ್ಮಿಂದಲೇ ಸೃಷ್ಟಿಯಾದದ್ದು ಇದೆಯಲ್ಲ, ಅದು ನಮ್ಮನ್ನೇ ಆಳುವ ಒಂದು ಕಾಲ ಬರ್ತದೆ ಅಂತ. ಹೈಪೋಥೆಸಿಸ್ ಇರ್ಬೋದು, ಪ್ರಮೇಯ ಇರ್ಬೋದು, ನನಗೆ ಗೊತ್ತಿಲ್ಲ. ಆದರೆ ಯಾಕೆ ಹೀಗಾಗ್ತದೆ ಅಂತ
ಮನುಷ್ಯನೇ ಯಾಕೆ ಅಂದರೆ ಏನಾಗ್ತದೆ, AI ಅಂದರೆ ಮತ್ತೆ ಏನಿಲ್ಲ, ಅದಕ್ಕೆ ನೀವು ಕೋಟ್ಯಾಂತರ ಮಾಹಿತಿಗಳನ್ನು ಫೀಡ್ ಮಾಡ್ತೀರಿ, ಆಮೇಲೆ ಅದರಿಂದಲೇ ಕೇಳ್ತೀರಿ ಇದನ್ನು ಮಾಡಿಕೊಡು ಅಂದರೆ ಮಾಡ್ತದೆ. ಈಗ ಮಕ್ಕಳಿಗೆಲ್ಲ ಗೊತ್ತುಂಟು, ಒಂದು ದನದ ಬಗ್ಗೆ ಪ್ರಬಂಧ ಬರೆದು ಕೊಡು ಅಂತ ಎಂಥದ್ದು ಚಾಟ್ GPT ಅಂತೇನೋ ಹೇಳ್ತಾರೆ, ಮಕ್ಕಳಿಗೆಲ್ಲ ಗೊತ್ತುಂಟು, ಇವರಿಗೆಲ್ಲ ಗೊತ್ತಿರ್ಬೋದು. ಚಾಟ್ GPT ಅಂತ ಹೇಳ್ತಾರೆ ಅದಕ್ಕೆ. ನಾನು ಅದಕ್ಕೆಲ್ಲ ಪ್ರಯತ್ನ ಮಾಡಲಿಕ್ಕೆ, ಅದೊಂದು ಪದ್ಯ ಬರಿ ಅಂದರೆ ಪದ್ಯ ಬರೆದು ಕೊಡ್ತದೆ, ಪ್ರಬಂಧ ಬರಿ ಅಂದರೆ ಪ್ರಬಂಧ ಬರೆದು ಕೊಡ್ತದೆ. ನಿಮಗೇನಾದ್ರು ಸಮಸ್ಯೆ ಇದ್ರೆ ಇದಕ್ಕೇನು ಪರಿಹಾರ ಎಲ್ಲ ಬರೆದು ಮಾಡಿಕೊಡ್ತದೆ ನಿಮಗೆ. ರೋಬೋಟ್ನ ಒಂದು ಹೆಚ್ಚಿನ ಇನ್ನೂ ಅದರ ಮುಂದುವರಿದ ಭಾಗ ಅಂತ ಅಂದ್ಕೊಂಡಿದ್ದೇನೆ ನಾನು. ಅಂದರೆ ಮನುಷ್ಯ ಮಾಡಬಹುದಾದ ಅದನ್ನು ಮಾಡಿದ್ದು ಯಾರಿಗೆ? ಮನುಷ್ಯನೇ. ಆದರೆ ಏನಾಗುತ್ತೆ ಅಂದರೆ ಇಂಟೆಲಿಜೆನ್ಸ್ ಇದೆಯಲ್ಲ ಇದೆ, ಆದರೆ ಆ ಬುದ್ಧಿಮತ್ತೆಯಲ್ಲಿ ಹೃದಯ ಎನ್ನುವುದೊಂದು ಇರುವುದಿಲ್ಲ. ಅದಕ್ಕೆ ಹೃದಯ ಇರುವುದಿಲ್ಲ, ಬುದ್ಧಿ ಇರ್ತದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಹಾರ್ಟ್ ಇರೋದಿಲ್ಲ ಅದಕ್ಕೆ. ಅದು ಬುದ್ಧಿಮತ್ತೆಯಲ್ಲೇ ಕೆಲಸ ಮಾಡುವುದು. ದಯವಿಟ್ಟು ಗಮನಿಸಿ, ಬುದ್ಧಿಮತ್ತೆ. ಯಾಕಂದರೆ ಅಷ್ಟು ಅದಕ್ಕೆ ಇನ್ಫಾರ್ಮೇಷನ್ ಫೀಡ್. ನನ್ನೊಬ್ಬ ಸಂಬಂಧಿಕರು ಗ್ರೇಟ್ ಸೈಂಟಿಸ್ಟ್, ಅವ್ರ ಹತ್ರ ಕೇಳಿದೆ ಎಂಥದ್ದು ಇದು ಅವ್ರು ಹೇಳ್ತಾರೆ, ಇಲ್ಲ ಸರ್ ಹಾಗಲ್ಲ, ಅದರ ಬಗ್ಗೆ ಒಂದು ನೆಗೆಟಿವ್ ಭಾವನೆ ಇದೆ, ಅದು ಅತ್ಯುತ್ತಮವಾಗಿ ಮನುಷ್ಯರಿಗೆ ಉಪಯೋಗ ಆಗಬಹುದು. ಉದಾಹರಣೆಗೆ ನಾನು ಹೇಳ್ತಿರೋದು, ರೈತರ ಬೆಳೆಗೆ, ಆರೋಗ್ಯಕ್ಕೆ, ಸಾರಿಗೆ ವ್ಯವಸ್ಥೆಗೆ, ಹೀಗೆ ಇಂಥ ಕ್ಷೇತ್ರಗಳಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದ್ಭುತವಾಗಿ ಕೆಲಸ ಮಾಡಬಹುದು. ಅಮೇರಿಕಾದಲ್ಲಿ ಇದ್ದುಕೊಂಡು ಒಬ್ಬ ಡಾಕ್ಟರ್ ಭಾರತದ ಒಬ್ಬ ಪೇಷಂಟನ್ನು ಸರ್ಜರಿ ಮಾಡಲಿಕ್ಕಾಗ್ತದೆ, ರೋಬೋಟ್ ಇತ್ಯಾದಿ. ಇದೆಲ್ಲ ನೀವು ಕೇಳಿರುವಂಥದ್ದೇ. ನಾನು ಯೋಚಿಸುವುದಕ್ಕೇನು ಹೇಳ್ತಾ ಇದ್ದೇನೆ ಅಂತಂದರೆ, ಹಾಗಾದರೆ ಮನುಷ್ಯ ಏನಾಗ್ತಾ ಇದ್ದಾನೆ? ಮನುಷ್ಯ ಅಂಚಿಗೆ ಸರಿತಾನೆ, ಮನುಷ್ಯ ಪರಿಧಿಗೆ ಸರಿತಾನೆ, ಮನುಷ್ಯ ಕೇಂದ್ರದಿಂದ ಬದಿಗೆ ಹೋಗ್ತಾನೆ, ಕೊನೆಗೆಲ್ಲೋ ಅಪ್ರಸ್ತುತನಾಗಿ ಬಿಡ್ತಾನೆ ಅಂತ. ಅದರ ವಿಷಯ ಇರುವುದು ಇಷ್ಟೇ. ಅದು ಕೆಲಸ ಮಾಡೋದು ಕೂಡ ನಾವು ಕೊಟ್ಟ ಇನ್ಫಾರ್ಮೇಷನಲ್ಲಿ. ನನ್ನ ಆ ಸೈಂಟಿಸ್ಟ್ ಏನು ಹೇಳಿದೆ ಅಂತಂದರೆ, ಕ್ರಾಪ್ನವರು, ಬೆಳೆ ಬೆಳೆಯುವವರು, ಈ ವರ್ಷ ನೀವು ಬೆಳೆದ ಕ್ರಾಪಿನ ಒಂದು ಸ್ಕ್ಯಾನ್ ಮಾಡಿ ಕಳಿಸಿದರೆ, ಆ ಸ್ಕ್ಯಾನನ್ನು ಇಟ್ಟುಕೊಂಡು ಆ ಬೆಳೆಗೆ ಬರಬಹುದಾದ ಎಲ್ಲ ರೋಗಗಳನ್ನು ಅದು ಬಹಳ ಮುಂಚಿತವಾಗಿ ಹೇಳ್ತದೆ. ಈ ವರ್ಷ ಎಷ್ಟು ಏನಾಗ್ತದೆ, ಏನೇನು ರೋಗಗಳು ಆ ಬೆಳೆಗೆ ಬರ್ತದೆ ಅಂತ ಒಂದು ಸ್ಕ್ಯಾನ್ ಮಾಡಿ ಕಳಿಸಿದರೆ ಸಾಕು. ನೀವು ಇಷ್ಟೆಲ್ಲ ನ್ಯಾಷನಲ್ ಹೈವೇಸ್ ಆಗ್ತಾ ಉಂಟಲ್ಲ, ಆ ಹೈವೇಗಳ ಗುಣಮಟ್ಟವನ್ನು ಅಳಿಬೇಕಾಗಿಲ್ಲ. ಒಂದು ಸ್ಕ್ಯಾನ್ ತೆಗೆದರೆ ಅದು ಯಾವ ಇಡೀ ರಸ್ತೆಯಲ್ಲಿ ಎಲ್ಲೆಲ್ಲಿ ಯಾವ ಪ್ರಮಾಣದಲ್ಲಿ ಯಾವ ಗುಣಮಟ್ಟದ ರಸ್ತೆ ಇದೆ, ಅದು ಎಲ್ಲಿ ಕುಸಿಬಹುದು, ಏನು ಅಪಾಯ ಬರಬಹುದು ಎನ್ನುವುದನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೇಳ್ತದೆ. ಪ್ರೊವೈಡೆಡ್ ಅದಕ್ಕೆ ಬೇಕಾದ ಇನ್ಫಾರ್ಮೇಷನ್ ನೀವು ಫೀಡ್ ಮಾಡಿದರೆ ಅದು ಸಿಗ್ತದೆ ಅಂತ. ವೈದ್ಯಕೀಯದಲ್ಲಂತೂ ಹೇಳಬೇಕಾಗಿಲ್ಲ, ಅದು ಎಷ್ಟೋ ಕೆಲಸಗಳನ್ನು ಮಾಡ್ತದೆ. ಅಂದರೆ ಒಂದು ಹಂತದ ನಂತರ ಏನಾಗುತ್ತೆ ಅಂದರೆ, ಅದು ಮನುಷ್ಯ ನಿಮ್ಮನ್ನು ಕೇಳದೆ ಹೋಗಬಹುದು ಅಂತ. ನಾನು ಯಾಕೆ ಈ ಪ್ರಶ್ನೆ ಎತ್ತಿದೆ ಅಂತಂದರೆ, ಲಯನ್ಸ್ನಂಥ ಒಂದು ಸಂಸ್ಥೆ, ಮನುಷ್ಯ ಸಂಬಂಧಗಳನ್ನು ಜೋಡಿಸುವ ಒಂದು ಸಂಸ್ಥೆ, ನಾವೆಲ್ಲ ಒಬ್ಬರೊಬ್ಬರ ಕಷ್ಟಕ್ಕಿದ್ದೇವೆ ಅಂತ ಹೇಳುವ ಸಂಸ್ಥೆ, ಮನುಷ್ಯರೇ ಮುಖ್ಯವಾಗುವ ನಮ್ಮ ಎಲ್ಲ ಚಟುವಟಿಕೆಗಳ ಒಂದು ಸಂಸ್ಥೆ, ಅದು ರೆಲೆವೆಂಟಾಗಿ ಪ್ರಸ್ತುತವಾಗಿ ಇರಬೇಕಾದ್ರೆ ನಾವೇನು ಮಾಡಬೇಕು ಅಂತಂದರೆ, ಲಯನ್ಸ್ ಕ್ಲಬ್ ಏನು ಮಾಡಬೇಕಂತಂದರೆ, ಮನುಷ್ಯ ಸಂಬಂಧಗಳನ್ನು ಉಳಿಸುವ, ಮನುಷ್ಯ ಸಂಬಂಧಗಳನ್ನು ಜೋಡಿಸುವ, ಮನುಷ್ಯ ಸಂಬಂಧಗಳನ್ನು ಪೋಷಿಸುವ ಕೆಲಸವನ್ನು. ಅದಕ್ಕಾಗಿ ಫೆಲೋಶಿಪ್ ಎನ್ನುವುದು ಬಹಳ ಮುಖ್ಯ ಆಗೋದು ಈ ಕಾರಣಕ್ಕೆ. ಬರೀ ಊಟ ತಿಂಡಿ ಅಲ್ಲ, ಫೆಲೋಶಿಪ್ಪಿನ ಅರ್ಥ ಅದು ಅಂತ ನಾನು ಹೇಳುವುದಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಹಾಗಾಗಿ ಮನುಷ್ಯ ಸಂಬಂಧಗಳು ನಮಗೆ ಬಹಳ. ಆಗ ಏನಾಗುತ್ತೆ ನೋಡಿ, ಈಗ ಒಂದೇ ಮಾತನ್ನು ಮುಗಿಸ್ತೇನೆ ನಾನು. ನಾವು ನಮ್ಮ ಮಕ್ಕಳು ಭಾಷೆಯನ್ನು ಕಳ್ಕೊಳ್ತಾ ಇದ್ದಾರೆ. ಈಗ ಕನ್ನಡ ಮಾತಾಡೋ, ತುಳು ಮಾತಾಡೋಲ್ಲ, ಇಂಗ್ಲೀಷನ್ನ ಮಾತಾಡ್ತಾ ಇದ್ದಾರೆ ಅಂತ ಇಟ್ಟುಕೊಳ್ಳಿ. ಒಂದು ಭಾಷೆಯನ್ನು ಕಳ್ಕೊಳ್ಳೋದು ಅಂತಂದರೆ ಇಡೀ ಸಂಬಂಧವನ್ನು ಕಳ್ಕೊಳ್ಳುವುದು ಅಂತ ಅರ್ಥ. ಭಾಷೆಯನ್ನು ಕಳ್ಕೊಳ್ಳುವುದು ಅಂತಂದರೆ ಅಂದರೆ ಮನುಷ್ಯ ಸಂಬಂಧಗಳನ್ನು ಜೋಡಿಸುವ ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ, ಇದನ್ನು ಆಚರಣೆಗಳು, ಇವುಗಳನ್ನು ನಾವು ನಮ್ಮ ಮುಂದಿನ ತಲೆಮಾರಿಗೆ ದಾಟಿಸಿಕೊಂಡು ಬರುವ ಕೆಲಸ ಅದು ಮನುಷ್ಯ ಕೇಂದ್ರಿತವಾಗಿ ಆದರೆ ಆಗ ನಮ್ಮ ಮನುಷ್ಯ ಅಪ್ರಸ್ತುತನಾಗುವುದನ್ನು ತಪ್ಪಿಸಬಹುದೋ ಏನೋ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಹಾಗಾಗಿ ಇಡೀ ಲಯನ್ಸ್ ಕ್ಲಬ್ ಮಾಡುವ ಕೆಲಸ ಬಹಳ ಮುಖ್ಯವಾದದ್ದು, ಮನುಷ್ಯರನ್ನು ಜೋಡಿಸುವ ಕೆಲಸ, ಮನುಷ್ಯ ಸಂಬಂಧಗಳನ್ನು ಕಟ್ಟುವ ಕೆಲಸ. ಹಾಗಾಗಿ ಈ ಥರದ
ಅದು ಸಣ್ಣ ಪುಟ್ಟ ಕೆಲಸಗಳೇ ಇರಬಹುದು. ಅದು ಸೇವೆಯ ಕೆಲಸ ಅಂತ ಹೇಳೋದು ಅದೊಂದು ಸಂತೋಷನ ಮಾಡುವ ಕೆಲಸ, ಮನುಷ್ಯರ ನಡುವೆ ಕೃತಜ್ಞತೆಯ ಒಂದು ಗ್ರ್ಯಾಟಿಟ್ಯೂಡನ್ನು ಉಂಟು ಮಾಡುವಂತಹ ಒಂದು ಕೆಲಸ ಅದು. ಹಾಗಾಗಿ ಭಾಷೆ ಬೇಡ ಅಂತ ಹೇಳುವ, ಪರಂಪರೆ ಬೇಡ ಅಂತ ಹೇಳುವ, ಸಂಸ್ಕೃತಿ ಬೇಡ ಅಂತ ಹೇಳುವ, ಮೌಲ್ಯಗಳು ಬೇಡ ಅಂತ ಹೇಳುವ, ಭವಿಷ್ಯ ಬೇಡ ಅಂತ ಹೇಳುವ, ಕನಸುಗಳು ಬೇಡ ಅಂತ ಹೇಳುವ ಒಂದು ಮನುಷ್ಯ ಸಮುದಾಯ ಅಥವಾ ಸೃಷ್ಟಿಯಾಗುವುದಕ್ಕೆ ಮುಂಚೆ ನಾವು ನಾನು ಹೇಳಿದ ಈ ಅಂಶಗಳ ಮೂಲಕವೇ ನಾವು ಬದುಕನ್ನು ಕಟ್ಟಬೇಕು ಎನ್ನುವುದು ಬಹಳ ಮುಖ್ಯ. ನನ್ನ ಕೊನೆಯ ಮಾತು, ಈಗಿನೆಷ್ಟೋ ಮಕ್ಕಳಿಗೆ ಬದುಕಿನ ನೆನಪುಗಳಿಲ್ಲ. ಬದುಕಿನ ನೆನಪುಗಳು ಯಾಕೆಂದರೆ ಅವರಿಗೆ ಅನುಭವಗಳಿಲ್ಲ. ಅನುಭವಗಳಿಲ್ಲದ ಬದುಕಿಗೆ ಭರವಸೆಗಳಿಲ್ಲ. ಭರವಸೆ ಇಲ್ಲದ ಬದುಕುಗಳಿಗೆ ಕನಸುಗಳಿಲ್ಲ. ಕನಸುಗಳಿಲ್ಲದ ಬದುಕಿಗೆ ಭವಿಷ್ಯವೇ ಇಲ್ಲ. ನಿಮಗೆ ಅನುಭವಗಳು ಬೇಕು, ಕನಸುಗಳು ಬೇಕು, ಭರವಸೆಗಳು ಬೇಕು, ಭವಿಷ್ಯ ಬೇಕು ಅಂತಂದರೆ ನಾವು ನೆಲದ ಸಂಬಂಧವನ್ನು ಇಟ್ಟುಕೊಳ್ಳಬೇಕು. ನನ್ನ ಬಗ್ಗೆ ಭೂತಾರಾಧನೆ ನಮ್ಮೆಲ್ಲ ತುಳುವರ ಆರಾಚನೆ ತೆಕ್ಕೊಳ್ಳಿ. ನೀವು ಒಂದೇ ಮಾತು ಹೇಳಿಬಿಡ್ತೇನೆ, ಅದು ಮೇಲೆ ಆಕಾಶವನ್ನು ಬಾನನ್ನು ಎಳೆದು ನೆಲಕ್ಕೆ ತಂದು ನಿಲ್ಲಿಸುವ ಕೆಲಸವನ್ನು ಮಾಡು. ದೈವಗಳನ್ನೆಲ್ಲ ಕೆಳಗೆ ತಂದು ನಿಲ್ಲಿಸುವುದು, ಮಿತ್ರ ಪುರ ತಿರುತು ಅಂದರೆ ಬಾನನ್ನು ನೆಲದ ಕಡೆಗೆ ತಂದು ನಿಲ್ಲಿಸುವ ನಮ್ಮೆಲ್ಲ ಆಚರಣೆಗಳು ಕೂಡ ನೆಲದ ಸಂಬಂಧವನ್ನು ಗಟ್ಟಿ ಮಾಡುವ ಅಂಶಗಳು. ಲಯನ್ಸ್ ಕ್ಲಬ್ಬು ಕೂಡ ಸೇವೆಯ ಮೂಲಕ ಮಾಡುವುದು ಇದೇ ಕೆಲಸವನ್ನು ಇನ್ನೊಂದು ಅರ್ಥದಲ್ಲಿ. ಅದು ಬಹಳ ಮುಖ್ಯವಾದ ಕೆಲಸ ಅಂತ ನಾನು ಭಾವಿಸಿದ್ದೇನೆ. ಹಾಗಾಗಿ ಇಂಥ ಒಂದು ಲಯನ್ಸ್ ಸಂಸ್ಥೆ ಅದು ಸೇವೆಯನ್ನು ತನ್ನ ಧ್ಯೇಯವಾಗಿರ್ತದೆ. ಅದು ಒಳ್ಳೆಯ ಸುಂದರ ಬದುಕನ್ನು ಕಟ್ಟುವುದರ ಕಡೆಗೆ ತನ್ನಿಂದಾದ ಪ್ರಯತ್ನವನ್ನು ಅದು ಮಾಡ್ತದೆ. ಅದೆಷ್ಟೇ ಸಣ್ಣ ಕೆಲಸ ಆದರೂ ಕೂಡ ಅದು ಬಹಳ ಮಹತ್ವದ ಕೆಲಸ ಅಂತ ನಾನು ಹೇಳುವುದಕ್ಕೆ ನಾನು ಇಷ್ಟಪಡ್ತೇನೆ. ಬಹುಶಃ ಇವತ್ತಿಗೂ ಕೂಡ ಒಂದು 20-30 ವರ್ಷಗಳಾದರೂ ಕೂಡ ಲಯನ್ಸ್ ಮನುಷ್ಯರನ್ನು ಕಟ್ಟುವ ಎಲ್ಲ ಕಡೆ ವಿಘಟನೆಗಳಾಗುತ್ತೆ, ಎಲ್ಲ ರಪ್ಚರ್ಸ್ ಆಗ್ತಾ ಉಂಟು. ಛಿದ್ರಗೊಳ್ಳುತ್ತಿರುವ ಒಂದು ಸಮಾಜದಲ್ಲಿ, ನಾನು ವಿವರಿಸಕ್ಕೆ ಹೋಗ್ತಾ ಇಲ್ಲ, ಎಲ್ಲ ಮನುಷ್ಯ ಸಂಬಂಧಗಳು ಛಿದ್ರಗೊಳ್ಳುತ್ತಿರುವ ಒಂದು ಸಮಾಜದಲ್ಲಿ ನಾವು ಸಂಸ್ಥೆ ಸಾಂಸ್ಕೃತಿಕವಾಗಿ ಮನುಷ್ಯರ ಹೃದಯಗಳನ್ನು, ಮನುಷ್ಯರ ಭಾವನೆಗಳನ್ನು ಜೋಡಿಸುವ ಕೆಲಸವನ್ನು ಮಾಡ್ತದೆ. ಇದು ಒಬ್ಬ ಸಾಹಿತ್ಯದ ಸಂಸ್ಕೃತಿಯ ವಿದ್ಯಾರ್ಥಿಯಾದ ನನಗೆ ಬಹಳ ಮುಖ್ಯ ಅಂತ ಕಾಣ್ತದೆ. ಕೋಟಿಗಟ್ಟಲೆ ಕೆಲಸಕ್ಕಿಂತ ಈ ಥರದ ಒಂದು ಸೇವಾ ಕೆಲಸಗಳು ಇದು ಒಂದು ಸಮಾಜವನ್ನು ನಮ್ಮ ಸುತ್ತಲೂ, ನಮ್ಮ ಜಗತ್ತು ಯಾವುದು ಅಂತಂದರೆ ಮುಡಿಪು ಮಂಗಳ ಗಂಗೋತ್ರಿಯ ಜಗತ್ತು ಇಲ್ಲಿಯ ಒಂದು ಜಗತ್ತಿದೆ. ಅದು ಬಹಳ ಅದಕ್ಕಿಂತ ದೊಡ್ಡ ಜಗತ್ತಿಗೆ ಹೋಗಬೇಕಾಗಿಲ್ಲ. ವಿಶ್ವದ ಬಗ್ಗೆ ನಮ್ಮ ಗ್ರಹಿಕೆಗಳಿರ್ತವೆ, ಆದರೆ ಕೆಲಸಗಳಿರುವುದು ನಮ್ಮ ಜಗತ್ತನ್ನು ಎಷ್ಟು ಸುಂದರ ಮಾಡುವುದು. ಈ ದೃಷ್ಟಿಯಿಂದ ಸುಂದರವಾದ ಬ್ಯೂಟಿಫುಲ್ ವರ್ಲ್ಡ್ ಒಂದನ್ನು ಕಟ್ಟುವ ಕಡೆಗೆ ಪುಟ್ಟ ಪುಟ್ಟ ಹೆಜ್ಜೆಗಳನ್ನು ಇಡುತ್ತಿರುವ ಅಥವಾ ಮಹತ್ವದ ಹೆಜ್ಜೆಗಳನ್ನಿಟ್ಟಿರುವ ಲಯನ್ಸ್ ಕ್ಲಬ್ಬಿಗೆ ಹೃತ್ಪೂರ್ವಕ ಶುಭಾಶಯಗಳನ್ನು ಸಲ್ಲಿಸಿ ಆ ಕಡೆಗೆ ಇನ್ನಷ್ಟು ಯಶಸ್ಸಿನ ಹೆಜ್ಜೆಗಳನ್ನು ಇಡಲಿ ಅಂತ ಹಾರೈಸಿ ನನ್ನ ಮಾತುಗಳನ್ನು ಕೇಳಿದ ನಿಮಗೆ ಮತ್ತೊಮ್ಮೆ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ತಮ್ಮ ಅಗಾಧವಾದ ಅನುಭವದ ಸಿಂಚನವನ್ನು ನಮ್ಮೆಲ್ಲರ ಮೇಲೆ ಸಿಂಪಡಿಸಿದ ತಮಗೆ ಧನ್ಯವಾದಗಳು ಸರ್. ಇದೀಗ ಚಿನ್ನಪ್ಪ ಗೌಡ್ರನ್ನು ಗೌರವಿಸಬೇಕಾಗಿ ಪ್ರಾಂತ್ಯಾಧ್ಯಕ್ಷರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ವೇದಿಕೆಯಲ್ಲಿರುವ ಗಣ್ಯರೆಲ್ಲರೂ ಅವರನ್ನು ಜೊತೆಗೂಡಬೇಕಾಗಿ ಕೇಳಿಕೊಳ್ಳುತ್ತೇವೆ. ಶೆಣಯ್ಯವರು ಆಗಮಿಸಿದ್ದಾರೆ. ಅವರಿಗೂ ಲಯನ್ಸ್ ಪ್ರಾಂತೀಯ ಸಮ್ಮೇಳನ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೊಡುತ್ತಾ ಅವರ ಉಪಸ್ಥಿತಿಯನ್ನು ಗೌರವಿಸುತ್ತಿದ್ದೇವೆ ಸರ್. ಹಾಗೆ PDG ಆಗಿರುವ ಲಯನ್ ವಸಂತ್ ಶೆಟ್ಟಿಯವರು ಕೂಡ ಆಗಮಿಸಿರುತ್ತಾರೆ. ಅವರ ಉಪಸ್ಥಿತಿಯನ್ನು ಕೂಡ ಆತ್ಮೀಯವಾಗಿ ಗೌರವಿಸುತ್ತಾ ಈ
ಗಟ್ಟಿಯಾದ ಕೈ ಚಪ್ಪಾಳೆ ಮುಖಾಂತರ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಂತಹ ಚಿನ್ನಪ್ಪ ಗೌಡರನ್ನು ಅಭಿನಂದಿಸುವ. ಆಧ್ಯಾತ್ಮಿಕ ಚಿಂತನೆಯ ಗುರುಗಳು, ನಮ್ಮೆಲ್ಲರಿಗೆ ಆಶೀರ್ವಚನ ನೀಡಲು ಬಂದಿರುವ ಶ್ರೀ ಈಶ ವಿಠ್ಠಲದಾಸ ಸ್ವಾಮೀಜಿ, ಸಾಂದೀಪನಿ ಸಾಧನಾಶ್ರಮ, ಶ್ರೀ ಕ್ಷೇತ್ರ ಕೇಮಾರು ಇವರ ಪರಿಚಯದ ಅಗತ್ಯ ಇಲ್ಲ. ಎಲ್ಲರಿಗೂ ಚಿರಪರಿಚಿತರಾದ ಮಾನ್ಯ ಸ್ವಾಮೀಜಿಯವರ ಬಗ್ಗೆ 2 ಮಾತು ಉಮಿಯಾ ರಾಧಾಕೃಷ್ಣರಯ್ಯವರಿಂದ. ಎಲ್ಲ ಆತ್ಮೀಯ ಬಂಧುಗಳಿಗೆ ವಂದಿಸುತ್ತಾ, ಕೇಮಾರು ಶ್ರೀ ಶ್ರೀ ಈಶ ವಿಠ್ಠಲದಾಸ ಸ್ವಾಮೀಜಿಯವರ ಪರಿಚಯ. ಅವರು ನಾನು ಫೋನ್ ಮಾಡುವಾಗಲೇ ಹೇಳಿದರು, ರಾಧಣ್ಣ ಎನ್ನ ಪರಿಚಯ ಮಲ್ಲ ಬುರ್ಚಿ ಒಂದು ಎಲ್ಲಿಡ್ ಪನ್ಲೆ ಇರಿಗೆ ಅಂದಲ್ಲ ವಿಷಯ ತಿರುಪಾವು ಜೀಪಂಡದು. ಆದರೂ ನಮಗೆ ಅವರ ಪರಿಚಯ ಹೇಳದಿದ್ದರೆ ಅದು ಸರಿಯಾಗುವುದಿಲ್ಲ. ಆ ಮೂಲಕವಾಗಿ ನಾವು ಅವರ ಒಂದು ಸಂಕ್ಷಿಪ್ತ ಸಣ್ಣ ಪರಿಚಯವನ್ನು ತಮ್ಮ ಮುಂದೆ ಇಡ್ತೇವೆ. ದೂರ ಬೋರೆಂಡು ಶ್ರೀ ಸಾಂದೀಪಿನಿ ಸಾಧನಾ ಆಶ್ರಮ, ಶ್ರೀ ಕ್ಷೇತ್ರ ಕೇಮಾರು ಇಲ್ಲಿನ ಮಠಾಧೀಶರಾಗಿರುವ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಜನಪ್ರಿಯ ಸ್ವಾಮೀಜಿಯಾಗಿರುವ ಶ್ರೀ ಶ್ರೀ ಈಶ ವಿಠ್ಠಲದಾಸ ಸ್ವಾಮೀಜಿಯವರನ್ನು ಸಭೆಗೆ ಪರಿಚಯಿಸುವ ಭಾಗ್ಯ ನನಗೆ ಒದಗಿ ಬಂದಿರುವುದಕ್ಕೆ ಸಂತೋಷ ಪಡುತ್ತೇನೆ. ಕೇಮಾರು ಶ್ರೀಗಳು ಪ್ರಸಿದ್ಧರು. ಇವರ ಪರಿಚಯ ಇಲ್ಲದವರು ಈ ಸಭೆಗೆ ಪ್ರಾಯಶಃ ಯಾರೂ ಇರಲಿಕ್ಕಿಲ್ಲ. ಆದರೂ ಕೂಡ ಸಭೆಯ ಸಂಪ್ರದಾಯದಂತೆ ಬಂದ ಅತಿಥಿಯನ್ನು ಸಭೆಗೆ ಪರಿಚಯಿಸುವುದು ನಮ್ಮ ಧರ್ಮ. ಶ್ರೀಗಳ ಹುಟ್ಟೂರು ಮೂಡಬೆದ್ರೆಯ ಪಾಲಡ್ಕದ ಸಮೀಪದ ಕೇಮಾರು. ಶ್ರೀಗಳು ಆಧ್ಯಾತ್ಮಿಕ ಮಾರ್ಗಕ್ಕೆ ಬರುವ ಮುನ್ನ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವ್ಯಾಸಂಗ ಮಾಡಿ ಬಹುರಾಷ್ಟ್ರೀಯ ಕಂಪನಿಯಲ್ಲಿ ಉನ್ನತ ಉದ್ಯೋಗದಲ್ಲಿದ್ದವರು. ದೇವರುಗಳ ಸೇವೆಗೈಯುವುದು ಅದು ನಮ್ಮ ಆಯ್ಕೆಯಲ್ಲ. ಆ ಭಗವಂತನೇ ಸಂದರ್ಭಕ್ಕೆ ಅನುಗುಣವಾಗಿ ತನ್ನ ಸೇವಕರನ್ನು ಆರಿಸಿಕೊಳ್ಳುತ್ತಾರೆ ಎನ್ನುವುದು ಪರಮಸತ್ಯ. ಅದೇ ರೀತಿ ಭಗವಂತನ ಪ್ರೇರಣೆಯಂತೆ ಬಾಲ್ಯದಲ್ಲಿ ಆಧ್ಯಾತ್ಮಿಕದ ಬಗ್ಗೆ ವಿಪರೀತ ಒಲವು ಇವರದ್ದಾಗಿದ್ದು, ತನ್ನ ಆಧ್ಯಾತ್ಮಿಕ ಹಸಿವನ್ನು ನೀಗಿಸಲು ಕೊಲ್ಲೂರು ಸಮೀಪದ ಕೊಟಜಾದ್ರಿ ಬೆಟ್ಟದ ತಪ್ಪಲಲ್ಲಿ 60 ವರ್ಷಗಳ ಕಾಲ ತಪಸ್ಸಾಧನೆಗೈದು ಮಹಾನ್ ತಪಸ್ವಿಗಳು ಕೇಮಾರು ಶ್ರೀಗಳು. ನಂತರ ಲೌಕಿಕ ಜೀವನ ತೊರೆದು ಸನ್ಯಾಸ ದೀಕ್ಷೆ ಸ್ವೀಕರಿಸಿದರು. ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡಬಿದ್ರೆಯ ಪಾಲಡ್ಕದ ಬಳಿ ಕೇಮಾರು ಎಂಬಲ್ಲಿ 1996ರಲ್ಲಿ ಒಂದು ಚಿಕ್ಕ ಕುಟೀರವನ್ನು ಆಶ್ರಮವನ್ನಾಗಿ ಸ್ಥಾಪಿಸಿ ವೇದ, ಧ್ಯಾನ ಮತ್ತು ಸಂಸ್ಕೃತಿಯ ಪ್ರಸಾರಕ್ಕೆ ಪಾದಾರ್ಪಣೆ ಮಾಡಿದರು. ಕಾಲಕ್ರಮೇಣ ತನ್ನ ಪ್ರವಚನ ಕೇಳಲು ಆಶ್ರಮಕ್ಕೆ ಬರುವ ಭಕ್ತಾದಿಗಳ ಸಂಖ್ಯೆ ಗಣನೀಯವಾಗಿ ಏರಿಕೆಯಾದಾಗ ಸಾಂದೀಪಿನಿ ಸಾಧನಾ ಆಶ್ರಮವನ್ನು ಸ್ಥಾಪಿಸಿ ಅದರ ಮೂಲಕ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಜ್ಞಾನವನ್ನು ಹಂಚುವ ಪವಿತ್ರ ಕಾಯಕದಲ್ಲಿ ನಿರತರಾಗಿದ್ದಾರೆ. ಪ್ರತಿಯೊಂದು ಮಗುವಿಗೂ ಭೌತಿಕ ಹಾಗೂ ಆಧ್ಯಾತ್ಮಿಕ ಶಿಕ್ಷಣ ದೊರೆಯಬೇಕು. ಉತ್ತಮ ನಾಗರಿಕರ ನಿರ್ಮಾಣದಿಂದ ಬಲಿಷ್ಠ ದೇಶ ಕಟ್ಟಬಹುದು ಎಂಬುದು ಇವರ ನಂಬಿಕೆ. ಕೇವಲ ಆಧ್ಯಾತ್ಮ ಕ್ಷೇತ್ರ ಮಾತ್ರವಲ್ಲದೆ ಒಂದು ಸುಂದರ, ಸುದೃಢ, ಸುಸ್ಥಿರ ಸಮಾಜಕ್ಕೆ ಅಗತ್ಯವಿರುವ ಎಲ್ಲ ಕ್ಷೇತ್ರಗಳಲ್ಲೂ ಶ್ರೀಗಳ ಕೊಡುಗೆ ಅಪಾರ. ಗೋಮಾತೆಯ ಬಗ್ಗೆ ಅಪಾರ ಭಕ್ತಿಯನ್ನು ಹೊಂದಿರುವ ಇವರು ಗೋ ಸೇವೆಯಲ್ಲಿ ಮುಂಚೂಣಿಯಲ್ಲಿ ನಿಂತು ದೇಶಿ ಗೋತಳಿಗಳ ಸಂರಕ್ಷಣೆಯ ಕಾರ್ಯ ಮಾಡುತ್ತಿದ್ದಾರೆ. ಶ್ರೀ ರಾಧಾ ಸುರಭಿ ಗೋಮಂದಿರದ ಮೂಲಕ ಗೋಮಾತೆಯ ರಕ್ಷಣೆಗಾಗಿ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಪರಿಸರದ ಬಗ್ಗೆ ವಿಶೇಷ ಕಾಳಜಿ ಹೊಂದಿರುವ ಇವರು ತನಗೆ ಗಾಳಿ, ನೀರು, ಬೆಳಕು ನೀಡಿ ಸಲಹುವ ಈ ಭೂಮಿಯನ್ನು ಸ್ವಚ್ಛವಾಗಿರಿಸುವ ಕೈಂಕರ್ಯದಲ್ಲಿ ತಾನು ತೊಡಗಿಸಿಕೊಂಡಿದ್ದಾರೆ. ತಾನು ಆಧ್ಯಾತ್ಮ ಸಾಧನೆಗೈದ ಕೊಡಜಾದ್ರಿ ಬೆಟ್ಟ ಯಾತ್ರಿಕರಿಂದ ಕುಲುಷಿತವಾಗುತ್ತಿರುವ ಸಂದರ್ಭದಲ್ಲಿ ಕೊಡಜಾದ್ರಿ ಉಳಿಸಿ ಎಂಬ ವಿಶೇಷ ಚಳವಳಿಕೆಯ ಮೂಲಕ ಪರಿಸರ ಸಂರಕ್ಷಣೆಯಲ್ಲಿ ತೊಡಗಿಕೊಂಡಿದ್ದಾರೆ. ಶ್ರೀಗಳು ಸಾಮಾಜಿಕ, ಶೈಕ್ಷಣಿಕ, ಧಾರ್ಮಿಕ ಕ್ಷೇತ್ರಗಳಲ್ಲಿ ನಿತ್ಯ ನಿರಂತರವಾಗಿ ಸೇವಾ ಕೈಂಕರ್ಯದಲ್ಲಿ ತೊಡಗಿಕೊಂಡಿದ್ದು ಅಪಾರವಾದ ಭಕ್ತ ಸಮೂಹವನ್ನು ಹೊಂದಿದ್ದಾರೆ. ಉತ್ತಮ ವಾಗ್ಮಿಯಾದ ತಮ್ಮ ಹಾಸ್ಯ ಮಿಶ್ರಿತ ಪ್ರವಚನವನ್ನು ಕೇಳುವುದೇ ಈ ಕಿವಿಗೆ ಇಂಪು, ಮನಸ್ಸಿಗೆ ಆನಂದ. ತಮ್ಮ ಪ್ರೀತಿಯ ಆಮಂತ್ರಣಕ್ಕೆ ಬೆಲೆಕೊಟ್ಟು ಈ ಕಾರ್ಯಕ್ರಮಕ್ಕೆ ಚಿತ್ತೈಸಿದ್ದೀರಿ. ತಮ್ಮ ಉಪಸ್ಥಿತಿ ವೇದಿಕೆಗೆ ಒಂದು ಮೆರಗನ್ನು ತಂದಿದೆ. ತಮ್ಮ ಆಶೀರ್ವಚನ ನುಡುಮೆತ್ತುಗಳಾಗಿ ಸಭೆ ಹಾತೊರೆಯುತ್ತಿದೆ. ನೆರೆದಿರುವ ಎಲ್ಲ ಗಣ್ಯ ಅತಿಥಿಗಳ ಪರವಾಗಿ ಭಕ್ತಿಪೂರ್ವಕವಾಗಿ ತಮ್ಮನ್ನು ಸ್ವಾಗತಿಸುವ, ನುಡಿಗಳಲ್ಲಿ ವ್ಯತ್ಯಾಸವಾಗಿದ್ದರೆ ಮನ್ನಿಸಬೇಕಾಗಿ ವಿನಂತಿಸುವ ಶ್ರೀಗಳ ಪರಿಚಯ ಭಾಷಣಕ್ಕೆ ವಿರಾಮವನ್ನು ನೀಡುತ್ತಿದ್ದೇನೆ.
ವಾಚಮಿಮಾಂ ಚ ಪ್ರಸುಪ್ತಾಂ ಸಂಜೀವಯತ್ ಅಖಿಲ ಶಕ್ತಿಧರ ಸ್ವಧಾಮ್ನ ಅನ್ಯಂಚ ಹಸ್ತ ಚರಣ ಶ್ರವಣತ್ವಗಾದೀನ್ ಪ್ರಾಣನ್ನಮೋ ಭಗವತೆ ಪುರುಷಾಯ ತುಭ್ಯಂ ಮೂಕಾಂಬಿಕಾ ಕೃಪಾಲೋಕಾತ್ ಆಕಾಂಕ್ಷಿಕ ಫಲಪ್ರದ ಮೂಕಾನ್ ಕೃತಮೇ ಶತ್ರುಂ ಏಕಾಂತಿಕ ಜನಪ್ರಿಯ. ಇನಿ ನಮ್ಮ ಮೂಲ ರಾಷ್ಟ್ರಧ್ವಜದ ಅಡಿಟ್ಟಿಲ್ಲ ಬಹುಶಃ ಬಹುತೇಕ ಭಾರಿ ವಿರಳ ಕಾರ್ಯಕ್ರಮಡು ಒಂಜಿ ಕಾರ್ಯಕ್ರಮ ಇನ್ನು ರಾಷ್ಟ್ರಧ್ವಜದ ಅಂಡ ಒಂಜಿ ತೀರ್ಥ ನಮ್ಮ ಉಪಣ ಹಂಚೈತಿ ನಾವು ಇಜಿ ನಾಡು ಅಂಡ ನಮ್ಮ ಬೆತೆ ಬೆತೆ ಜಾತಿ ಮತ ಇಟ್ಟು ಇದಾಗ್ಬೋದು ಪಾತಿರನೇ ಬಂಗ ದಾದ ಬಣ್ಣ ಒಂಜಿ ವೇದಿಕೆ ಬಂದಾಗ ದೇವರನ ಬಗ್ಗೆ ಮಂಜಿರುಂದ ಕುಡೊಂಜಿ ಕಡೆ ದೇವರನ ಬಗ್ಗೆ ಇಂಚ ಬಂಡಿರುಂದಾಪುಂಡು ಅಂಡ ಮೂಲು ಓಲಜಿ ಜಾತಿ ಮತ ಓಲಜಿ ಒನ್ ನಮ್ಮ ಮಾತೆಲ್ಲ ಒಂಜಿ ಇನ್ ಮನ್ಪಿನಂಚಿತ್ತಿನ ವೇದಿಕೆ ರಾಷ್ಟ್ರಧ್ವಜದ ಅಂಡಲ್ಬಲ್ಲ ಅಂಚ ಕರಿಸರ್ತಿಯವರ ಮೇರು ಇಂಚ ಪ್ರಾಧಾನ್ಯ ಪುಗಾರ್ನಾಗ ಇಂಕ ರಾಣಿ ಅನು ಕುಡ್ಲ ಬರ್ಪಿನಿ ಕುಡ್ಲ ಬಂದಾಗ ಕಾರ್ಯಕ್ರಮದಾಗ ಪಂಡ ಅದು ಆಯ್ತ ಕಲ್ಲಿಡುಕುದೊಂದಿತ್ತ ಕಲ್ಲಿಡುದು ನಂಜಿ ಹುಡುಗಿ ಬತ್ತಿ ಬೈಕ್ ಹೋಗ್ತೀನಿ ಬತ್ತದ ಬಂಡೆ ಏನಂತಂಜಿ ಸೆಲ್ಫಿ ತೆಪ್ಪುಗ ಬಂಡೆ ಬಂಡೆ ನೀಕೆಲ್ಲ ಗುರ್ತಾಂಡದ ಗೆಂಡೆ ಏರ್ ಸ್ವಾಮಿಲ ಇರ್ರಿ ಗೆಂಡೆ ಹಾಗೇನೆ ಇಸೇನೆ ಗೊತ್ತಿಜ್ಜಿ ಯಾಂಕೆಂಡೆ ಇದ್ದಾಗ ಹತ್ರ ಅಂಚಂಡ ಸೆಲ್ಫಿ ತೆಪ್ಪುನು ಹೌದಾ ಅದೇ ಸ್ವಾಮಿಲೆ ಎಡ್ಡೆ ಅಂಡ ಪಾಡ್ಗ ಸೋಷಿಯಲ್ ಮೀಡಿಯಾ ಡಿಲೀಟ್ ಅನ್ಪುಗಾದ ಅದಮಲ್ಲ ವಿಷಯ ಇಟ್ಟು ಪೂರಂಜಿ ಡಿಲೀಟ್ ಪ್ರಪಂಚ ನಮ್ಮಲ್ಲ ಇನ್ನು ಸಂಬಂಧಗಳು ಡಿಲೀಟ್ ಪ್ರತಿಯೊಂದೆಲ್ಲ ಡಿಲೀಟ್ ದಾಲಾಜಿ ಕನನೆ ಬುಡೆದಿ ಮೆಗ್ಗೆ ಪಲಯೆ ಪೂರ ಡಿಲೀಟ್ ಮಾಡ್ಕೊಂಡು ನಾವು ಬಾರಿ ಸುಲಭ ಪ್ರಪಂಚ ಅಂಡ ಇನಿ ಈ ಒಂಜಿ ಲಯನ್ಸ್ ಕ್ಲಬ್ ಏನು ಲಯನ್ಸ್ ಕ್ಲಬ್ ಒಂಜಿ ಎರಡು ಮೂಜಿ ಕಾರ್ಯಕ್ರಮ ಪೋತೆ ನಿಖಿಲ್ ಪೂರ ಅತಿ ಹೆಚ್ಚಿನ ಪೂರ ಮಲ್ಲ ಮಲ್ಲ ಕೋಟ್ ಮಾಡ್ದಾರೆ ಎಂಡ ಕೋಟ್ ಲಜ್ಜಿ ಅಂಗಿ ಲಜ್ಜಿ ಯಾನಿಗೆಲ್ಲ ಇಂಚಿನ ಪಂಪಿನ ಅಷ್ಟ ಚಿನ್ನಪ್ಪಗೌಡರಂಜಿ ಪಾತೆರ ಬಂಡೇರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಇತ್ತ ಉಪ್ಪು ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ನನ್ನ ಬರ್ಪಿ ನಾವು ಆರ್ಟಿಫಿಷಿಯಲ್ ಜನರಲ್ ಇಂಟೆಲಿಜೆನ್ಸಿ ಬೊಕ್ಕ ಬರ್ಪಿ ನಾವು ಆರ್ಟಿಫಿಷಿಯಲ್ ಸೂಪರ್ ಇಂಟೆಲಿಜೆನ್ಸಿ ಇಂಚ ಬರೋದು ನಾಂಡ ನಮ್ಮ ಋಷಿ ಮುನಿಕ್ಕಲ್ನಾಗಲು ಈ ಆರ್ಟಿಫಿಷಿಯಲ್ದ ಪೋತುಜಿ ಪಿರಾವ ಪೋತುಜಿ ರಿಯಲ್ ಇಂಟೆಲಿಜೆನ್ಸ್ದ ಪಿರಾವ ಪೋತೇರು ಅವು ನಂಗೆ ಭಾರಿ ಮುಖ್ಯವಾಯಿ ಅನ್ಸುತ್ತೆ ನಾವು ಏನಿದ್ದೆ ಅತ್ತೆ ಪಂಡ ಚಿನ್ನಪ್ಪ ಗೌಡ ಕೇಂದ್ರ ಪುದರ್ ಮದ ತಗೊಂಡು ದೇವಣ್ಣಗ ನೆನಪತ್ತು ಚೇಂಕ್ ಐನ್ಸ್ಟೀನ್ ತಾದಿಡು ಪೋಂದಿಲ್ಲೇರು ತಾದಿ ಗುರುತ್ವಾಕರ್ಷಣ ಶಕ್ತಿ ನಾಡ್ದಿನಾರು ಐನ್ಸ್ಟೀನ್ ತಾದಿಡು ಪೋಂದಿಲ್ಲೇರು ಮಂಡೆ ಒಂಜಿ ಅರೆಗೆ ಆ್ಯಪಲ್ ಊರ್ನಿಗೆ ಆ್ಯಪಲ್ ಊರ್ನಾಗ ಥಿಂಕ್ ಚಿಂತನೆ ಮಾಡ್ತಾರೆ ಶುರು ಮಾಡ್ತಾರೆ ಈ ಆ್ಯಪಲ್ ತಿರ್ತದಯ ಊರ್ನ ಮಿತ್ತದಯ ಪೂಜಿ ನೋಡಿ ಒಂದು ವಿದೇಶಿ ನಮ್ಮ ಋಷಿ ಮುನಿಕಲ್ಲಾಗಲು ಅವೇನು ಫೈಂಡ್ ಔಟ್ ಮಂದಿಜಿ ನಮ್ಮ ಋಷಿ ಮುನಿಕಲ್ಲಾಗಲು ಅಲ್ದೇರು ಗೊಬ್ಬರದ ಒಂಜಿ ಕಲರ್ ಬೇತೆ ಮಣ್ಣದ ಕಲರ್ ಒಂಜಿ ಬೇತೆ ಈ ಗಿಡದ ಕಲರ್ ಒಂಜಿ ಬೇತೆ ಈ ಕಲರ್ದ ಅಂತಿನಂಚಿತ್ತಿನ ಈ ಒಂದು ಆ್ಯಪಲ್ ಮಿತ್ತೆಂಚ ಪೋತುಡು ಒಂದು ಬಣ್ಣದ ಫೈಂಡ್ ಔಟ್ ಮಾಡ್ದೇರು ಅವು ನಮ್ಮ ಋಷಿ ಮುನಿಕಲ್ನಾಗ ವಿದ್ಯೆ ಅವು ನಮ್ಮ ಭಾರತದ ರಿಯಲ್ ಇಂಟೆಲಿಜೆನ್ಸ್ ಉಲ ಎಂಚ ಪೋತುಂಡು ಒಂದು ಬಣ್ಣದ ಅಂಚ ಇನಿ ನಮ್ಮ ಮಾತೇರಲ್ಲ ಇನಿ ಲಯನ್ಸ್ ಕ್ಲಬ್ದ ಕಾರ್ಯಕ್ರಮಲ್ಲ ಒಂಜಿ ಕೂಡು ಕುಟುಂಬ ಅಂದಿತ್ತಂಡು ಒಂಜಿ ಜಾಯಿಂಟ್ ಫ್ಯಾಮಿಲಿಯಿಂದ ಇತ್ತಂಡು ಮಲ್ಲಿಕಾಕ ಗೊತ್ತುಂಡು ಎನ್ನ ಬರಿತ ಇಲ್ಲೇ ಎಂಕಲ್ಲ ಪೂರ್ವಾಶ್ರಮದ ಇಲ್ಲಾಗಲ್ಲ ಪರಾಡಿ ಇಲ್ಲಡ ಪರಾಡಿದ ಇಲ್ಲಾಡಿ ಏತು ಜನ 200 ಜನ 300 ಜನ ಉನ್ನೊಂದಿತ್ತೇರು 300 ಜನ 200 ಜನ ಒಂಜಿ ತಟ್ಟೆ ಗಂಟೆ ಕೊಟ್ಟನಾಗ ಪೂರ ಸಾಲಿಗೆ ಬತ್ತು ಕುದೊಂದುತ್ತೇರು ಕೂಡು ಕುಟುಂಬ ಜಾಯಿಂಟ್ ಫ್ಯಾಮಿಲಿ ಇನಿ ಆ ಜಾಯಿಂಟ್ ಫ್ಯಾಮಿಲಿ ಪೋತುಂಡು ಇನಿ ನ್ಯೂಕ್ಲಿಯರ್ ಫ್ಯಾಮಿಲಿ ಕಣನೆ ಬುಡೆದಿ ಬಾಲೆ ಖಾಲಿ ಭುಜ ಜನ ನ್ಯೂಕ್ಲಿಯರ್ ಫ್ಯಾಮಿಲಿ ಆಂಡ ಇನಿ ಲಯನ್ಸ್ ಕ್ಲಬ್ ಒಂಜಿ ಪ್ರಶಂಪನ್ಪಿನ ಪುದರ್ಡು ಒಲ್ತೊಲ್ತ ಕುಟುಂಬಲೇನು ಏತು ಕುಟುಂಬಲೇನು ಈ ಒಂಜಿ ವೇದಿಕೆ ಎಣ್ಣಿಗಳು ಜಾಯಿಂಟ್ ಮಾಡ್ತಾರೆ ಅವು ಎಂಕ ಮಸ್ತ್ ಖುಷಿ ಕೊರ್ನಿ ಅಂಚಿರ್ತೀವಿ ನಾವು ಭಾರಿ ಎಂತ ಆನಂದ ಆಯ್ತು ಅಂಚಿರ್ತೀವಿ ನಾವು ರಾಷ್ಟ್ರಧ್ವಜದ ಅಡಿಟ್ ನಮ್ಮ ಉಲ್ಲ ಬದುಕು ಜಟಕ ಬಂಡಿ ವಿಧಿಯಾದರ ಸಾಹೇಬ ದಿವಿಜಿ ಪನ್ಪೇರ್ ವಿಧಿಯಾದರ ಸಾಹೇಬ ಅವ ಹೊಡೆದ ಕಡೆ ಓಡು ಪದ ಖುಷಿ ನೆಲವಿಗುದು ಮಂಕುತಿಮ್ಮ ಮನ್ಪೇರ್ ಬದುಕು ಜಟಕ ಬಂಡಿ ವಿಧಿಯಾದರ ಸಾಹೇಬ ನಮ್ಮನ್ನು ಪೂರ ಕಂಟ್ರೋಲ್ ಮಲ್ಪನಂಚಿತ್ತಿನ ಒಂಜಿ ವ್ಯಕ್ತಿ ಏರು ಬಂದ ಒಂಜಿ ಎನರ್ಜಿ ಡಿವೈನ್ ಎನರ್ಜಿ ಒಂಜಿ ದೇವೇರು ಬಂದು ನಮ್ಮ ಪನ್ಪ ಅವು ನಮ್ಮನ್ನು ಓಲ್ ಸೇರ ಓಡು ಓಲ್ ಮುಟ್ಟ ಓಡೋದು ದೇವರು ಉಳ್ಳೇ ರಜ್ಜ ಬೇತೆ ವಿಷಯ
ಕೆಲವೇರು ದೇವರೇ ನಂಬೇರು ಕೆಲವೇರು ದೇವರು ನಂಬುಜೇರು. ಅಮೇರಿಕದವ್ರಿ ಬಾರಿ ಮಲ್ಲ ನಾಸ್ತಿಕೆ 1 ಗಂಟೆ ಭಾಷಣ ಮಲ್ತೆಗೆ ದೇವರೇ ಇಜ್ಜೇರು ನಾನು 1 ಗಂಟೆ ಭಾಷಣ ಮಲ್ತದ ತೀರ್ಥ ಬಂದಾಗ ಒರಿ ಕೇಂದ್ರಿಗೆ 1 ಗಂಟೆ ನಿರರ್ಗಲ ಪಾತೇರಿಯಾರು ಮಾರ ಇರಗಿ ಈ ಶಕ್ತಿ ಒಲ್ತು ಬತ್ತನು ಬನ್ನಗ ಪುರ ಮಿತ್ತಾರ್ನ ಕೃಪೆ ಒಂಡೆಗೆ ಇಹುದೋ ಇಲ್ಲವೋ ತಿಳಿಯಗೊಡದೊಂದು ವಸ್ತು ನಿಜ ಪನ್ಪೇರು DVG ಒಂದು ಎನರ್ಜಿ ಉಂಡು, ಡಿವೈನ್ ಎನರ್ಜಿ ಉಂಡು, ಅವೇನು ಈ ನಮ್ಮ ನಾಡೋಡು ಒಂದು ಪನ್ಪೇನಂಚಿತ್ತಿನ ವಿಚಾರಗಳು ಹೋಗ್ಪೇರು. ಇನಿ ಮಾತ ಸರ್ಚ್ ಇನಿ ಲೈಫ್ ಸರ್ಚ್ ಒಂಜಿ ಗೂಗಲ್ ಉಪ್ಪು, ಇನ್ಸ್ಟಾ ಉಪ್ಪು, ಅದರ ಫೇಸ್ಬುಕ್ ಉಪ್ಪು ಸರ್ಚ್ ಒಂಜಿ ಜೀವನ ಪನ್ಪಿನ ಸರ್ಚಿಂಗ್ ಪ್ರತಿ ಒಂಜಲ ನಮ್ಮ ನಾಡೊಂದು ಉಪ್ಪುನು ಯೋಗಾನಂದ ಪರಮಹಂಸರು ಪನ್ಪೇರು ದಾದ ಪನ್ನಾಗ ಎವ್ರಿಥಿಂಗ್ ಎಲ್ಸ್ ಕ್ಯಾನ್ ವೇಟ್ ಬಟ್ ಸರ್ಚ್ ಫಾರ್ ಗಾಡ್ ವಿಲ್ ನಾಟ್ ವೇಟ್ ಮನ್ಪೇರಾರು. ಪ್ರತಿ ನಮ್ಮ ನಾಡು ಏರೇನು ನಾಡುನು ಶಾಂತಿಗಾತ್ರ ದೇವರೆಗಾತ್ರ ನಾಡುನು ಜನ್ಮ ಜನ್ಮಾಂತರ ಬತ್ತ ನಾಡು ಶಾಂತಿಗಾತ್ರ ದೇವರೆಗಾತ್ರ ಐಕಾತ್ರ ಈ ನಮ್ಮ ಧರ್ಮ ಶಾಸ್ತ್ರ ಪುರಾಣ ದೈವ ದೇವರು ಪ್ರತಿ ಒಂಜಲ ಆ್ಯಂಡ್ ನಮಕ್ಕೇತ ಅರ್ಥ ಆತಲು ನಮ್ಮನ ಧರ್ಮ ಗ್ರಂಥಲ್ಲಿ ಇತ್ತಿನೇನು ಹತ್ರ ನಮ್ಮ ಏನ ಧರ್ಮ ಪನ್ಪುಡ ಅವೇನು ನಮ್ಮ ತರೆಕ್ ಬಾಡ್ನತ್ತು ನಮ್ಮ ತರೆತ್ತಲ ಎಂಚಿನ ಉಂಡು ಅವೇ ನಮ್ಮ ಧರ್ಮ ಗ್ರಂಥ ಪಾಡ್ನೆಟ್ಟ ಹತ್ರ ಈ ಮಲ್ಲ ಸಮಸ್ಯೆ ಆತಿನ ಹೆಚ್ಚಿತ್ತಿ ನಾವು ನಮ್ಮ ತರೆತ್ತಲ ಏನು ಎತ್ತೋ ಕಡೆ ತೂಪೆ ಮರಣಂಜಿ ಕಡೆಟ್ಟಿ ಅನ್ಪಂಡೆ ಒಂಜಿ ಬಂಧನ ಮಲ್ಪೋಡ್ಚಿ ಸ್ವಾಮೀಜಿನಗಲೇನು ಗುರುಕುಲ್ನಾಗಲೇನು ಬಂಡೇನು ಐಕ್ದಾಲ ಕಮೆಂಟ್ ದಾದ ಅವಸ್ಥೆ ದಾದ ಬಾರಿ ಪಾತೆರನೇ ಪೋಡಿಯ ಬಂದು ನಿಗಲ್ ಒಂದು ವಿನಂತಿ ಮಲ್ಪುನು ಏರ್ನಲ್ಲ ಚಿನ್ನಪ್ಪ ಗೋಡೆಯರು ಪಾತೆರಿಯರು ಅವೇನು ಒಂಜಿ ತುಂಡುನು ಕೇನ್ಯಪ್ಪಲೆ ಚಿನ್ನಪ್ಪ ಗೌಡರ್ನ ವ್ಯಕ್ತಿತ್ವ ಇಟ್ಟು ಗೊತ್ತಾಗ್ಬಿಚ್ಚಿ ಚಿನ್ನಪ್ಪ ಗೌಡರ್ನ ಅವಡೆ ಏತ್ ಸ್ಪೀಚ್ ಉಂಡು ಅವೇನು ಪೂರ ನಮ್ಮ ತೂವನು ಒಂದೇನವನ್ನ ಎಂಕುಲು ಪಾತೆರ್ನಾಗ ಒಂಜಿ ತುಂಡು ಅವೇನು ರೀಲ್ಸ್ ಮಲ್ತೇರು ಗುಡಿಯೇರು ಜನಕ್ಲೆಗ ಆತ್ಮಾತ್ರ ಗೊತ್ತಾಗ್ಬಿನಿ ಆಯ್ತು ಎದುರು ಎಂಜಿನ ಅಂತೇಳಿ ಬಿರ ಎಂಜಿನ ಅಂತೇಳಿ ಗೊತ್ತಾಗ್ಬಿಚ್ಚಿ ಒಂದು ಎಂಚವನ್ನಾಗ ಒರಿ ಬಾರಿ ಮಲ್ಲ ಪ್ರವಚನಕಾರ ಇರುತ್ತೇರಿಗೆ ಆರು ಒಂಜಿ ಕರೆಕ್ಟ್ ಆಶೀರ್ವಚನ ಮಲ್ತೇರಿಗೆ ಕಡೇಕ್ ಮಂಗಲಾನಗ ಒರಿ ಕಲ್ವೆ ಬತ್ತಿಗೆ ಕಲ್ವೆ ಬತ್ತಿ ಎದುರು ಬತ್ತದ ಕುಲ್ಲಿ ಕಡೇಕ್ ಮುಗಿಪುನಗಾರ ಪಂಡೇರಿಗೆ ನಿಗುಲು ಮಾತೆರ್ಲ ವಾವಾ ಬೇಲೆ ಮಲ್ಪುವರ ಅವೇನು ನಿಷ್ಠೆಡು ಮಲ್ಪುನನೇ ದೇವರನ ಕೆಲಸ ಅವಂಡೇರಿಗೆ ಕಲ್ವಾ ಗೊತ್ತಾಂಡು ಯಾನ್ ಮಲ್ಪುನ ಬೇಲೆ ದೇವರ ಕೆಲಸ ಯಾನ್ ಕಂಡೋಡು ಒಂದೇ ಗೊತ್ತಾ ಒಂದು ಗೊಂದಲ ನಮ್ಮ ಅರ್ಥವಂತ ನಿಜ ನಮ್ಮ ಪಂಪಿನೊಂಜಿ ಕೇನುನೊಂಜಿ ಅರ್ಥಾಪಿನೊಂಜಿ ನಿರ್ಧಾತ್ರ ಸಮಾಜೋಡು ಬಾರಿ ಗೊಂದಲಾಪಿನ ಅಂಚಿತ್ತಿನ ಹೇಳ್ತೇನೆ ಇನ್ನು ಲಯನ್ಸ್ ಕ್ಲಬ್ ಹಿಂಗೆ ಮಸ್ತ್ ಖುಷಿ ಕೊಡ್ರ ಸರ್ವೀಸ್ ಹಿಂಗೆ ಮಲ್ಲಿಕಾಕ್ಕನ ಬಗ್ಗೆ ಒಂದು ಎಂಕಿಲ್ನ ಒಂಜಿ ವಾತಾವರಣ ಎಂಕಲ್ ಒಂಜಿ ಎಲ್ಲಿಡುತ್ತಿನ ಕಡಂದಲೆದ ಅದಾಗ ಎಂಕಲ್ದ ಬಸ್ ಇಜ್ಜಾಂಡು ರಿಕ್ಷಾ ಇಜ್ಜಾಂಡು ಕಾರ್ ಇಜ್ಜಾಂಡು ಕರೆಂಟ್ ಇಜ್ಜಾಂಡು ಕಂಪ್ಯೂಟರ್ ಇಜ್ಜಾಂಡು ಮೊಬೈಲ್ ಇಜ್ಜಾಂಡು ದಾಲ ಫೆಸಿಲಿಟಿ ಇಜ್ಜಾಂಡು ಓಲ ಇಜ್ಜಾಂಡ ಅಂಡ ಒಂಜಿತ್ತು ಸತ್ಯಸಂಧತೆ ನ್ಯಾಯನಿಷ್ಠೆ ಮೋಸ ಇಜ್ಜಾಂಡ ಅವು ಅಂಚಿತ್ತಿನ ಮುಗ್ಧ ವಾತಾವರಣ ಇನ್ನು ನಿಗಲಿಗೆ ತಿಕ್ಕುಡ ಎಂಕುಲು ಪುಣ್ಯವಂತಿರು ದೇವನ್ನಾಗ ಇನಿ ನನದ ಜೋಕ್ಲೆಗ್ ಅಂಚಿನ ಒಂಜಿ ವಾತಾವರಣ ತಿಕ್ಕುಂಡು ಬಂದು ಹೆಂಗೆ ಪಣಿಯಾರ ಸಾಧ್ಯ ಸರ್ವೀಸ್ ಲಯನ್ಸ್ ದ ಮೇನ್ ಏನ ಏಮ್ ದಾದ ಪನ್ನ ಸರ್ವಿಸ್ ಟು ಹ್ಯುಮ್ಯಾನಿಟಿ ಈಸ್ ದ ಹೈಯೆಸ್ಟ್ ಫಾರ್ಮ್ ಆಫ್ ವರ್ಷಿಪ್ ಅನ್ಪೇರು ಸ್ವಾಮಿ ವಿವೇಕಾನಂದೇ ನಮ್ಮ ಜನಕ್ಲೆಗೆ ಕೊರ್ಪಿನ ಚಿತ್ತಿನ ಸೇವೆ ಅವು ತಿರುಮುಲ್ಲಾರ ಒಂಜಿ ಕರೆಕ್ಟ್ ಬಂದ್ಪೇರು ಪಾತಿರ ತಿರುಮಂತ್ರ ಯಾವರ್ಕುಮ ಇರವನ್ಕೊರು ಪಚ್ಚೆಲಿ ಯಾವರ್ಕುಮ ಉನ್ನಂಬೋದು ಒಂದು ಕೈಪಿಡಿ ಬಂದ್ಪೇರು ದಾವನ ನಮ್ಮ ದೇವರಿಗೆ ಒಂಜಿ ಪಚ್ಚೆಲಿ ತುಳಸಿ ನಮ್ಮ ಯಾವರ್ಕುಮ ಉನ್ನಂಬೋದು ಒಂದು ಕೈಪಿಡಿ ನಮ್ಮ ಉನ್ನಾಗ ಒರಿ ಬಡವಾಗ ಒಂಜಿ ಪುಂಡಿ ನುಪ್ಪುದೆತ್ತದಿ ಓಡು ಅಂತ ಪನ್ಪಿನ ಅಂಚಿತ್ತಿನ ಪಾತಿರ ತುರುಮುಲ್ಲಾರ ಪನ್ಪೇರು ನಮ್ಮ ಅವು ಸರ್ವೀಸ್ ಅವು ಜನಕ್ಲೆಗೆ ಮುಟ್ಟು ಅಂಚಿತ್ತಿನ ಅವು ಕೆಲಸ ಆಡ್ಬೋದು ಐಕೆ ದಾದ ಮಲಮಲ್ಲದಲ್ಲ ಮನ್ಪೋಡದಲ್ಲ ನಿಗಲ್ ತೂಲೆ ಮರಣಿ January 11, 2026 ಮೆಡ್ರಾಸ್ದು ಮುನ್ಸಿಪಾಲಿಟಿ ವರ್ಕರ್ ಪದ್ಮ ಅರ್ಪಣಲ್ ರೋಡ್ ಅರ್ತಂದಿಪ್ಪಲ್ ರೋಡ್ ಅರ್ತಂದಿಪ್ಪುನಂಚಿನ ಪದ್ಮ ಕಾಂಡ ಮೈಸೂಡಿ ಪತ್ತೊಂದು ರೋಡ್ ಆಡ್ಪುನಾಗ ಒಂಜಿ ತೊಟ್ಟೆ ಓಪನ್ ಮಲ್ಪುವಲ್ 45 ಪವನ್ ಬಂಗಾರ 45 ಪವನ್ ಬಂಗಾರ ಇನ್ನು ಒಂಜಿ ಪವನ್ಗೆ ಏತ್ ಕಾಸ್ ಮೋರ್ ದೆನ್ 45 lakhs ತೂಪಾಲು ಚಾಯ್ ಒಂದು ಎಂಕ್ ಸೇರ್ದಿನತ್ತು ಒಂದು ಪಾಪ ಏರ್ನ ಮದ್ಮೆಗ ಆತ ಏತ ಕಷ್ಟೋಡು ಕಂಡೇರ ದಾದನ ಪಂಡದು ಆ ಬಂಗಾರದ ತೊಟ್ಟೆನ್ ಪತಂಪೋದು ಪಾಂಡಿ ಬಜಾರ್ ಪೊಲೀಸ್ ಸ್ಟೇಷನ್ ಕೊರ್ಪಾಲೆ ಒಂದು ತುಲೆ ಇಂಕ ತಿಕಿನಿ ಒಂದು ನೀನು ಮುಟ್ಟಾಲೆ ಬದ್ ರಮೇಶ್ ಪಂಪಿನಾಯಕ ಪಿರ ಕೊರ್ಪೆರಾಗುಲು
ತುಲೆ ಅವನು ತೂಯಿನ ಅಂಚಿತ್ತಿನ ಮೆಡ್ರಾಸ್ ಗೌರ್ಮೆಂಟ್ ಪದ್ಮ 1 ಲಕ್ಷ ಅವಾರ್ಡ್ ಕೊರ್ಪೆ 45 ಲಕ್ಷ ಓಲು 1 ಲಕ್ಷ ಓಲು ಅಂಡ ಪ್ರಾಮಾಣಿಕವಾದ ಎಂಚಿನ ಸಂಪಾದನೆ ಮಲ್ದನ ಅವು ಎಂಕ್ ಮುಖ್ಯ ಹೊರತು ಎಂಕ್ ಏರ್ನ ಮಂಡೆ ಹಾಕದಿನ ಅಂಚಿತ್ತಿನ 45 ಲಕ್ಷ ಬೊರ್ಚಿ ಇನ್ ಬನ್ಪಲ್ಲ ಒಂದು ಅಲ್ಲೇನು ಲೆತ್ತದ ರಜನಿಕಾಂತ್ ಒಂದು ಗೋಲ್ಡ್ ಚೈನ್ ಮಾಡಿಯರು ಪದ್ಮ ಪೂರ ಜನ ಮಲ್ಪೇರು ತುಲೆ 2021 ಪದ್ಮಶ್ರೀ ಅವಾರ್ಡ್ ಸಿಂಧು ತಾಯಿ ಸಬ್ಕಲ್ ಪನ್ಪಿನಾಲ್ ವಾರ್ದ್ರ ಮಹಾರಾಷ್ಟ್ರದ 16 ವರ್ಷದ ಮದ್ಮೆ 20 ವರ್ಷದ ಕಣನೆ ಗಲಾಟೆ ಮಲ್ತೆ ಪಿದಾಯಿ ಮಾಡಿ ಒಂಜಿ ಪೊಣ್ಣು ಬಾಲೆನ್ ಪತ್ತೊಂದು ಪಿದಾಯಿ ಬತ್ತಾಲ್ ನಟ್ಟರೆ ಪೊಣ್ಣನ್ ದಾದ ಮಲ್ಪನ ಬಾಲೆನ್ ಮೇಲೆ ಪಂಡು ಒಂಜಿ ಆಶ್ರಮಕ್ಕೆ ಸೇರೆ ಬಾಲೆ ನಟ್ಟರೆ ಬಟ್ಪಲ್ ರೈಲ್ವೆ ಸ್ಟೇಷನ್ ಪದ ಬಂದು ನಟ್ಟೊಂದಿತ್ತಲ್ ಸಿಂಧು ತಾಯಿ ಬಂದ ಅಪ್ಪೆ ಬಂದು ನಟ್ಟೊಂದು ಪಾಲ್ ಅದಾಗ ಎತೋ ಜೋಕುಲು ರಡ್ಡು ಮುಂಜಿ ಜೋಕುಲು ಕೂಡ ನಟ್ಟೊಂದು ಅನಾಥ ಜೋಕುಲು ಉನೇನು ತೂಯಿನ ಚಿತ್ತಿನ ಸಿಂಧು ತಾಯಿ ಛ ಎನ್ನ ಬಾಲ ಇನ್ನು ಅನಾಥಾಶ್ರಮಡುಂಡು ಇಂಚೆನ ಏತ್ತು ಜೋಕುಲು ಅನಾಥ ಆದುಲ್ಲೇರು ಯಾನೊಂಜಿ ಬೇಲೆ ಮಲ್ಪೋಡು ಯಾನೊಂಜಿ ಮಲ್ಲ ಅನಾಥಾಶ್ರಮ ಮಲ್ಪೋಡು ಒಂದು ಪಾಂಡದು ಅವಳು ಒಂಜಿ ರಡ್ಡು ಮೂಜಿ ಜೋಕ್ಲೇನು ಅಡಾಪ್ಟ್ ಮಲ್ತದು ಒಂಜಿ ಅನಾಥಾಶ್ರಮ ಸ್ಥಾಪನೆ ಮಲ್ತದು ಇನಿ 1,000 ಮಿತ್ತು ಜೋಕ್ಲೆಗ್ ಆಲ್ ಅಪ್ಪೆ ಆದಿಪ್ಪಾಲ್ 1,000 ಜೋಕ್ಲೆಗ್ ಉನೇನು ತೂಯಿನ ಅಂಚೆತ್ತಿನ ಭಾರತ ಸರ್ಕಾರ 2021 ಪದ್ಮಶ್ರೀ ಅವಾರ್ಡ್ ಕೊರ್ನಲೆ ದ ರಿಯಲ್ ಹೀರೋ ಅವಾರ್ಡ್ ವುಮೆನ್ ಎಂಪವರ್ಮೆಂಟ್ ಮದರ್ ತೆರೇಸಾ 75 ಅವಾರ್ಡ್ ಸಿಂಧು ತಾಯಿ 2022 ತೀರಿಯಲ್ ತುಲೆ ಏತು ಸರ್ವೀಸ್ ಒಂದು ಸರ್ವೀಸ್ ಕರಿಸತಿ ಕೊರೋನಾ ಬರ್ತನ್ ಕೊರೋನಾ ಬಂದಾಗ ಪೂಲ್ ಪಾಂಡ್ಯನ್ ಎಂದು ಬಂದದು ಮೆಡ್ರಾಸ್ ಬಸ್ ಸ್ಟ್ಯಾಂಡ್ போது நட்டுன்னு காசு நட்டின பூல் பாண்டியன் கொரோனா டைம் டிசி ஆபீஸுக்கு போದು ಡಿಸಿ ರ ಪನ್ ಪೇರು ಯಾನು ನಟ್ಟದ ಕಂದಿನ ಚಿತ್ತಿನ 2 ಲಕ್ಷ ಉನೇನು ಏರೆಗಳ ಬಡವೇರೆ ಕೊರ್ಲೆ ಎಂದು ಮೆಡ್ರಾಸ್ ಕುಡಂಜಿ ಘಟನೆ ಅಲ್ಲ ಪುದರಿಂಗ್ ನೆನಪರ್ಪುಜಿ ಬಾಲೆದ ಆ ಪೊಣ್ಣು ಎಡ್ಮನೆ ಕ್ಲಾಸ್ ಅದ ನಾನು ಅಭಿರಾಮೀನ್ ಎಡ್ಮನೆ ಕ್ಲಾಸ್ ಬಾಲೆ ಒಟ್ಟು ಮಾಡ್ತದೆ ಒಂತೆಂತನೇ ದುಡ್ಡು ಒಟ್ಟು ಮಾಡ್ತದೆ ಹೆಂಗೆ ಕೊಂಚ ಸೈಕಲ್ ದೇತ ನೋಡು ನನ್ನ ಕುದವನು ಅಲ್ಲ ಆ ಅಭಿರಾಮಿ ಸೈಕಲ್ ದೇತ ನೋಡು ಕುಲ್ನಾಗ ಕೇರಳ ಕರಿಸತಿ ಫ್ಲಡ್ ಬರ್ತನ್ ಉನೇಂತುದು ಛೆ ಯಾನು ಇತ್ತ ಸೈಕಲ್ ದೇತ ಮುಖ್ಯ ಅತ್ತು ಎಂಕ್ ದಾದ ಬಂದಾಗ ಉದೇನಿ ಎನ್ನ ಒಟ್ಟು ಮಲ್ದಿನ ದುಡ್ಡು ಕೊನೋದಾಲು ಡಿ ಸಿ ಆಫೀಸರ್ ಯಾನು ಸೈಕಲ್ ದೇತ ನೋಡು ಒಂದು ಮಾಡಿದೆ ಯಾನು ಒಟ್ಟು ಮಲ್ದಿನ ಚಿತ್ತಿನ ದುಡ್ಡು ಅಂಡೆ ನಿತ್ಯ ಸೈಕಲ್ ದೇತ ಒಂದು ಎಡ್ಡೆತ್ತು ಒಂದು ಏರೆಗಾಂಡಲ ಬಡವರಿಗೆ ಫ್ಲಡ್ ತೊಂದರೆ ಆತಿನಾಗಲೇ ಕೊರ್ಲೆ ಬಂದಾಗ ಪೂರ ಸೋಷಿಯಲ್ ಮೀಡಿಯಾಡ್ ನ್ಯೂಸ್ ವೈರಲ್ ಆಂಡ್ ಸೈಕಲ್ನ ಕಂಪ್ಲೇಂಟ್ ಆಗಲೇ ಬರ್ತದಲ್ಲ ಒಂಜಿ ಫ್ರೀ ಸೈಕಲ್ ಗುರಿಯರು ನಮ್ಮ ಏನ ಕಾರ್ಪೊರೇಟ್ ಸೊಸೈಟಿಗೆ ಅವು ನಂಗೆ ಬರ್ಪ ಕರ್ಮ ಆಲ್ವೇಸ್ ರಿಟರ್ನ್ಸ್ ಒನ್ ಪೇರವೆ ನಮ್ಮ ಏನ ಸೊಸೈಟಿ ಕೊರ್ಪಣ ಅವು ನಂಗೆ ಪಿರ ಬರ್ಪಣು ಆಯ್ನ ಹೇಳ್ದವ್ರ ಯಾನು ಏನ ಪನ್ಪಿನ್ಪಣ ನಿಗಳ ಮಾತಾಡಲ್ಲ ಎಡ್ಡೆ ಕೆಲಸ ಮಲ್ಪಲೆ ಮೇ ಬಿ ನಿಗುಲು ಹಾಳು ಕೆಲಸ ಮಲ್ತಿನಲ್ಲ ನಿಗಳಿಗೆ ವಿತ್ ಇಂಟ್ರೆಸ್ಟ್ ಪಿರ ಬರ್ಪಣು ನಿಗುಲು ಎಡ್ಡೆ ಕೆಲಸ ಮಲ್ತನ ವಿತ್ ಇಂಟ್ರೆಸ್ಟ್ ಪಿರ ಬರ್ಪಣು ಆಯ್ನ ಹೇಳ್ದವರ ನಿಗುಲು ಎಡ್ಡೆ ಕೆಲಸ ಮಲ್ಪಲೆ ಆಶೀರ್ವಚನ ಮಲ್ಪನ ಪೊರ್ತತ್ತು ಯಾಲ್ನ ಮಸ್ತ್ ಪೊರ್ತು ಮಸ್ತ್ ಪೊರ್ತ ಅಂಡ್ ಬರ್ತದೆ ನಿಗಲೆ ಪೂರ ಬಾಜಿಯಲ್ಲಿ ತೊಟ್ಟೆ ಪೂರ ಕೊರಿಯರು ಮೆರೆಗೊಂತೆ ಬಂಗಾರದ ಕಲರ್ದ ತೊಟ್ಟೆ ಕೊಡ್ತೇರು ಅಂಚ ನಿಗುಲು ಮಾತ ಕುಸಿಟ್ಲರ್ ಹೆಂಗೆ ಕೊರಿಯ ಹುಡ್ದು ಪೂರೇರೆಲ್ಲ ಕೊಡ್ತಾರೆ ನಿಗುಲು ಅಂಚ ಮಸ್ತ್ ಪೊರ್ತಾನೆ ಆಶೀರ್ವಚನ ಮಲ್ಪನೇ ಮಲ್ಲ ಸಮಸ್ಯೆ ಇತ್ತೆ ದೇವನ್ನಾಗ ಮರಣೆಂಜಿ ಕರಿಟೇನು ಆಶೀರ್ವಚನ ಪೋಯಿ ಚಿನ್ನಪ್ಪ ಕೊಡ್ಯಾರ ಮೆರೆಗೆ ಮೆರ್ಲಲ್ಲ ಹೆಂಗೆ ಮಸ್ತ್ ಕರಿಸರ್ತಿ ಮಸ್ತ್ ಕಾರ್ಯಕ್ರಮದಲ್ಲಿ ನಮ್ಮ ಪ್ರತಿಭಟನೆ ಪ್ರಸಾದನ್ನೇ ಎಂಕಲ ಎಂಗ್ಳಿಗೆ ಮಸ್ತ್ ಕಾರ್ಯಕ್ರಮ ಒಟ್ಟಾದ ಕಾರ್ಯಕ್ರಮ ಪಾತ್ಯರ್ನಲ್ಲ ರಗಲೆ ಚಿನ್ನಪ್ಪ ಗೌಡರೆ ಮಾರಣಂಜಿ ಎಂಕಲ್ ನಾವು ಒಂಜಿ ಕಾರ್ಯಕ್ರಮ ಅನ್ನಾಗ ಎನ್ನ ಆಶೀರ್ವಚನ ಎಮ್ ಸಿ ಮಲ್ಪನಾರ್ ಬಂಡೇರು ಮೂಲ ರಾಧನ್ನೇ ಬಾರಿ ಪೊರ್ಲುಡು ಬಂಡೇರು ಎಮ್ ಸಿ ಮಲ್ಪನ ಇತ್ತ ಏನ ಇಂಚೆನೆ ಬರೀಟು ಸೈಡ್ ಕುಲ್ಲಾದೇರು ಅಲ್ಲಿ ಮಾತೇರು ಬಾತೇರು ಕೈನಾಡು ಬಾತೇರಿಯಾರು ಎನ್ನ ಪಾತೇರನಾಗ ಬಂಡೇರು ಇತ್ತ ಕೇಮಾರ ಸ್ವಾಮಿಲಿ ಬಾತೇರುವೇರು
ಒನಸ್ ಮಲ್ಪರೆ ಬೋಪಿನಾಗಲು ಬೋಲಿ ಉಂಡು ಏನಂತ ಹಲೆ ಇದೇರ ಉದ್ದೇಶ ಗುರೀಜ್ ಕರಿಸತಿ ಎನ್ನಂಜ ಅತ್ಯಂತ ಆತ್ಮೀಯರು ಸ್ವಾಮೀಜಿ ತೀರ್ನಾಗ ಎನ್ನ ಆಶೀರ್ವಚನ ಆರ್ ಸ್ವಾಮೀಜಿ ಹೆಂಗೆ ಬಾರಿ ಬೋಡಾಯ್ನ MC ಮಲ್ಪನಾರ್ ಬನ್ಪಿನಿ ಆ ತೀರ್ದಿನ ಚಿತ್ತಿನ ಸ್ವಾಮಿಲೆಗ್ ಕೇಮಾರ್ ಸ್ವಾಮೀಜಿ ಬಾರಿ ಆತ್ಮೀಯರು ಆರ್ ಮುಕ್ತರಾಯರು ಪಾಪ ಆರ್ ಮೇರೇನು ಬಿಡ್ದು போயிரு ಉಂಡು ಮೇರ್ನ ಇಚ್ಛೆ ಹೆಂಚಿನ ನಾನು ಪತಂಬೋಡುಂದ ಈಗ ಅರ್ಥನೇ ಆಗಿದೆ ಕಾರ್ಯಕ್ರಮ ಅರ್ಥ ಇನ ಕಾರ್ಯ ಒಟ್ಟು ಗಂಜಾಲಿ ತಿನ್ಪಿನಿ ಉನ್ಪಿನಿ ಅತ್ರ ಅಂಡ ಇನ್ನೊಂಜಿ ಇನಿ ಅಂಕ ನಿಗಲೆ ಮಸ್ತ್ ಖುಷಿ ಕೊರ್ನಿ ಲಯನ್ಸ್ ಕೊಂಚ 4 ಜನಕ್ಕೆ ಸೇವೆ ಮಾಡ್ತಾರೆ ದುಡ್ಡು ಕೊರಿಯಾರು 4 ಜನಕ್ಕೆ ಉಪಕಾರ ಮಾಡ್ತಾರೆ ಆ ಅಂಗನವಾಡಿಗೆ ಆ ಥರ ಬೇತೆ ಹುಷಾರ್ದ ಅಂತಿನ ಕಲೆಗೆ ಇನ್ನು ಮನ್ಪುಲೆ ಜನಕ್ಲೆಗೆ ಮುಟ್ಟಿನ ಕೆಲಸ ಮನ್ಪುಲೆ ನಮ್ಮ ದೇವರಿಗೆ ಕೊರ್ನಿಯ ನೈವೇದ್ಯ ಅವು ದೇವರಿಗೆ ಮುಟ್ಟುನಜ್ಜ ಗ್ಯಾರಂಟಿ ದಾಲಜ್ಜಿ ಪೂಸಲಾಲ್ ನಾಯನಾರ್ ಪನ್ಪೇರು ನಮ್ಮ ಬಡವುಡು ಬತ್ತಿನಾಯಗ ಕೊರ್ನಿ ಅಂಚಿತ್ತಿನ ನುಪ್ಪು ಒರಿ ಬುಲ್ತಂದು ಬತ್ತಿನಾಯನ ಕನನೀರು ಹೊರಸು ಅಂಚಿತ್ತಿನ ಅವು ನೂದೆಟ್ಟು ನೂದು ದೇವರಿಗೆ ಬೋಪುಂಡು ಮನ್ಪಿನ ಅಂಚಿತ್ತಿನ ಬಾತಿರನ್ನು ಅಂತ ಅವು ಮೋಸ್ಟ್ ಇಂಪಾರ್ಟೆಂಟ್ ಮನವಲ್ಲದಲ್ಲ ಎನ್ನ ಒಂದು ಕಡೆತ ಕತೆ ಬಂದಂತ ಎಂಕಲ ಊರುಳಾತಿನ ಘಟನೆ ಒರಿ ಅಮೇರಿಕಾ ಹೋಯ್ ಎಡ್ಡೆ ಕಾಸು ಮಂತು ರಿಟರ್ನ್ ಬತ್ತೆ ಅಮೇರಿಕೋಡು ಅಪ್ಪೆಮ್ಮೆ ಪಾಪ ವಿದ್ಯೆ ಗೊತ್ತಾಂದಿನಾಗಲು ಬಡವೇರು ಪಾಪ ಮಲ್ಲ ಮನಸ್ಸು ಆಗಲು ನಿಗಲ್ ಲೆಕ್ಕ ನಮ್ಮ ಲೆಕ್ಕ ಡಿಗ್ರಿ ಇಜ್ಜಿ ಮಲ್ಲ ಉದ್ದದ ಡಿಗ್ರಿ ಇಜ್ಜಿ ಓವುಲಜ್ಜಿ ವಂಚನೆ ಇಜ್ಜಿ ಪಾಪಗಳೇ ದಾದ ಗೊತ್ತು ಮುಗ್ಧ ಒಂಜಿ ಮನಸ್ಸು ಪಾಪ ಬಾಲೆ ಅಮೇರಿಕೋರ್ದು ಬತ್ತೆ ನಿಂದು ಊರ್ದ ದೇವಸ್ಥಾನಲ್ಲೇ ತುಂಬೋಯಿರು ಊರ್ದ ದೇವಸ್ಥಾನಲ್ಲೇ ತುಂಬೋನಾಗ ಅವಳು ಪೂಜೆ ಮಲ್ಪಾಗ ಅಂತಂದು ತೂನಾಗ ಮೇಮಲ್ಲ ಅಮೇರಿಕದ ದುಡ್ಡದ ಕಾಸ್ತ ಆ ಪೂಜೆದ ಲೀಸ್ಟ್ ಪೂರ ತೂಪಿ ಐಟು ಒಂದು 5 ರೂಪಾಯಿ ಕಾರ್ತಿ ಪೂಜೆ 10 ರೂಪಾಯಿ ಕುಂಕುಮಾರ್ಚನೆ ಪೂರ 100 ರೂಪಾಯಿದವಲ್ಲ ಇದ್ದ ಮೇಗ ಕಣ್ಣು ಬತ್ತಜಿ ಮೇ ನಾಟ್ಯರ ಶುರು ಮಲ್ತಿ ಮಲ್ಲ ಪೂಜೆ ಉಂಡು ಬಂದು ಕಾರಿ ಕಾಸ್ಟ್ಲಿದ ಪೂಜೆ ಉಂಡು ಐದು ತಿರ್ತಿರ್ದು ಬರೀತೇರು ಪಿಂಡ ಪ್ರದಾನ ಮತ್ತು ಶ್ರಾದ್ದ 10,000 ರೂಪಾಯಿ ಒಣಗೆ ಮುಂದೆ ಪೂಜೆ ಅವಡು ಒಂಟಿ ಅರ್ಥ ಇಜ್ಜಿ ಉದ್ದೇಶ ಇಜ್ಜಿ ಅವೇನು ಪುರ ಬುಡ್ಲೆ ಒಂಜಿ ಜೀವನದ ಒಂಜಿ ಅರ್ಥವಾಯಿನ ಚಿತ್ತಿನ ಕೆಲಸ ಮನ್ಪ್ಲೆ ಜನಕ್ಲೆಗೆ ಸೇವೆ ಮನ್ಪ್ಲೆ ದಾಲ ಮಲ್ಪರಾಜಿಗಳ ಏರನ್ನ ಬುಲ್ಪ ಹೊರ್ಚಿ ಏರೆಗಳ ಹಿಂಸೆಕರು ಹೊರ್ಚಿ ಒಂಜಿ ಮೇರೆ ಚಿನ್ನಪ್ಪ ಗೌಡರ್ ಪನ್ಲೆಕ್ಕ ಒಂಜಿ ನ್ಯೂ ವರ್ಲ್ಡ್ ಹೊಸ ಒಂಜಿ ಜಗತ್ತು ಅವೇನು ಈ ಲಯನ್ಸ್ ಕ್ಲಬ್ ಕಟ್ಟಡೆ ಹೊಸ ಜಗತ್ತು ಮಾತೆರ್ಲ ತೆಲ್ಪುನ ಮಾತೆರ್ನ ಖುಷಿ ಟುಪ್ಪುನ ಅಂಚಿತ್ತಿನ ಒಂಜಿ ಹೊಸ ಜಗತ್ತು ನಮ್ಮ ಕಟ್ಟುಗ ಏರ್ನ ಕಷ್ಟ ಉಡುತ್ತೇರಡ ಏರ್ನ ಬಡ ಉಡುತ್ತೇರಡ ಅಯ್ಯ ಒವ್ವೇ ಜಾತಿದಾಯ ದುಪ್ಪಾಡು ಅಯ್ಯ ಒವ್ವೇ ಧರ್ಮದಾಯ ದುಪ್ಪಾಡು ಆಯ್ನ ಬಡವುದಾದನ್ನೆಲ್ಲ ನುಪ್ಪು ಕೊರ್ಲೆ ಏರನ್ನೆಲ್ಲ ಪೊಡಿಂಜೋ ಪಾಪ ಅಗಲಿಗೆ ಸೀರೆ ಇಜ್ಜಿಂದಾಂಡ ಅಗಲೆ ಉಂಡ್ರೆ ಇಜ್ಜಿಂದಾಂಡ ಅಗಲಿಗೆ ಉಪಕಾರ ಮಲ್ಪಲೆ ಅತ್ತಂದಾಂಡ ಏರ್ಲ ಜೋಕ್ಲಿಗೆ ಪಾಪದ ಜೋಕ್ಲಿಗೆ ಶಾಲೆ ಪೋರ ಫೀಸ್ ಇಜ್ಜಿಂದಾಂಡ ಅಗಲಿಗೆ ಒಂಜಿ ಫೀಸಾ ಚಡ್ಡಿಯ ದೆತುಕೊರ್ಲೆ ಅವು ನಿಜವಾಯಿನಂಚೆತ್ತಿನ ದೇವೇರ್ನ ಸೇವೆ ಇಂಚ ಮಲ್ಪೆ ಖುಷಿ ತುಪ್ಪುಲೆ ತೆಲ್ತೊಂದು ನಲ್ತೊಂದು ಉಪ್ಪುಲೆ ಗಲಾಟೆ ಮನ್ಪೋಡ್ಚಿ ಆಧ್ಯಾತ್ಮ ಬಂದಾಗ ದಳ ಮನವಲ್ಲ ಮಂಡಗೀಸು ನಾವು ಹತ್ರ ಕಾವಿ ಬಾಡ್ ನಾವು ಹತ್ರ ಒಟ್ರಾಸಿ ಮರಲಿರ್ಲೆಕ್ಕ ನಲ್ಪು ನಾವು ಜಾಗಂಟೆ ಒಟ್ಟು ನಾವು ಕದಲಿ ಉಡುಪು ನಾವು ಓಲಾತ್ ಆಧ್ಯಾತ್ಮ ಬಂದಾಗ ನಮ್ಮ ಖುಷಿ ಟುಪ್ಪು ನಾವು ನೆಮ್ಮದಿಡು ಭಗವಾನ್ ಬುದ್ಧ ದೇವರಡವರಿಗೆ ಕೇನುವೇರು ಭಗವಾನ್ ಬುದ್ಧ ದೇವರನ್ನ ಕೈತಲ್ಲಿ ಒರಿಪೋದು ಕೇನುವೇರು ಎಡ್ಡೆ ವ್ಯಕ್ತಿ ಏರು ಎಡ್ಡೆ ಜನ ಏರು ಹಾಳು ಜನ ಏರು ಅಂತ ಬಂದಾಗ ಭಗವಾನ್ ಬುದ್ಧ ದೇವರ ಕೇನುವೆ ದೇವಸ್ಥಾನಕ್ಕೂ ಪೋಪಿನೇ ಎಡ್ಡೆ ಜನನ ಬಂದು ಇಟ್ಟದ ಉಂಡೆಕ್ಕೆ ಪನ್ಪಿನಿ ನಾನು ನೆನ್ ಮರಣಿ ಪಂದು ಮರಣಿ ಕಮೆಂಟ್ ಮಾಡಿದೆ ಗದಗದ ಕಾಲೋಡು ಚರ್ಚೆ ಮನಸ್ಸಿದ್ದು ಇತ್ತಿನಿ ಏನು ಮಾಡೋದು ಜನಕ್ಕೂ ಅತಿ ಬುದ್ಧಿವಂತ ಇರತ್ತೀರಿ ನಾನು ಇತ್ಯದ ಕಾಲವು ಪ್ರಸ್ತುತ ಆಯ್ತು ಪನ್ಪಿನಿ ನಾನು ಎಡ್ಡೆ ಜನವನ್ನ ಏರು ದೇವಸ್ಥಾನ ಪೋಪಿನ ಏನ ಅತ್ತಂದ ನಂಡ ಚರ್ಚಿಗೆ ಪೋಪಿನ ಏನ ಮಸೀದಿಗೆ ಪೋಪಿನ ಏನ ಅಂತ ಬಂದಾಗ ಅದಾಗ ಉತ್ತರ ಕೊಡ್ತೇವೆ ಭಗವಾನ್ ಬುದ್ಧ ಎಡ್ಡೆ ಜನ ಬಂದಾಗ ಕೇವಲ ದೇವಸ್ಥಾನಗೂ ಮಠ ಮಂದಿರಗೂ ಮಾತ್ರ ಪೋಪಿನ ಎತ್ತು ಎಡ್ಡೆ ಜನ ಬಂದಾಗ ಒರಿಯನ ಬಗ್ಗೆ ಏರೆಗೆ ಪ್ರೀತಿ ಉಂಡ ಅಕ್ಕರೆ ಉಂಡ ಆಯ ಎಡ್ಡೆ ಜನ ಏರೆಗೆ ದ್ವೇಷ ಉಂಡ ಏರೆಗೆ ಶತ್ರುತ್ವ ಉಂಡ ಆಯ ಹಾಳು ಜನ ಅಂತ ಬಂದ್ಪೇನು ಭಗವಾನ್ ಬುದ್ಧ ದೇವರ ಬಂತೇರು ಅಂಚೆನ ನಿಗುಲು ಏರು ಎಡ್ಡೆ ಏರು ಹಾಳನ್ನು ನಿಗುಲು ವಿಮರ್ಶೆ ಮಲ್ಪಲೆ ಏನು ಮಲ್ಲಿಕಾ ಭಂಡಾರನ ಆರ್ನ ಬಕ್ಕಾರನ ಸತೀಶನ ಅಭಿನಂದನೆ ಮಲ್ಪೆ ವೇದಿಕೆ ಮಸ್ತ್ ಜನ ನಿಗುಲು ಪೂರ ಉಲ್ಲಾರ ವಿಯಾರ್ ಬಂದು ನಮ್ಮ ಮಾತೆರ್ಲ ಒಂಜಿ ಇದಲ್ಲ ನಿಗಲ್ನ ಪೂರ ಪುದಾರಿ ಏನು ಪಂಡ್ರೆ ಸುರ್ಮಲ್ತೇರ್ ನಂಡ ಏನು ಸಾಲಿ ರಾಜಿರ್ಲೆತ್ತಿ ಲೆಕ್ಕ ಅವು ಹೆಂಗೆ ಅಂಚ ನಿಗಲೆ ಪೂರ ದೇವರ ಎಡ್ಡೆ ಮನ್ಪಾಡು ಖುಷಿ ಟುಪ್ಲೆ ನನ್ನ ಪಾತ್ರೆಯನ್ನು ಕೃಷ್ಣ ಅರ್ಪಣ ಮಲ್ಪ ಕೃಷ್ಣ ಅರ್ಪಣಸ್ ಫಲಾಪೇಕ್ಷೆಯನ್ನು ಅಪೇಕ್ಷಿಸಬೇಡಿ. ತುಂಬ ಅರ್ಥಪೂರ್ಣವಾಗಿ ಮಾತನಾಡಿ ತಮ್ಮನ್ನೆಲ್ಲ ಆಶೀರ್ವದಿಸಿದ ಸ್ವಾಮೀಜಿಯವರಿಗೆ ನಮ್ಮ
ಪ್ರಾಂತ್ಯ ಸಮ್ಮೇಳನ ಪ್ರಶಂ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಕಾರ್ಯನಿಮಿತ್ತ ಸ್ವಾಮೀಜಿಯವರು ನಿರ್ಗಮಿಸಲಿಕ್ಕಿದ್ದಾರೆ. ತಮ್ಮ ಅಮೂಲ್ಯವಾದ ಸಮಯವನ್ನು ಈ ಕಾರ್ಯಕ್ರಮಕ್ಕೋಸ್ಕರ ಹಿಡಿದಂತಹ ಸ್ವಾಮೀಜಿಗಳಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಮರ್ಪಿಸುತ್ತೇವೆ. ಗಟ್ಟಿಯಾದ ಕೈ ಚಪ್ಪಾಳೆ ಪೂಜ್ಯ ಸ್ವಾಮೀಜಿರವರಿಗೆ ತಾವುಗಳು ನೀಡಬೇಕಾಗಿ ಕೇಳಿಕೊಳ್ಳುತ್ತೇವೆ. ಪ್ರಾಂತೀಯ ಸಮ್ಮೇಳನ ಪ್ರಾಶಂ ಈ ಕಾರ್ಯಕ್ರಮ ಇಂದು ಇಲ್ಲಿ ನೆರವೇರಬೇಕಾದರೆ ಮುಖ್ಯ ಕಾರಣ ಪ್ರಾಂತೀಯ ಅಧ್ಯಕ್ಷರು ಲಯನ್ ಮಲ್ಲಿಕಾ ಭಂಡಾರಿ. ಲಯನ್ ಮಲ್ಲಿಕಾ ಭಂಡಾರಿರವರನ್ನು ಪ್ರಾಂತೀಯ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದವರು ನಮ್ಮ ಜಿಲ್ಲಾ ಗವರ್ನರ್ ಆದಂತಹ ಲಯನ್ ಕುಡುಪಿ ಅರವಿಂದ್ ಶೆನಾಯ್ರವರು. ನಮ್ಮ ಜಿಲ್ಲೆಯನ್ನು ಮುನ್ನಡೆಸುವಂತಹ ನಮ್ಮ ಜಿಲ್ಲಾ ಗವರ್ನರ್ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ತಾವುಗಳು ಮುಂದೆ ಬಂದು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಕೇಳಿಕೊಳ್ಳುತ್ತೇವೆ. ಈ ಒಂದು ಸುಂದರ ಸಭಾಂಗಣದಲ್ಲಿ ಕಂಗೊಳಿಸುತ್ತಿರುವ ಈ ಒಂದು ಸಂಜೆಯ ಸಂದರ್ಭ, ಇಲ್ಲಿ ನೆರೆದಿರುವ ಎಲ್ಲ ಲಯನ್ಸ್ ಬಾಂಧವರಿಗೆ ಶುಭಕಾಮನೆ. ಇದು ಒಂದು ಹೊಸ ಪ್ರಾಂತ್ಯ. ಈ ಪ್ರಾಂತ್ಯ ಈ ವರ್ಷ ಒಂದು ಹೊಸ ಪ್ರಾಂತ್ಯವನ್ನು ಮಾಡುವಾಗ ಇದರಲ್ಲಿ ಯಾರು ಪ್ರಾಂತ್ಯಾಧ್ಯಕ್ಷರನ್ನು ಹುಡುಕುವಾಗ ನಮಗೆ ಒಂದೇ ಹೆಸರು ಸಿಕ್ಕಿದ್ದು, ಅದು ಮಲ್ಲಿಕಾ ಭಂಡಾರಿ ಅವರು. ಹಲವು ವರ್ಷಗಳ ಹಿಂದೆ ಅವರು ZC ಆಗಿದ್ದರು. ಹಾಗೆ ನಾನು ಅವರಲ್ಲಿ ಒಂದು ವಿನಂತಿ ಮಾಡಿದಾಗ ತಕ್ಷಣ ಯಾವುದೇ ಗೊಂದಲ ಇಲ್ಲದೆ ಅವರು ಒಪ್ಪಿಕೊಂಡಿದ್ದಾರೆ. ಆದರೆ ಹೊಸ ಪ್ರಾಂತ್ಯ, ಸಣ್ಣ ಪ್ರಾಂತ್ಯ ಮತ್ತು ಚಿಕ್ಕ ಕ್ಲಬ್ಗಳು, ಆದರೂ ಅವರ ಒಂದು ಆಸಕ್ತಿ ಅವರದ್ದು ಮತ್ತು ಸತೀಶ್ ಭಂಡಾರಿ ಅವರ ಒಂದು ಆಸಕ್ತಿಯಿಂದ ಆ ಒಂದು ಜವಾಬ್ದಾರಿಗೆ ಎಷ್ಟು ಅಗತ್ಯ ಉಂಟು 100% ಅವರು ಕೆಲಸ ಮಾಡಿದ್ದಾರೆ. ಈ ಒಂದು ಗಂಡ ಹೆಂಡತಿಯ ವಿಶೇಷತೆ ಅಂದರೆ ಅಟೆಂಡೆನ್ಸ್. ಜಿಲ್ಲೆಯ ಯಾವ ಮೂಲೆಯಲ್ಲಿ ಯಾವ ಕಾರ್ಯಕ್ರಮ ಆಗಲಿ, ಅವರಿಬ್ಬರು ಇದ್ದಾರೆ, ಒಬ್ಬರಾದರೂ ಖಂಡಿತ ಇದ್ದಾರೆ. ಅಲ್ಲಿ ಹೋಗಲಿಕ್ಕೆ ಎಷ್ಟೇ ಕಷ್ಟ ಆದರೂ, ಅವರ ಕಾರ್ ತಗೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಆದರೂ ಬೇರೆ ಯಾರನ್ನೋದು ಹುಡುಕಿ, ಇಲ್ಲದಿದ್ದರೆ ಬಸ್ ಹತ್ತಿ ಕೂಡ ಅವರು ಅಲ್ಲಿ ಇರೋದು ಮಾತ್ರ ಖಂಡಿತ ಎಲ್ರಿಗೂ ಗೊತ್ತುಂಟು. ಅಲ್ಪನಾಗ ಮಲ್ಲಿಕಾ ಭಂಡಾರಿ ಉಪ್ಪೇ ಇರೋದು. ಹಾಗೆ ನಮ್ಮ ಇಡೀ ಜಿಲ್ಲೆಯಲ್ಲಿ ಒಂದು ಮುಖ, ಒಂದು ಪರಿಚಯ ಇರುವುದಾದರೆ ಅದೇ ಮಲ್ಲಿಕಾ ಭಂಡಾರಿ ಮತ್ತು ಸತೀಶ್ ಭಂಡಾರಿ ಅವರು ಈ ಒಂದು ಪ್ರಾಂತ್ಯ ಮುನ್ನಡೆಸಿದ್ದಾರೆ. ಮತ್ತು ಈ ಒಂದು ಸುಂದರ ಸಂಜೆಯನ್ನು ಆಯೋಜಿಸೋದಕ್ಕೆ ಅವರಿಗೆ ಜಿಲ್ಲೆ ಪರವಾಗಿ ವಿಶೇಷ ಅಭಿನಂದನೆಗಳು ಮಲ್ಲಿಕಾ ಭಂಡಾರಿ ಮತ್ತು ಸತೀಶ್ ಭಂಡಾರಿ ಅವರಿಗೆ. ಇವತ್ತಿನ ಮುಖ್ಯ ಅತಿಥಿ ಡಾಕ್ಟರ್ ಚಿನ್ನಪ್ಪ ಗೌಡರು. ಹಲವು ಸಲ ನಮ್ಮ ಲಯನ್ಸ್ ಕಾರ್ಯಕ್ರಮದಲ್ಲಿ ಅವರ ಮಾತುಗಳನ್ನು ಕೇಳುವ ಸೌಭಾಗ್ಯ ನಮಗೆ ಉಂಟು. ಇವತ್ತು ಕೂಡ ಅತ್ಯುತ್ತಮ ನಮ್ಮ ಜಿಲ್ಲೆಯ ಏನು ಕಾರ್ಯಕ್ರಮದ ಬ್ಯೂಟಿಫುಲ್ ವರ್ಲ್ಡ್ ಅದರ ಬಗ್ಗೆ ಮತ್ತು ಮಾನವೀಯ ಸಂಬಂಧಗಳ ಬಗ್ಗೆ ಅತ್ಯುತ್ತಮ ಒಂದು ಸಂದೇಶ ನೀಡಿದ್ದಾರೆ. ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಮತ್ತು ಶುಭಾಶಂಸನೆ ಸಲ್ಲಿಸ್ತಾ ಇದ್ದೇನೆ. ನಮ್ಮ ಹೋಸ್ಟ್ ಕಮಿಟಿ ಮಂಗಳ ಗಂಗೋತ್ರಿಯ ನಾಯಕರು ಪ್ರಸಾದ್ ರೈ ಚೇರ್ಪರ್ಸನ್ ಆಗಲಿ, ಅಡ್ವೈಸರ್ PDG ದೇವದಾಸ್ ಭಂಡಾರಿ, ನಮ್ಮ ರಾಧಾಕೃಷ್ಣಮಿಯ ಶ್ರೀನಾಥ್ ಕೊಂಡೆ, ಎಲ್ಲ ತಂಡದವರು. ಇದು ಒಂದು ಸಾಧಾರಣ ಒಂದು ಟ್ರಯಲ್ ರನ್ ಇದ್ದಾಗೆ. ಯಾಕೆಂದರೆ ಏಪ್ರಿಲಲ್ಲಿ ನಡೆಯುವ ಜಿಲ್ಲಾ ಸಮ್ಮೇಳನಕ್ಕೆ ಎಲ್ಲ ಉಸ್ತುವಾರಿ ಇವರೇ. ಇದು ಜಸ್ಟ್ ಒಂದು ಟ್ರಯಲ್, ಚಿಕ್ಕ ಟ್ರಯಲ್. ದೊಡ್ಡ ಒಂದು ಕಾರ್ಯಕ್ರಮ ನಾಡ್ದು ಬರಲಿಕ್ಕಿದೆ. ಆದರೆ ನನಗೆ ಮತ್ತು ಎಲ್ಲರಿಗೆ ಅವರ ಮೇಲೆ 100% ವಿಶ್ವಾಸ ಇದೆ. ಆ ಒಂದು ಕಾರ್ಯಕ್ರಮ ಕೂಡ ಇವತ್ತಿನ ಹಾಗೆ ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಡ್ತಾರೆಂದು ನಮಗಂತೂ 100% ಭರವಸೆ ಇದೆ. ಈ ಒಂದು ಕಾರ್ಯಕ್ರಮ ಇವತ್ತು ನಡೆಸಿಕೊಟ್ಟಿದ್ದಕ್ಕೆ ನಿಮಗೆ ವಿಶೇಷವಾದ ಅಭಿನಂದನೆಗಳು. ಕಾನ್ಫರೆನ್ಸ್ ಕಮಿಟಿ ಚೇರ್ಪರ್ಸನ್ ಆ್ಯಂಡ್ ಆಲ್ ದ ಅಡ್ವೈಸರ್ಸ್ ಆ್ಯಂಡ್ ಕಮಿಟಿ ಮೆಂಬರ್ಸ್. ಈ ಪ್ರಾಂತ್ಯದ ಇಬ್ಬರು ZC ಜಸಿಂತಾ ಮೆಂಡೋನ್ಸಾ ಮತ್ತು ವಸಂತ್ ಶೆಟ್ಟಿ ಎರ್ಮಿನೆಲೆ. ಜಸಿಂತಾ ಅಂತೂ ಡೇ 1 ಭಾಳ ಒಂದು ಉತ್ಸಾಹದಲ್ಲಿ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ವಸಂತ್ ಶೆಟ್ಟಿ ಅವರು ಸ್ವಲ್ಪ ಸಮಯ ಕಾಣೆಯಾಗಿದ್ದರು, ಮತ್ತು ಪುನಃ ಪ್ರತ್ಯಕ್ಷ ಆಗಿದ್ದಾರೆ. ಇದಕ್ಕಾದರೂ ಬಂದಿದ್ದಾರೆ, ಅದು ನನಗೆ ಒಂದು ಸಂತೋಷ ಇಬ್ಬರಿಗೂ. ಹಾಗೂ ನಮ್ಮ ಝೋನ್ NY ಸಂದೀಪ್ ಮತ್ತು ನಮ್ಮ ಮುಡಿಪಿನ ಶಿವರಾಮ್ ರೈ ಅವರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಹೋಮ್ ಕ್ಲಬ್ ಛೋಟಾ ಮಂಗಳೂರು ಮತ್ತು ಈ ಪ್ರಾಂತ್ಯದ ಎಲ್ಲ 6 ಕ್ಲಬ್ಗಳಿಗೂ ಒಳ್ಳೆಯ ಕಾರ್ಯಕ್ರಮ ಸೇವಕರು ಮಾಡಿ ಮುಂದೆ ಬರ್ತಾ ಇದ್ದೀರಿ. ಅವರಿಗೆ ಸಹ ವಿಶೇಷವಾದ ಅಭಿನಂದನೆಗಳು. ವಿಶೇಷವಾಗಿ
ನಾನು ಇಲ್ಲಿ ಒಂದು ಕ್ಲಬ್ಬಿನ ವಿಷಯ ಹೇಳಲೇಬೇಕು, ಲಯನ್ಸ್ ಕ್ಲಬ್ ಸೋಮೇಶ್ವರ. ಹೊಸ ಕ್ಲಬ್ ಆದರೂ ಆ ನಿತ್ಯ ನಿರಂತರ ವಿಶೇಷ ಸೇವಾ ಚಟುವಟಿಕೆಗಳನ್ನು ಮಾಡುತ್ತಿರುವ ಒಂದು ಕ್ಲಬ್ ಇದೆ, ಅದು ಲಯನ್ಸ್ ಕ್ಲಬ್ ಸೋಮೇಶ್ವರ. ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಯಲ್ಲಿ ಒಂದು ಕ್ಲಬ್ ಎಕ್ಸಲೆನ್ಸ್ ಅವಾರ್ಡ್ ಉಂಟು. ಅದಕ್ಕೆ ಏನೆಲ್ಲ ಆಗಬೇಕು, ಅದು ಹೆಚ್ಚಿನ ಕ್ಲಬ್ಗಳಲ್ಲಿ ಅವರಿಗೆ ಅದು ಗೊತ್ತಿರಲಿಕ್ಕಿಲ್ಲ. ಆದರೆ ಈ ಒಂದು ಕ್ಲಬ್ ಮಾತ್ರ ಅದಕ್ಕೆ ಏನೆಲ್ಲ ಬೇಕು, ಮೆಂಬರ್ಶಿಪ್ ಆಗಲಿ, LCF ಕಾಂಟ್ರಿಬ್ಯೂಷನ್ ಆಗಲಿ, ಸರ್ವಿಸ್ ಆಗಲಿ, ರಿಪೋರ್ಟಿಂಗ್ ಆಗಲಿ, ಪ್ರತಿಯೊಂದು ಎಷ್ಟು ಬೇಕು 100% ಅದಕ್ಕೆ ಒಂದು ಅನುಗುಣವಾಗಿ ಮಾಡುತ್ತಿರುವ ಕ್ಲಬ್ ಲಯನ್ಸ್ ಕ್ಲಬ್ ಸೋಮೇಶ್ವರ. ಎಲ್ಲ ಎಕ್ಸ್-ಸರ್ವಿಸ್ ಮೆನ್ ಇರುವ ಕ್ಲಬ್, ಅವರಿಗೆ ವಿಶೇಷವಾದ ಅಭಿನಂದನೆ ಸಲ್ಲಿಸ್ತಾ ಇದ್ದಾನೆ. ಈ ಸಂದರ್ಭದಲ್ಲಿ ನಮಗೆ MGF ನೀಡಿದ ಒಂದು ಕ್ಲಬ್, ಅದು ಲಯನ್ಸ್ ಕ್ಲಬ್ ಸೋಮೇಶ್ವರ. ಅದನ್ನು ನೀಡಿದ MGF ವಿಜಯ್ ಕುಮಾರ್ ಇದ್ದಾರೆ, ದಯವಿಟ್ಟು ಮೇಲೆ ಬರಬೇಕು. ಆ ಒಂದು MGF ಪ್ಲೇಕ್ ಬಂದಿರ್ತದೆ, ಅದನ್ನು ನಾವು ದಯಮಾಡಿ ಸ್ವೀಕರಿಸಬೇಕಾಗಿ ಕೇಳಿಕೊಳ್ತೇನೆ. ಆ ಪ್ಲೇಕ್ ಸ್ವೀಕರಿಸುವಾಗ ದಯವಿಟ್ಟು ಸೋಮೇಶ್ವರ ಅಧ್ಯಕ್ಷರು ಮತ್ತು ಪ್ರಾಂತೀಯ ಅಧ್ಯಕ್ಷರು ಕೂಡ ಮುಂದೆ ಬರಬೇಕು. ಜಿಲ್ಲೆಯ ವತಿಯಿಂದ ಪ್ರಾಂತೀಯ ಅಧ್ಯಕ್ಷರಾದ ಮಲ್ಲಿಕಾ ಭಂಡಾರಿ ಮತ್ತು ಸತೀಶ್ ಭಂಡಾರಿ ಅವರು ಕೂಡ ದಯವಿಟ್ಟು ಮುಂದೆ ಬರಬೇಕು. ಒಂದು ಸನ್ಮಾನವನ್ನು ಸ್ವೀಕರಿಸಬೇಕು. ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಯ ಒಂದು ವಿಶೇಷ ಪಿನ್, ಅವರಿಗೋಸ್ಕರ ಸ್ಪೆಷಲ್ ಪಿನ್, ಅದರಲ್ಲಿ 100% ಅಟೆಂಡೆನ್ಸ್, ಜಿಲ್ಲೆಯ ಯಾವ ಕಾರ್ಯಕ್ರಮದಲ್ಲಿ 100% ಭಾಗಿಯಾಗ ಇಬ್ಬರಿಗೊಂದು ಸ್ಪೆಷಲ್ ಪಿನ್ 100% ಅಟೆಂಡೆನ್ಸ್ ಪಿನ್ನನ್ನು ಸಹ ನಾನು ನೀಡಲಿಕ್ಕೆ ತುಂಬ ಸಂತೋಷಪಡ್ತೇನೆ. ಈ ಪ್ರಾಂತೀಯನ್ನು ಉದ್ದೇಶಿಸಿ ಮಾತನಾಡಿದಂತಹ ನಮ್ಮ ಜಿಲ್ಲಾ ಗವರ್ನರ್ ಆದಂತಹ ಲಯನ್ ಕುಡುಪಿ ಅರವಿಂದ್ ಶೆಣಾಯಿ ಅವರಿಗೆ ಧನ್ಯವಾದವನ್ನು ಸಮರ್ಪಿಸುತ್ತೇನೆ. ಒಂದು ಸಣ್ಣದಾದ ಗೌರವವನ್ನು ನಮ್ಮ ಪ್ರಾಂತೀಯ ಕಡೆಯಿಂದ ತಾವುಗಳು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ನಮ್ರತೆಯಿಂದ ಕೇಳಿಕೊಳ್ಳುತ್ತೇನೆ. ತಾವುಗಳು ಮುಂದಿನ ಆಸನವನ್ನು ಸ್ವೀಕರಿಸಬೇಕಾಗಿ ನಮ್ಮ ಜಿಲ್ಲಾ ಗವರ್ನರ್ ಅಲ್ಲಿ ಕೇಳಿಕೊಳ್ಳುತ್ತೇನೆ. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯ ಅತಿಥಿಗಳು ಇವರನ್ನು ಸನ್ಮಾನಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಚಪ್ಪಾಳೆಯನ್ನು ನಮ್ಮ ಜಿಲ್ಲಾ ಗವರ್ನರ್ ಆದಂತಹ ಕುಡುಪಿ ಅರವಿಂದ್ ಶೆಣಾಯಿ ಅವರಿಗೆ ನೀವು ನೀಡುವುದು ನಮ್ಮ ಜಿಲ್ಲೆಯನ್ನು ಅದ್ಭುತವಾಗಿ ಮುನ್ನಡೆಸಿರುವಂತಹ ನಮ್ಮ ಜಿಲ್ಲಾ ಗವರ್ನರ್ಗಳಿಗೆ ನಾವು ಗೌರವವನ್ನು ನೀಡುತ್ತಿದ್ದೇವೆ. ಧನ್ಯವಾದಗಳು ಸರ್. ನಿಮ್ಮ ಮುಂದಿನ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಲಿ ಎಂದು ನಾವು ಬಯಸುತ್ತೇವೆ. ಸರ್, ಒಂದು ನಿಮಿಷ. PDGಗಳು. February is the past district governors month. Let's take a moment to appreciate the PDGs. ಜಿಲ್ಲೆಯ ಗೌರವವನ್ನು ಹಿರಿಮೆಯನ್ನು ಹೆಚ್ಚಿಸಿದ ಗೌರವಾನ್ವಿತ ಮಾಜಿ ರಾಜ್ಯಪಾಲರುಗಳನ್ನು ಗೌರವಿಸುವ ಸಮಯ. ಲಯನ್ ವಸಂತ್ ಶೆಟ್ಟಿ PDG, ಗೀತ್ ಪ್ರಕಾಶ್ ರವರು ಹಾಗೂ ಲಯನ್ ದೇವದಾಸ್ ಭಂಡಾರಿ, ಲಯನ್ ಅರುಣ್ ಶೆಟ್ಟಿ. ಪ್ರಾಂತೀಯ ಸಮ್ಮೇಳನ ಪ್ರಾಶ್ರಮ್ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮದ ಸೊಬಗನ್ನು ಹೆಚ್ಚಿಸಿದಂತಹ ನಮ್ಮೆಲ್ಲ PDGಗಳಿಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇವೆ. ಗಟ್ಟಿಯಾದ ಕೈ ಚಪ್ಪಾಳೆ ಮೂಲಕ ಅವರನ್ನು ಅಭಿನಂದಿಸೋಣ.
ಗೌರವ ಸ್ವೀಕರಿಸಿದ PDGಗಳಿಗೂ ಗೌರವವನ್ನು ನಡೆಸಿಕೊಟ್ಟ ನಮ್ಮ ಡಿಸ್ಟ್ರಿಕ್ಟ್ ಗವರ್ನರ್ ಲಯನ್ ಅರವಿಂದ್ ಶೆಣೈಯವರಿಗೂ ಹಾಗೂ ಚಿನ್ನಪ್ಪ ಗೌಡರಿಗೂ ಅಂತಾರಾಷ್ಟ್ರೀಯ ಲಯನ್ಸ್ ಜಿಲ್ಲೆ 317D ಪ್ರಾಂತ್ಯ 5 ಪ್ರಶಾಮ್ ಪ್ರಾಂತೀಯ ಸಮ್ಮೇಳನದಲ್ಲಿ ಕೊಡಮಾಡುವ ಮಾನ್ಯತಾ ಟರಾವ್. ಪ್ರಶಾಮ್ ಪ್ರಾಂತೀಯ ಸಮ್ಮೇಳನದ ಪ್ರತಿನಿಧಿಗಳಾದ ನಾವು ನಮ್ಮ ಪ್ರಾಂತೀಯ ಅಧ್ಯಕ್ಷೆ ಲಯನ್ ಮಲ್ಲಿಕಾ ಸತೀಶ್ ಭಂಡಾರಿ ಅವರ ಅಸಾಧಾರಣ ಸೇವೆ, ನಾಯಕತ್ವ ಮತ್ತು ಸಮರ್ಪಣೆಗಳಿಗೆ ನಮ್ಮ ಆಳವಾದ ಕೃತಜ್ಞತೆಯನ್ನು ದಾಖಲಿಸುತ್ತೇವೆ. ಅವರ ನಿಸ್ವಾರ್ಥ ಬದ್ಧತೆ, ಶಿಸ್ತುಬದ್ಧ ನಾಯಕತ್ವ ಮತ್ತು ಲಯನ್ಸ್ ಸಂಸ್ಥೆಯ ಮೇಲಿನ ಅಚಲ ನಿಷ್ಠೆ ಹಾಗೂ ಕಾರ್ಯತತ್ಪರತೆ ವರ್ಷವಿಡೀ ನಮ್ಮ ಪ್ರಾಂತ್ಯದ ಚಟುವಟಿಕೆಗಳಿಗೆ ಅಪಾರ ಉತ್ಸಾಹ ಮತ್ತು ಮೌಲ್ಯಗಳನ್ನು ತುಂಬಿದೆ. ಅವರು ಲಯನ್ಸ್ ಸಂಸ್ಥೆಗಾಗಿ ಮೀಸಲಿಟ್ಟ ಸಮಯ, ಮಾಡಿದ ತ್ಯಾಗಗಳನ್ನು ಮತ್ತು ಅವರ ಗೌರವಾನ್ವಿತ ಹುದ್ದೆಯ ಬಹುಮುಖ ಜವಾಬ್ದಾರಿಗಳನ್ನು ಪೂರೈಸಿದ ಉದಾತ್ತ ಮನೋಭಾವವನ್ನು ನಾವು ಪೂರ್ಣ ಹೃದಯದಿಂದ ಸ್ಮರಿಸುತ್ತೇವೆ. ಅವರ ಸ್ಫೂರ್ತಿದಾಯಕ ಉಪಸ್ಥಿತಿ, ಮಾರ್ಗದರ್ಶನ ಮತ್ತು ಹೃದಯಪೂರ್ವಕ ಭಾಗವಹಿಸುವಿಕೆ ಈ ಪ್ರಾಂತ್ಯದ ಪ್ರತಿಯೊಂದು ಕ್ಲಬ್ಬನ್ನು ಬಲಪಡಿಸಿದೆ ಮತ್ತು ಸದಸ್ಯರು ಹೊಸ ಉತ್ಸಾಹದಿಂದ ಸೇವೆ ಸಲ್ಲಿಸಲು ಪ್ರೋತ್ಸಾಹ ನೀಡಿದೆ. ಪ್ರಾಂತ್ಯದ ಪ್ರಥಮ ಪ್ರಜೆ ಲಯನ್ ಸತೀಶ್ ಭಂಡಾರಿ MJF ಅವರಿಗೆ ನಮ್ಮ ಪ್ರಾಮಾಣಿಕ ಕೃತಜ್ಞತೆಯನ್ನು ವ್ಯಕ್ತಪಡಿಸಲು ನಾವು ಬಯಸುತ್ತೇವೆ. ಅವರು ಈ ಅವಧಿಯ ಉದ್ದಕ್ಕೂ ಪ್ರಾಂತೀಯ ಅಧ್ಯಕ್ಷರಿಗೆ ನೀಡಿದ ನಿರಂತರ ಪ್ರೋತ್ಸಾಹ, ತಿಳುವಳಿಕೆ ಮತ್ತು ಅಮೂಲ್ಯ ಬೆಂಬಲಕ್ಕಾಗಿ ಅವರನ್ನು ಗೌರವಿಸುತ್ತೇವೆ. ಅವರ ಅಪಾರ ಅನುಭವ, ಕ್ರಿಯಾಶೀಲ ಉಪಸ್ಥಿತಿಯು ಪ್ರಶಾಮ್ ಪ್ರಾಂತೀಯ ಸಮ್ಮೇಳನದ ಯಶಸ್ಸಿಗೆ ಅಪಾರ ಕೊಡುಗೆ ನೀಡಿದೆ. ಕೃತಜ್ಞತೆ ಮತ್ತು ಮೆಚ್ಚುಗೆಯೊಂದಿಗೆ ಲಯನ್ ಮಲ್ಲಿಕಾ ಸತೀಶ್ ಭಂಡಾರಿ ಮತ್ತು ಲಯನ್ ಸತೀಶ್ ಭಂಡಾರಿ ಅವರಿಗೆ ನಮ್ಮ ಹೃತ್ಪೂರ್ವಕ ಕೃತಜ್ಞತೆಯ ಸಂಕೇತವಾಗಿ ಈ ಮೆಚ್ಚುಗೆ ನಿರ್ಣಯವನ್ನು ನಾವು ಇಲ್ಲಿ ಪ್ರಸ್ತುತಪಡಿಸುತ್ತೇವೆ ಮತ್ತು ಲಯನ್ ಸಂಸ್ಥೆಯ ಆದರ್ಶಗಳನ್ನು ಎತ್ತಿ ಹಿಡಿಯುವಲ್ಲಿ, ನಮ್ಮ ಪ್ರಾಂತ್ಯವನ್ನು ಶ್ರೇಷ್ಠತೆಯ ಮಾದರಿಯನ್ನಾಗಿ ಮಾಡುವಲ್ಲಿ ತಮ್ಮ ನಿರಂತರ ನಿಷ್ಠೆ ಮತ್ತು ಸಹಕಾರವನ್ನು ವ್ಯಕ್ತಪಡಿಸುತ್ತಾ ನಾವು ಈ ಪ್ರತಿಜ್ಞೆ ಮಾಡುತ್ತೇವೆ. ಪ್ರಶಾಮ್ ಪ್ರಾಂತೀಯ ಸಮ್ಮೇಳನದ ಸಮಿತಿ ಪ್ರಾಂತ್ಯ 5 ಪ್ರಸಾದ್ ರೈ ಕಲ್ಲಿಮೌರ್ MJF ಅಧ್ಯಕ್ಷರು, ರವಿ ರೈ ಪಜೀರ್ ಕಾರ್ಯದರ್ಶಿ, ಬಿ ಬಾಲಕೃಷ್ಣ ಶೆಟ್ಟಿ ಖಜಾಂಚಿ ಅಧ್ಯಕ್ಷರು ಮತ್ತು ಸದಸ್ಯರು, ಪ್ರಾಂತೀಯ ಲಯನ್ಸ್ ಕ್ಲಬ್ಗಳು. ಪ್ರಾಂತ್ಯ 5 ಇದರ ಎಲ್ಲ ಸದಸ್ಯರು ಎದ್ದು ನಿಂತು ಗೌರವವನ್ನು ಸೂಚಿಸಬೇಕಾಗಿ ಮಗದೊಮ್ಮೆ ಕೇಳಿಕೊಳ್ಳುತ್ತೇನೆ. ಥ್ಯಾಂಕ್ ಯು ಲಯನ್ ಮೈನಾ ಕೊಂಡೆ. ಅಧ್ಯಕ್ಷರನ್ನು ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. To Region Meet Conference Committee Chairman Lion Prasad Rai, Secretary Lion Ravi Rai Pajir, Treasurer Lion Balakrishna Shetty, by Lion Dr. Ravi Verma Alwa. ಪ್ರಾಂತ್ಯ 5 ಇದರ ಎಲ್ಲ ಸದಸ್ಯರು ಎದ್ದು ನಿಂತುಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇವೆ. Whereas we the delegates of the
Prasham Region Meet wholeheartedly appreciate the exemplary services and seamless arrangements provided by the conference committee in hosting and organizing this magnificent conference. Prasham has undoubtedly been exceptionally successful and memorable event, reflecting meticulous planning and care in every aspect, be it the venue, hospitality, the protocol, the program, flow entertainment or delegates coordination. The dedication shown by every member in ensuring the smooth conduct of the meet deserves the highest appreciation. Therefore, be it resolved that we place on record our deep sense of gratitude and heartfelt appreciation to all the members of the host club who contributed to the grand success of Prasham Region Meet. This resolution stands as a token of our collective admiration, respect and felicitations. Thank you, Lion Dr. Ravi Verma Alva. ಪ್ರಾಶಂ ಈ ಕಾರ್ಯಕ್ರಮವನ್ನು ಒಳ್ಳೆ ರೀತಿಯಲ್ಲಿ ನಡೆಸಿಕೊಟ್ಟಂತಹ ಇದರ ಹಿಂದೆ ಬೆನ್ನೆಲುಬಾಗಿ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ನಮ್ಮ ಕಾನ್ಫರೆನ್ಸ್ ಕಮಿಟಿಯ ಚೇರ್ಪರ್ಸನ್, ಸೆಕ್ರೆಟರಿ, ಟ್ರೆಷರರ್ ಇವರಿಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತೇವೆ. ಗಟ್ಟಿಯಾದ ಕೈ ಚಪ್ಪಾಳೆ ಅವರಿಗೆ ಬರಲಿ. Next we have appreciation resolution to host club PSTs by Vinita Kajava. President Lion Harinakshi, Secretary Lion Kamala Gowda, Treasurer Lion Satish Bandari. Lions International District 317D Region 5 Prasham Region Meet resolution in appreciation of host club Lions Club Chota Mangalore, President Harinakshi V. Kolya, Secretary Kamala Gowda, Treasurer Satish Bandari MJF. Whereas we the delegates of the Prasham Region Meet wholeheartedly appreciate the exemplary services and seamless arrangements provided by the host club Lions Club Chota Mangalore in hosting and organizing this magnificent conference Prasham. Prasham has undoubtedly been an exceptionally successful and memorable event reflecting meticulous planning and care in every aspect, be it the venue, hospitality, protocol, program flow, entertainment or delegates coordination. The dedication shown by every member in ensuring the smooth conduct of the meet deserves the highest appreciation. Therefore, be it resolved that we place on record our deep sense of gratitude and heartfelt appreciation to all the members of host club who contributed to the grand success of Prasham Region Meet. This resolution stands as a token of our collective admiration, respect and felicitation. Dated 28th February 2026, Lion Mallika Satish Bandari, Region Chairperson, Region 5, on behalf of all the delegates, venue Surya Auditorium, Mudipu. Thank you. Thank you, Lion Vinata Kajava. ನಮ್ಮ ಪ್ರಾಂತ್ಯಾಧ್ಯಕ್ಷರ ಬೆನ್ನ ಹಿಂದೆ ನಿಂತು ಅವರ ಹೋಸ್ಟ್ ಕ್ಲಬ್ ಆಗಿ ಈ ಕಾರ್ಯಕ್ರಮದ ಹೋಸ್ಟ್ ಕ್ಲಬ್ ಆಗಿರುವ ಲಯನ್ಸ್ ಚೋಟಾ ಮ್ಯಾಂಗ್ಳೂರ್ ಪದಾಧಿಕಾರಿಗಳಿಗೆ ಮಗದೊಮ್ಮೆ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸುತ್ತಿದ್ದೇವೆ. ಇಂದಿನ ಕಾರ್ಯಕ್ರಮಕ್ಕೆ ಇತರ ಪ್ರಾಂತೀಯ ಅಧ್ಯಕ್ಷರು ನಮ್ಮ ಮುಂದೆ ಇದ್ದಾರೆ. ಅವರುಗಳಿಗೆ ಗೌರವವನ್ನು ಸೂಚಿಸುವ ಸಮಯ. ಎಲ್ಲ ಪ್ರಾಂತೀಯ ಅಧ್ಯಕ್ಷರು ಮುಂದೆ ಬಂದು ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಲಯನ್ ರವಿಶಂಕರ್ BS, ಲಯನ್ ಗಾಯತ್ರಿ ಅರವಿಂದ್ ರಾವ್, ಲಯನ್ ವಿದ್ಯಾ ಕಾಮತ್, ಲಯನ್ ಬಾಲಕೃಷ್ಣ ಶೆಟ್ಟಿ ಮಾನಿ, ಲಯನ್ ಆನಂದ್ ರಾಯ್ P, ಲಯನ್ ರಂಗಯ್ಯ ಶೆಟ್ಟಿಗ K, ಲಯನ್ ಮಾಧವ S ಶೆಟ್ಟಿ, ಲಯನ್ DK ಜಗದೀಶ್ ಚಂದ್ರ, ಲಯನ್ CG ಕೇಶವಮೂರ್ತಿ, ಲಯನ್ BN ವೆಂಕಟೇಶ್, ಲಯನ್ ಸಿಜು P. ಈ ಎಲ್ಲ ಪ್ರಾಂತೀಯ ಅಧ್ಯಕ್ಷರುಗಳಿಗೆ ಗೌರವವನ್ನು ಸೂಚಿಸುತ್ತಿದ್ದೇವೆ.
ಆದಷ್ಟು ಸಮಯದ ಪರಿಮಿತಿಯೊಳಗೆ ಕಾರ್ಯಕ್ರಮವನ್ನು ಮುಗಿಸಲು ಎಲ್ಲರೂ ಸಹಕರಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಅಧ್ಯಕ್ಷರುಗಳಿಗೆ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ. ನಮ್ಮ ಈ ಕಾರ್ಯಕ್ರಮ ಪ್ರಾಶಂ ನಡೆಯಬೇಕಾದರೆ ರೂಪಾಯಿ 10,000ಕ್ಕಿಂತ ಹೆಚ್ಚು ದೇಣಿಗೆಯನ್ನು ನೀಡಿ ಸಹಕಾರ ನೀಡಿದಂತಹ ಎಲ್ಲ ದಾನಿಗಳಿಗೆ ಗೌರವಿಸುವ ಸಮಯ. ಈ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ಲಯನ್ ಬಾಲಕೃಷ್ಣ ಶೆಟ್ಟಿ ಇವರಲ್ಲಿ ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರ. ನಮಗೆ ಈ ಕಾರ್ಯಕ್ರಮವನ್ನು ನಡೆಸಿಕೊಡುವ ಬಗ್ಗೆ ಜಿಲ್ಲೆಯಿಂದ ಬಹಳಷ್ಟು ಜನ ಧನಸಹಾಯವನ್ನು ನೀಡಿರುತ್ತಾರೆ. ಹೆಚ್ಚಿನವರು ನಮ್ಮ ಪ್ರಾಂತ್ಯದವರೇ ಆಗಿರುತ್ತಾರೆ. ಲಯನ್ ಪ್ರಸಾದ್ ರೈ ಕಲ್ಲೆಮರ್, ಲಯನ್ ದೇವದಾಸ್ ಭಂಡಾರಿ, ಲಯನ್ ಬಾಲಕೃಷ್ಣ ಶೆಟ್ಟಿ, ಲಯನ್ ಲಕ್ಷ್ಮಣ್ ಶೆಣೈ, ಲಯನ್ ಪ್ರಶಾಂತ್ ಡಿಸೌದಾ, ಲಯನ್ ಹರಿಣಾಕ್ಷಿ ವಿಕೊಲ್ಯ, ಲಯನ್ ಶ್ರೀನಾಥ್ ಕೊಂಡೆ, ಲಯನ್ ರವಿವರ್ಮ ಆಳ್ವಾ, ಲಯನ್ PV ಅನಿಲ್ ಕುಮಾರ್, ಲಯನ್ ಶ್ರೀ ದೇವಿ ಕ್ರೀಮ್ ಟೀಮ್, ಲಯನ್ ವೆಂಕಟೇಶ್ ಹೆಬ್ಬಾರ್, ಲಯನ್ ರವಿ ರೈ ಪಜೀರ್, ಲಯನ್ ಸಂದೀಪ್ ಹೆಗಡೆ, ಲಯನ್ ಉಮಿಯಾ ರಾಧಾಕೃಷ್ಣ ರೈ ಹಾಗೂ ಇನ್ನು ಬಹಳಷ್ಟು ಜನ ಇವರು ದೊಡ್ಡ ಮೊತ್ತವನ್ನು ನೀಡಿರುತ್ತಾರೆ. ಎಲ್ಲರಿಗೂ ಧನ್ಯವಾದಗಳು. ಲಯನ್ ಅನಿಲ್ ಕುಮಾರ್ ಹಾಗೂ ಲಯನ್ ವೆಂಕಟೇಶ್ ಹೆಬ್ಬಾರ್ ಇವರ ಉಪಸ್ಥಿತಿಯನ್ನು ಕೂಡ ಗೌರವಿಸುತ್ತಿದ್ದೇವೆ. ಈ ಕಾರ್ಯಕ್ರಮದ ಯಶಸ್ವಿಗೆ ಕಾರಣೀಭೂತರಾದ ಈ ಕಾರ್ಯಕ್ರಮದ ಆಧಾರ ಸ್ತಂಭಗಳಾದ ರೀಜನ್ ಅಡ್ವೈಸರ್, ರೀಜನ್ ಅಂಬಾಸಿಡರ್, ಲಯನ್ ಉಮಿಯಾ ರಾಧಾಕೃಷ್ಣ ರೈ, ರೀಜನ್ ಅಂಬಾಸಿಡರ್ ಲಯನ್ ಶ್ರೀನಾಥ್ ಕೊಂಡೆ, ಝೋನ್ ಚೇರ್ಮನ್ ಲಯನ್ ಜೆಸಿಂತಾ ಮೆಂಡೋನ್ಸಾ, ಝೋನ್ ಚೇರ್ಮನ್ ಪರ್ಸನ್ ಲಯನ್ ವಸಂತ್ ಶೆಟ್ಟಿ, ಝೋನ್ NY ಲಯನ್ ಸಂದೀಪ್ ಹೆಗಡೆ, ಝೋನ್ NY ಲಯನ್ ಶಿವರಾಮ್ ರೈ, ಜಾಯಿಂಟ್ ಸೆಕ್ರೆಟರಿ ಲಯನ್ ಪ್ರಶಾಂತ್ ಡಿಸೋಜಾ ಆ್ಯಂಡ್ ಕೋಆರ್ಡಿನೇಟರ್ ಲಯನ್ ಪ್ರಜ್ಞಾ ಎಸ್ ಭಂಡಾರಿ ಹಾಗೂ ಕ್ಲಬ್ಬಿನ ಅಧ್ಯಕ್ಷರುಗಳಾದ ಸಿಸಿಲಿಯಾ ಮೊಂತೆರೋ, ವಿಜಯನ್ ಕೆ, ಶರತ್ ರಾಜ್ ಶೆಟ್ಟಿ, ಅಜಿತ್, ಶ್ವೇತಾ ಕುಮಾರಿ, ಮೆಲ್ಸನ್ ಇಯಾನ್ ಲೋಬೋ, ಲಿಯೋ ಪ್ರೆಸಿಡೆಂಟ್ ಇವರೆಲ್ಲ ವೇದಿಕೆಗೆ ಬಂದು ಒಂದು ಗೌರವವನ್ನು ಸ್ವೀಕರಿಸಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ. ಅವರ ಜೊತೆಗೆ ಕಮಿಟಿ ಹೆಡ್ಗಳಾಗಿರುವ ಲಯನ್ ಸರಿತಾ ಮಹೇಶ್, ವಿಜಯಲಕ್ಷ್ಮಿ ಪಿ ರೈ, ಭಗವಾನ್ ದಾಸ್ ಕಾಚವ, ವಿದ್ಯಾಧರ್ ಶೆಟ್ಟಿ, ಡಾಕ್ಟರ್ ರವಿವರ್ಮ ಆಳ್ವಾ,
ಮೈನಾ ಎಸ್ ಕೊಂಡೆ, ವಿನತಾ ಖಾಜವ, ರವೀಂದ್ರ ರೈ ಕಲ್ಲಿಮಾರ್, ಗೀತಾ ಎಸ್ ಹೆಗಡೆ, ಶೋಭಾ ಭಾಸ್ಕರನ್, ರವಿರಾಜ್ ಶೆಟ್ಟಿ ಹಾಗೂ ರಿಶೇಲ್ ಹಾಗೂ ಸುಕಲತು ಇವರು ವೇದಿಕೆಗೆ ಬಂದು ಒಂದು ಸಣ್ಣ ಗೌರವವನ್ನು ಸ್ವೀಕರಿಸಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ. ಅದರ ಜೊತೆಗೆ ಕೋ ಚೇರ್ಪರ್ಸನ್ಗಳಾಗಿರುವ ಅನುಸೂಯ ಆರ್ ಶೆಟ್ಟಿ, ನಿಶಾಂತ್ ಕುಮಾರ್ ಶೆಟ್ಟಿ, ಡಾಕ್ಟರ್ ನಿತಿನ್ ಬಾಳೆಪುಣಿ, ಸಾಯಿ ಗೀತಾ ಪಡಿಯಾರ್ ಹಾಗೂ ವೇಣುಗೋಪಾಲ್ ಇವರು ಕೂಡ ವೇದಿಕೆಗೆ ಬಂದು ಗೌರವವನ್ನು ಸ್ವೀಕರಿಸಬೇಕು. ಹಾಗೂ ಲಯನ್ಸ್ ಸುಕಲತಾ ಭಂಡಾರಿ ಅವರು ವೇದಿಕೆಗೆ ಬಂದು ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಇವೆಂಟ್ ಪ್ಲಾನರ್ ಧನುಷ್ ಕುಮಾರ್, ವಿದ್ಯಾ, ಪ್ರಥಮ್, ಚಿಂತನ್ ಹಾಗೂ ಮಯೂರ್ ಅವರು ಕೂಡ ವೇದಿಕೆಗೆ ಬಂದು ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಬಹಳ ಅದ್ಭುತವಾದ ಸ್ವಾಗತ ನೃತ್ಯವನ್ನು ಮಾಡಿದಂತಹ ಸೋಮೇಶ್ವರ ಕ್ಲಬ್ನ ಸದಸ್ಯರಿಗೆ ಒಂದು ಗೌರವವನ್ನು ಸೂಚಿಸಬೇಕಾಗಿ ಕ್ರಾಂತಿ ಅಧ್ಯಕ್ಷರಲ್ಲಿ ಕೇಳಿಕೊಳ್ಳುತ್ತೇವೆ. ಈ ಕಾರ್ಯಕ್ರಮದ ನಂತರ ಬ್ಯಾನರ್ ಪ್ರೆಸೆಂಟೇಷನ್ ರಿಸಲ್ಟ್ ಅನ್ನು ಮಂಡಿಸಲಿಕ್ಕಿದ್ದಾರೆ ಲಯನ್ ರವೀಂದ್ರ ರೈ ಕಲ್ಲಿಮಾರ್ ಇವರು. ಧನುಷ್ ಕುಮಾರ್, ವಿದ್ಯಾ, ಪ್ರಥಮ್, ಚಿಂತನ್, ಮಯೂರ್.
ಬ್ಯಾನರ್ ಪ್ರೆಸೆಂಟೇಷನ್ನಲ್ಲಿ ಒಂದಷ್ಟು ಕ್ಲಬ್ಗಳು ಬಹುಮಾನಗಳನ್ನು ಪಡ್ಕೊಂಡಿದ್ದೇವೆ. ಇದೀಗ ತೀರ್ಪುಗಾರರು ಕೊಟ್ಟಂತಹ ಈ ತೀರ್ಪಿನ ಅನುಸಾರವಾಗಿ ನಾವು ಪ್ರಥಮ ಮತ್ತು ದ್ವಿತೀಯ ಹಾಗೆ ತೃತೀಯ ಸ್ಥಾನಗಳನ್ನು ಇಲ್ಲಿ ಘೋಷಿಸ್ತಾ ಇದ್ದೇವೆ. ಈ ಬ್ಯಾನರ್ ಪ್ರೆಸೆಂಟೇಷನ್ನಲ್ಲಿ ತೃತೀಯ ಸ್ಥಾನ, 3ನೇ ಸ್ಥಾನವನ್ನು ಪಡೆದುಕೊಂಡಂತಹ ಕ್ಲಬ್ಬು ಲಯನ್ಸ್ ಕ್ಲಬ್ ಮಂಗಳ ಗಂಗೋತ್ರಿ. ದಯವಿಟ್ಟು ಮಂಗಳ ಗಂಗೋತ್ರಿ ಲಯನ್ಸ್ ಕ್ಲಬ್ಬಿನ ಅಧ್ಯಕ್ಷರು ಈ ಬಹುಮಾನವನ್ನು ಬಂದು ಸ್ವೀಕರಿಸಬೇಕು ಅಂತ ಅವರಲ್ಲಿ ವಿನಂತಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ದ್ವಿತೀಯ ಸ್ಥಾನ, 2ನೇ ಸ್ಥಾನ 2 ಕ್ಲಬ್ಗಳಿಗೆ ಹೋಗಿದೆ. ಒಂದು ಲಯನ್ಸ್ ಕ್ಲಬ್ ಕುರ್ನಾಡು ಮತ್ತು 2ನೇದು ಲಯನ್ಸ್ ಕ್ಲಬ್ ಮ್ಯಾಂಗ್ಳೂರ್ ಸೋಮೇಶ್ವರ. ಪ್ರಥಮ ಸ್ಥಾನವನ್ನು ಪಡೆದುಕೊಂಡಂತಹ ಕ್ಲಬ್ ಲಯನ್ಸ್ ಕ್ಲಬ್ ಪೆರ್ಮನ್ನೂರು. ಮುಂದಿನ ಕಾರ್ಯಕ್ರಮ ರಿಜಿಸ್ಟ್ರೇಷನ್ ಕಮಿಟಿ ರಿಪೋರ್ಟ್ ಮತ್ತು ಲಕ್ಕಿ ಡೆಲಿಗೇಟ್ ನಡೆಸಿಕೊಡಲಿದ್ದಾರೆ ಸರಿತಾ ಮಹೇಶ್ ರವರು. ಸರಿತಾ ಮಹೇಶ್. ಲಕ್ಕಿ ಡೆಲಿಗೇಟ್ ಅನ್ನು ನಮ್ಮ ಮುಖ್ಯ ಅತಿಥಿಗಳಾದಂತಹ ಚಿನ್ನಪ್ಪ ಗೌಡರವರು ತೆಗೆದಿದ್ದಾರೆ. ದರ್ಶನ್ 94485173 ದರ್ಶನ್. ಕಿಟ್ಟನ್ ರೈ. ಕ್ಯಾರೋಸ್ ಪ್ರಸಾದ್ ರೈ. ಭಂಡಾರಿ ಅವರಿಂದ. ಅದು ಪ್ರೀತಿಯ ಸಂಕೇತ, ಸ್ನೇಹದ ಸಂಕೇತ, ಮಮತೆಯ ಸಂಕೇತ. ಯಾಕಂದರೆ ತಮ್ಮ ಮಗನ ಹೆಸರನ್ನೇ ಲಯನ್ಸ್ ಪ್ರಾಂತೀಯ ಸಮ್ಮೇಳನಕ್ಕೆ ಇಟ್ಟದ್ದು ಅದೊಂದು ವಿಶೇಷತೆ. ಹಾಗಾಗಿ ಅವರಿಗೆ ಲಯನ್ಸ್ ಕುಟುಂಬ ಮತ್ತು ಅವರ ಕುಟುಂಬ ಅದರಲ್ಲಿ ಭೇದ ಭಾವ ಇಲ್ಲ. ಹಾಗಾಗಿ ಪ್ರಪ್ರಥಮವಾಗಿ ಅವರ ಒಂದು ಡೆಡಿಕೇಶನ್ಗೆ, ಅವರೊಂದು ಲಯನ್ಸ್ನಲ್ಲಿರ್ತಕ್ಕಂಥ ಪ್ರೀತಿಗೆ, ಒಂದು ಸಮರ್ಪಣಾ ಭಾವದ ಅವರ ಒಂದು ಕರ್ತವ್ಯಕ್ಕೆ ಆಗಿ ನಾನು ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಮಲ್ಲಿಕಾ ಭಂಡಾರಿ ಅವರಿಗೆ ಮತ್ತು ಸತೀಶ್ ಭಂಡಾರಿ ಅವರಿಗೆ. ಈ ಕಾರ್ಯಕ್ರಮವನ್ನು ಅತ್ಯುತ್ತಮವಾಗಿ ಸಂಘಟಿಸಲ್ಪಟ್ಟಿದೆ. ಬಹುಶಃ ಇಷ್ಟು ಒಳ್ಳೆಯ ರೀತಿಯಲ್ಲಿ ಅದು ಒಂದು ಖುಷಿಯಾಗಿದೆ. ಯಾಕಂತ ಹೇಳಿದರೆ ಇವತ್ತಿನೊಂದು ಸ್ಪೀಚ್ ಒಂದು ರೀತಿಯ ಮೌಲ್ಯಾಧಾರಿತವಾದಂಥ ಮಾತುಗಳು, ಇನ್ನೊಂದು ಮನರಂಜನಾ ರೀತಿಯ ಮಾತುಗಳು. ಸ್ವಾಮೀಜಿಗಳು ಕೂಡ ಒಂದು ಮನರಂಜನೆ ನೀಡಿದ್ದಾರೆ. ಅದೇ ರೀತಿಯಲ್ಲಿ ಮೌಲ್ಯಾಧಾರಿತ ಮಾತುಗಳನ್ನು ಚಿನ್ನಪ್ಪಗೌಡರು ಆಡಿದ್ದಾರೆ. ಹಾಗಾಗಿ ಒಂದು ರೀತಿಯಲ್ಲಿ ನಮ್ಮೆಲ್ಲರಿಗೂ ಒಳ್ಳೆಯ ಸಂದೇಶವೂ ಸಿಕ್ಕಿದೆ, ಇನ್ನೊಂದು ರೀತಿಯಲ್ಲಿ ಮನರಂಜನೆಯೂ ಸಿಕ್ಕಿದೆ. ಹಾಗಾಗಿ ನಾನು ವಿಶೇಷವಾದಂಥ ಅಭಿನಂದನೆಯನ್ನು ಎರಡೂ ಅತಿಥಿಗಳಿಗೂ ಡಾಕ್ಟರ್ ಚಿನ್ನಪ್ಪಗೌಡರಿಗೂ ಮತ್ತು ಸ್ವಾಮೀಜಿಗಳಿಗೆ ನೀಡ್ತೇನೆ, ಅಭಿನಂದನೆ ಸಲ್ಲಿಸ್ತೇನೆ. ಅದೇ ರೀತಿಯಲ್ಲಿ ಈ ಸಮಿತಿ ಒಂದು ಕಾರ್ಯಕ್ರಮ ಯಶಸ್ವಿಯಾಗಬೇಕಾದರೆ ಸಮಿತಿ ಮುಖ್ಯವಾಗಿ ಕೆಲಸ ಮಾಡ್ತದೆ. ಪ್ರಸಾದ್ ರೈಗಳು ಹಲವಾರು ಜಿಲ್ಲಾ ಸಮ್ಮೇಳನ ಸಂಘಟಿಸಿದವರು, ಅತ್ಯುತ್ತಮವಾಗಿ ಈ ಕಾರ್ಯಕ್ರಮವನ್ನು ಸಂಘಟಿಸಿದ್ದಾರೆ. ಮಾತ್ರ ಅಲ್ಲ, ಅವರೊಟ್ಟಿಗೆ ಕೈ ಜೋಡಿಸಿದವರು
ನಮ್ಮ ರವಿ ರೈ ಅವರು, ನಮ್ಮ ಛೋಟಾ ಮಂಗಳೂರಿನ ಬಾಲಕೃಷ್ಣ ಶೆಟ್ಟಿಯವರು ಮತ್ತು ಝೋನ್ ಚೇರ್ಮನ್ ಜಸಿಂತರವರು ಮತ್ತು ವಸಂತ್ ಶೆಟ್ಟಿಯವರು, ಸಂದೀಪಣ್ಣವರು, ಶಿವರಾಮ್ ರೈಗಳು, ಮುಖ್ಯವಾಗಿ ನಮ್ಮ ಕ್ಲಬ್ಬಿನ 2 ಪಿಲ್ಲರ್ಗಳಿದ್ದಾರೆ, ರಾಧಾಕೃಷ್ಣ ರೈ ಮತ್ತು ಶ್ರೀನಾಥ್ ಕೊಂಡೆಯವರು, ಮತ್ತು ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ದುಡಿದಿದ್ದಾರೆ. ಅದಕ್ಕಾಗಿ ಅವರಿಗೆ ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ, ಈ ಕ್ಲಬ್ಬಿನ 6 ಕ್ಲಬ್ಗಳು ಬಹುಶಃ ಈಗಾಗಲೇ ನಮ್ಮ ಗವರ್ನರಿಗೆ ನಾನು ಅಭಿನಂದನೆ ಸಲ್ಲಿಸಬೇಕು. ಇಷ್ಟು ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಬೇಕಿದ್ರೆ ಅವರು ಮಲ್ಲಿಕಾ ಭಂಡಾರಿಗೆ ಕೊಟ್ಟದರಿಂದ ಮಾತ್ರ ಸಾಧ್ಯ ಆಗಿದೆ. ಹಾಗಾಗಿ ಅದಕ್ಕಾಗಿ ವಿಶೇಷವಾಗಿ ಗವರ್ನರಿಗೆ ಕೂಡ ಬಹುಶಃ ಅವರ ಪ್ರತಿಯೊಂದು ದೂರಾಲೋಚನೆ, ಫಾರ್ಸೈಟ್ನೆಸ್ ಏನಿದೆ, ಯಾವುದೇ ಕಾರ್ಯಕ್ರಮ, ಅದು MJF ಇರ್ಬೋದು, ಕಾರ್ಯಕ್ರಮ ಇರ್ಬೋದು, ಯೋಜನೆ ಇರ್ಬೋದು, ಅವೆಲ್ಲವೂ ಕೂಡ ಸಕ್ಸಸ್ ಆಗಿದೆ. ಅದಕ್ಕೆ ಕಾರಣ ಅವರ ಒಂದು ರೀತಿಯ ಕೌಶಲ್ಯ ಅಂತ ಹೇಳ್ಬೋದು. ಅದಕ್ಕಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. 6 ಕ್ಲಬ್ಗಳಿಗೆ, ಅಧ್ಯಕ್ಷರುಗಳಿಗೆ, ಕಾರ್ಯದರ್ಶಿಗೆ, ಖಜಾಂಜಿಗೆ ಅವರಿಗೂ ಅಭಿನಂದನೆ ಸಲ್ಲಿಸಿ, ಎಲ್ಲ ಪ್ರಾಂತ್ಯಾಧ್ಯಕ್ಷರುಗಳು ಇವತ್ತಿದ್ದಾರೆ, ಅವರಿಗೂ ಕೂಡ ನನ್ನ ಅಭಿನಂದನೆಗಳು ಸಲ್ಲಿಸ್ತೇನೆ. ಮುಖ್ಯವಾಗಿ ಲಯನ್ಸ್ ಅಂದರೆ ಈ ಪ್ರಾಂತ್ಯ ಸಮ್ಮೇಳನ ಅನ್ನುವಂಥದ್ದು ಒಂದು ರೀತಿಯ ನಮ್ಮೆಲ್ಲರನ್ನು ಒಂದುಗೂಡಿಸ್ತಕ್ಕಂಥ ಒಂದು ವ್ಯವಸ್ಥೆ. ಒಂದು ರೀತಿಯಲ್ಲಿ ಅಂತಾರಾಷ್ಟ್ರೀಯ ಸದಸ್ಯತನ ಹೆಚ್ಚಳಕ್ಕೆ, ಅಂತಾರಾಷ್ಟ್ರೀಯ ಸಂಸ್ಥೆಯ ಜಾಗತಿಕವಾಗಿ ಅದು ವಿಸ್ತರಣೆ ಆಗಬೇಕಿದ್ರೆ ಇಂಥ ಸಮ್ಮೇಳನಗಳ ಮೂಲಕ ಅದು ಒಂದು ರೀತಿಯ ಅಟ್ರಾಕ್ಷನ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಈ ಲಯನ್ಸ್ ಅನ್ನುವಂಥದ್ದು ಸೇವೆ ಮತ್ತು ಸ್ನೇಹದ ಮೂಲಕ ನಾವೆಲ್ಲರೂ ಒಂದಾಗಿದ್ದೇವೆ. ನಾವೆಲ್ಲರೂ ಹಲವಾರು ಸೇವಾ ಯೋಜನೆಗಳನ್ನು ಹಮ್ಮಿಕೊಳ್ತೇವೆ. ಸೇವಾ ಯೋಜನೆಗಳನ್ನು ಹಮ್ಮಿಕೊಂಡ ಮೇಲೆ ಅದನ್ನು ಇನ್ನೊಬ್ಬರಿಗೆ ಯೋಜನೆಗಳನ್ನು ಬಿಟ್ಟು ಕೊಡ್ತೇವೆ. ಬಿಟ್ಟು ಕೊಟ್ಟ ಮೇಲೆ ಉಳಿಯುವಂಥದ್ದು ಅದೇ ಪ್ರೀತಿ ಮತ್ತು ಸ್ನೇಹ. ಆ ಕಾರಣಕ್ಕಾಗಿ ಇವತ್ತು ಲಯನಿಸಮ್ 110 ವರ್ಷಗಳ ತನ್ನ ಯಶೋಗಾಥೆಯ ಮೂಲಕ ಸುಸ್ಥಿರತೆಯಲ್ಲಿ ನಿಂತಿದೆ ಹಾಗೂ ಅದು ಮುಂದುವರಿಯುತ್ತಾ ಇದೆ. ಅದಕ್ಕಾಗಿ ಈ ಲಯನಿಸಮ್ ಕುಟುಂಬಕ್ಕೆ ತಮ್ಮೆಲ್ಲರಿಗೂ ಕೂಡ ಶುಭ ಕೋರ್ತೇನೆ, ಅಭಿನಂದನೆ ಸಲ್ಲಿಸ್ತೇನೆ. ಈ ಮಗದೊಮ್ಮೆ ಕಾರ್ಯಕ್ರಮದಲ್ಲಿ ಸಹಕರಿಸಿದ ಪ್ರತಿಯೊಬ್ಬರಿಗೆ ಅಭಿನಂದನೆಯನ್ನು ಸಲ್ಲಿಸಿ ಅವಕಾಶಕ್ಕಾಗಿ ವಂದಿಸ್ತೇನೆ. ಬಾಲಕೃಷ್ಣ ಹೆಗ್ಡೆ, PRO ಸುದರ್ಶನ್ ಪಡಿಯರ್ ಹಾಗೂ ಡಿಸ್ಟ್ರಿಕ್ಟ್ನ ಗೋಪಾಲಾಚಾರ್ಯ, ಅವರು ವೇದಿಕೆಗೆ ಬಂದು ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. Now felicitation by CORC Lion Charanadwa. ಪ್ರಶಾಂ ಪ್ರಾಂತ್ಯ 5ರ ಪ್ರಾಂತೀಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದಂಥ ನನ್ನ CORC ಮಲ್ಲಿಕಾ ಭಂಡಾರಿ ಅವರೇ ಹಾಗೂ ರೀಸನ್ ಮೀಟ್ ಕಮಿಟಿಯ ಅಧ್ಯಕ್ಷರಾದಂಥ ಪ್ರಸಾದ್ ರೈ ಕಳ್ಳಿಮಾರ್ ಅವರೇ, PDG ದೇವದಾಸ್ ಭಂಡಾರಿ ಅವರೇ, ವೇದಿಕೆಯಲ್ಲಿ ಆಸೀನರಾಗಿರುವಂಥ ಎಲ್ಲ ಲಯನ್ಸ್ ಮಿತ್ರರೇ, ವೇದಿಕೆಯ ಮುಂಭಾಗದಲ್ಲಿರುವಂಥ PMCC, PDG ಹಾಗೂ ಎಲ್ಲ ಲಯನ್ಸ್ ಬಂಧುಗಳೇ, ಪ್ರಥಮವಾಗಿ ಈ ವೇದಿಕೆಯಲ್ಲಿ ನನಗೆ ಶುಭ ಸಂಶನೆಗೆ ಅವಕಾಶ ಮಾಡಿಕೊಟ್ಟಂಥ ಪ್ರಾಂತ್ಯ ಅಧ್ಯಕ್ಷರು ಮತ್ತು ಅವರ ತಂಡಕ್ಕೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ, ಕಾರ್ಯಕ್ರಮವನ್ನು ಅತ್ಯುತ್ತಮವಾಗಿ ನಡೆಸಿಕೊಟ್ಟಿದ್ದೀರಿ. ಎಲ್ಲ ಕಾರ್ಯಗಳಲ್ಲೂ ತಾವು ತಮ್ಮ ಇರುವಿಕೆ ಮತ್ತು ಇನ್ವಾಲ್ವ್ಮೆಂಟನ್ನು ತೋರಿಸಿದಿರಿ. ನಾವು ವೇದಿಕೆಯಲ್ಲಿ ಗಮನಿಸ್ತಾ ಇದ್ವಿ, ನೀವು ಎಲ್ಲ ಕಾರ್ಯದಲ್ಲಿ ತಾವು ಇನ್ವಾಲ್ವ್ ಆಗಿದ್ದೀರಿ, ಆ ಕಡೆ ಈ ಕಡೆ ಓಡ್ತಾ ಇದ್ರಿ. ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ತಾವು ಮತ್ತು ತಮ್ಮ ತಂಡದವರು, ಪ್ರಸಾದ್ ಕಳ್ಳಿಮಾರ್ ಅವರ ತಂಡದವರು ಅತ್ಯುತ್ತಮವಾಗಿ ನಡೆಸಿಕೊಟ್ಟಿದ್ದಾರೆ. ಅವರಿಗೆ ಕೂಡ ಈ ಸಂದರ್ಭದಲ್ಲಿ ಎಲ್ಲ ನಮ್ಮ ಪ್ರಾಂತ್ಯ ಅಧ್ಯಕ್ಷರ ಪರವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನು ಇವತ್ತಿನ ವೇದಿಕೆಯಲ್ಲಿ ಮುಖ್ಯ ಅತಿಥಿ ಚಿನ್ನಪ್ಪ ಗೌಡ ಸರ್ ಅವರಿದ್ದಾರೆ. ಅವರು ನನ್ನ ಮಾತನ್ನು ಕೇಳಲಿಕ್ಕೆ ನಾನು ವೇದಿಕೆಯಲ್ಲಿ ಇರಲಿಲ್ಲ, ಬಟ್ ನಮ್ಮ ಆರ್ಸಿಗಳು ಹೇಳ್ತಾ ಇದ್ರು ಚೆಂದಾಗಿ ಮಾತಾಡಿದ್ದಾರೆ ಅಂತ ಹೇಳ್ತಾ ಇದ್ರು. ಅದಕ್ಕೆ ಅವರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ.
ಇನ್ನು ನಾಳೆ ನನ್ನ ಪ್ರಾಂತ್ಯ 2ರ ರೀಜನ್ ಮೀಟ್ ಪಿಲಿಕುಳ ಸ್ಕೌಟ್ಸ್ ಭವನದಲ್ಲಿ ಸಂಜೆ 4 ಗಂಟೆಯಿಂದ ಗ್ರಂಥ ಪ್ರಾಂತೀಯ ಸಮ್ಮೇಳನದ ಮುಖಾಂತರ ನಡೀಲಿಕ್ಕಿದೆ. ಆ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆ ಕಾರ್ಯಕ್ರಮಕ್ಕೆ ಬರಬೇಕು. ಎಲ್ರಿಗೂ ನಾವು ಫೋನ್ ಮುಖಾಂತರ ಇಲ್ಲ ಇನ್ವಿಟೇಷನ್ ಇಲ್ಲ ವಾಟ್ಸಪ್ ಮುಖಾಂತರ ನಾವು ಸಂಪರ್ಕಿಸಲು ಪ್ರಯತ್ನ ಮಾಡಿದ್ದೇವೆ. ಯಾರಿಗಾದರೂ ಇನ್ವಿಟೇಷನ್ ಬರಲಿಕ್ಕೆ ಬಾಕಿ ಇದ್ದರೆ ಇಲ್ಲ ನಮ್ಮ ಕಾಲ್ ಬಂದಿಲ್ಲ ಅಂತ ನೀವು ಅನಿಸಿದರೆ ಕಾಲ್ ಬಂದಿದೆ ಅಂದ್ಕೊಂಡು ಎಲ್ಲ ನಮ್ಮ ಕಾರ್ಯಕ್ರಮಕ್ಕೆ ತಾವೆಲ್ಲ ಬರಬೇಕು. ನಮ್ಮ ಕಾರ್ಯಕ್ರಮ ಒಂದು ಸಕ್ಸಸ್ ಆಗಲಿಕ್ಕೆ ತಮ್ಮೆಲ್ಲರ ಇರುವಿಕೆ ನನಗೆ ಅಗತ್ಯ ಅಂತೇಳಿ ಭಾವಿಸ್ತಾ ಅವಕಾಶಕ್ಕಾಗಿ ವಂದಿಸ್ತೇನೆ. ತಮ್ಮ ಆಗಮನವನ್ನು ನಿರೀಕ್ಷಿಸ್ತೇನೆ. ಥ್ಯಾಂಕ್ ಯು. ಧನ್ಯವಾದ. ತುಂಬ ಸಂತೋಷ ಆಗ್ತಾ ಉಂಟು. ಕ್ಲೋಸಿಂಗ್ ರಿಮಾರ್ಕ್ಸ್ ಹೆಚ್ಚೇನು ಹೇಳಲಿಕ್ಕಿಲ್ಲ. ಮೊದಲಿಗೆ ಅದೇ ಮುಖ್ಯ ಅತಿಥಿಯಾಗಿ ಯಾರನ್ನು ಕರೆಯುವಂತ ಹೇಳುವಾಗ ನನಗೆ ಪ್ರಸಾದ್ ರೈ ಅವರು ಚಿನ್ನಪ್ಪ ಗೌಡರ ಹೆಸರು ಹೇಳಿದರು. ತುಂಬ ಖುಷಿಯಾಯಿತು. ನಾನು ಎಣಿಸಿದ್ದೆ ನಮಗೆ ಸಿಕ್ಕಿತ್ತು ಅಂತ ಭಾಗ್ಯ ಅಂತ ಎಣಿಸಿದೆ. ಹಾಗೆ ಇವತ್ತು ಕೂಡ ತುಂಬ ಅರ್ಥಪೂರ್ಣವಾಗಿ ನಮಗೆಲ್ಲ ಒಳ್ಳೆಯ ರೀತಿಯಲ್ಲಿ ಅವರು ಮನವರಿಕೆ ಮಾಡುವ ರೀತಿಯಲ್ಲಿ ಎಲ್ಲ ವಿಷಯವನ್ನು ತಿಳಿಸಿದ್ದಾರೆ. ಅವರಿಗೆ ನಾನು ಹೃದಯಾಂತರದಿಂದ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಹಾಗೆ ಸ್ವಾಮೀಜಿಗಳು ಇಲ್ಲ, ಅವರದ್ದು ಕೂಡ ಹಾಗೆ ನನಗೆ ಚಿಕ್ಕಂದಿನಿಂದಲೂ ಅವರ ಒಟ್ಟಿಗೆ ಇದ್ದವರು ನಾವು. ಮತ್ತು ಅವರು ಸ್ವಾಮೀಜಿ ಆಗುವಾಗಲೂ ನಮಗೆ ಒಂದು ದಾರಿದೀಪವಾಗಿ ಒಂದು ದಿವಸ ಅವರು ನಮ್ಮೊಟ್ಟಿಗೆ ಇದ್ದರು. ಹಾಗೆ ಮತ್ತು ನನ್ನ ಈ ಒಂದು ಪ್ರಾಂತೀಯ ಸಮ್ಮೇಳನದಲ್ಲಿ ಸ್ವಾಮೀಜಿಗಳನ್ನು ಕರೆಯುವುದ ಬೇಡವಾ ಅಂತ ಎಣಿಸಿದೆ. ಆದರೆ ಇದು ನನಗೆ ಸ್ವಾಮೀಜಿ ಮಾತ್ರ ಅಲ್ಲ, ನಮ್ಮವರು ಚಿಕ್ಕಂದಿನಿಂದ ನಾವು ಒಟ್ಟಿಗೆ ಒಡನಾಟದಲ್ಲಿ ಇದ್ದವರು. ನಾನು ಅವರ ಮಾತುಗಳನ್ನು ತುಂಬ ಕೇಳಿದ್ದೇನೆ. ಹಾಗೆ ಇನ್ನೊಮ್ಮೆ ನಾವೆಲ್ಲ ಕೇಳುವ ಅಂತ ಹೇಳಿ ಅವರನ್ನು ಕರೆಸಿದ್ದೇನೆ. ಅವರನ್ನು ನಮ್ಮ ಉಮಿಯ ರಾಧಾಕೃಷ್ಣ ರೈ ಅವರು ಒಳ್ಳೆ ರೀತಿಯಲ್ಲಿ ನಮಗೆ ಅವರನ್ನು ಬರಮಾಡಿಕೊಂಡರು. ನಾನು ಅವರಿಗೂ ಧನ್ಯವಾದ ಹೇಳ್ತೇನೆ. ಹಾಗೆ ಇವತ್ತಿನ ಈ ಕಾರ್ಯಕ್ರಮ ಒಳ್ಳೆ ರೀತಿಯಲ್ಲಿ ನಡೆಯಿತು. ಎಲ್ಲರ ಸಹಕಾರವನ್ನು ಮಗದೊಮ್ಮೆ ನೆನಪಿಸುತ್ತಾ ತಮಗೆಲ್ಲರಿಗೂ ತುಂಬ ಹೃದಯದ ಕೃತಜ್ಞತೆಯನ್ನು ಹೇಳುತ್ತಾ ನನ್ನ ಒಂದು ಮಾತನ್ನು ನಿಲ್ಲಿಸ್ತೇನೆ. ಧನ್ಯವಾದ. ಧನ್ಯವಾದಗಳು. ಇದೀಗ ಧನ್ಯವಾದ ಸಮರ್ಪಣೆ ಲೈನ್ ರವಿ ರೈ ಫಜೀರ್ ಇವರಿಂದ. ಪ್ರಶಂ ಪ್ರಾಂತೀಯ ಸಮ್ಮೇಳನವನ್ನು ಭಾಳ ಅಚ್ಚುಕಟ್ಟಾಗಿ ಇಂದಿನ ಕಾರ್ಯಕ್ರಮ ನಡೆಯುವಲ್ಲಿ ಎಲ್ಲ ಲಯನ್ಸ್ ಬಂಧುಗಳು ಸಹಕಾರ ಕೊಟ್ಟು ಈ ಕಾರ್ಯಕ್ರಮ ಯಶಸ್ವಿಗೆ ತಾವೆಲ್ಲರೂ ಕಾರಣೀಭೂತರಾಗಿದ್ದಾರೆ. ಪ್ರಪ್ರಥಮವಾಗಿ ತಮ್ಮೆಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಇಂದಿನ ಪ್ರಾಂತೀಯ ಸಮ್ಮೇಳನಕ್ಕೆ ಪರಮ ಪೂಜ್ಯ ಶ್ರೀ ಶ್ರೀ ಈಶಾ ವಿಠಲದಾಸ ಸ್ವಾಮೀಜಿಗಳು ಶ್ರೀ ಕೇಮರು ಮಠದಿಂದ ಆಗಮಿಸಿ ತಮಗೆಲ್ಲರಿಗೂ ಉತ್ತಮವಾದ ಮಾರ್ಗದರ್ಶನವನ್ನು ನೀಡಿ ನಮಗೆ ಆಶೀರ್ವಚನ ಮಾಡಿದವರಿಗೆ ಪ್ರಥಮವಾಗಿ ಅವರಿಗೆ ಅನಂತ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ನಮಗೆ ಉತ್ತಮವಾದ ಮಾರ್ಗದರ್ಶನ ನೀಡಿದಂಥ ಹಿರಿಯರಾದ ಶ್ರೀಯುತ ಚೆನ್ನಪ್ಪ ಗೌಡರಿಗೆ ಎಲ್ಲ ಲಯನ್ಸ್ ಬಂಧುಗಳ ಪರವಾಗಿ ಅನಂತ ಕೃತಜ್ಞತೆಯನ್ನು ಸಲ್ಲಿಸಿದ್ದೇವೆ. ಹಾಗೆಯೇ ಈ ಕಾರ್ಯಕ್ರಮ ಯಶಸ್ವಿಗೆ ಕಾರಣೀಕರ್ತರು ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಶ್ರೀಯುತ ಲಯನ್ ಸತೀಶ್ ಭಂಡಾರಿ ಹಾಗೂ ಮಲ್ಲಿಕಾ ಭಂಡಾರಿ ಅವರು ಕಳೆದ ಒಂದು ತಿಂಗಳಿಂದ ಎಲ್ಲ ಲಯನ್ಸ್ ಬಂಧುಗಳಿಗೆ ಒಟ್ಟುಗೂಡಿಸಿ ಎಲ್ಲರೂ ಒಂದು ಅಚ್ಚುಕಟ್ಟಾದ ಕಾರ್ಯಕ್ರಮವನ್ನು ಮಾಡಬೇಕೆಂಬ ಇಚ್ಛಾಶಕ್ತಿಯಿಂದ ತುಂಬ ಸುಸೂತ್ರವಾಗಿ ಇವತ್ತಿನ ಪ್ರಾಂತೀಯ ಸಮ್ಮೇಳನವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿಕೊಟ್ಟಂಥ ನಮ್ಮ ಪ್ರಾಂತೀಯ ಅಧ್ಯಕ್ಷರಾದ ಮಲ್ಲಿಕಾ ಭಂಡಾರಿ ಹಾಗೂ ಸತೀಶ್ ಭಂಡಾರಿ ಅವರಿಗೆ ಅನಂತ ಕೃತಜ್ಞತೆಯನ್ನು ಸಲ್ಲಿಸಿದ್ದೇವೆ. ಹಾಗೆ ಇವತ್ತಿನ ಪ್ರಾಂತೀಯ ಸಮ್ಮೇಳನದ ಕೇಂದ್ರ ಬಿಂದು ನಮ್ಮ ಪ್ರಾಂತೀಯ ಸಮ್ಮೇಳನದ ಈ ಸಮಿತಿಯ ಅಧ್ಯಕ್ಷರು ಶ್ರೀಯುತ ಲಯನ್ ಪ್ರಸಾದ್
ರೈಗಳು ತುಂಬ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮವನ್ನು ನಿರ್ವಹಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇವರಿಗೆ ಎಲ್ಲ ಲಯನ್ಸ್ ಬಂಧುಗಳ ಪರವಾಗಿ ಅನಂತ ಕೃತಜ್ಞತೆಯನ್ನು ಸಲ್ಲಿಸಿದ್ದೇವೆ. ಹಾಗೆಯೇ ನಮ್ಮ ಈ ಪ್ರಾಂತೀಯ ಸಮ್ಮೇಳನದ ಗೌರವ ಅಧ್ಯಕ್ಷರಾಗಿ ನಮಗೆ ಮಾರ್ಗದರ್ಶನ ನೀಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಲ್ಲಿ ನಮಗೆ ಸಹಕಾರ ನೀಡಿದಂಥ ಲಯನ್ ದೇವದಾಸ್ ಭಂಡಾರಿ ಅವರಿಗೆ ಅನಂತ ಕೃತಜ್ಞತೆಗಳು. ಹಾಗೆ ಈ ಕಾರ್ಯಕ್ರಮದ ಸಂಯೋಜನೆಗೆ ಸಂಪೂರ್ಣ ಸಹಕಾರವನ್ನು ನೀಡಿ ಕಾರ್ಯಕ್ರಮ ಯಶಸ್ವಿಗೆ ಕಾರಣಕರ್ತರಾದ ಶ್ರೀಯುತ ಉಮಿಯ ರಾಧಾಕೃಷ್ಣ ರೈ ಅವರಿಗೆ ಅನಂತ ಕೃತಜ್ಞತೆಗಳು. ಹಾಗೆಯೇ ಶ್ರೀಯುತ ನಮಗೆಲ್ಲ ಈ ಕಾರ್ಯಕ್ರಮದ ಸಂಯೋಜಕರಾಗಿ ಸಲಹೆಗಳನ್ನು ನೀಡಿ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನಿರ್ವಹಿಸಲು ಸಹಕಾರ ಮಾಡಿದ ಲಯನ್ ಶ್ರೀನಾಥ್ ಕೊಂಡೆ ಅವರಿಗೆ ಅನಂತ ಕೃತಜ್ಞತೆಗಳು. ಹಾಗೆ ಈ ಕ್ಲಬ್ಬಿನ ಎಲ್ಲ ಪ್ರಾಂತೀಯ 1 ಹಾಗೂ 2ರ ವಲಯ ಅಧ್ಯಕ್ಷರುಗಳು ಹಾಗೂ ಎಲ್ಲ ಪ್ರಾಂತೀಯ ಅಧ್ಯಕ್ಷರುಗಳಿಗೆ ಹಾಗೂ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೆ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಸಲ್ಲಿಸುತ್ತಾ, ಹಾಗೆಯೇ ವೇದಿಕೆ ಮುಂಭಾಗದಲ್ಲಿ ಎಲ್ಲ ಲಯನ್ಸ್ ಬಂಧುಗಳು ಈ ಕಾರ್ಯಕ್ರಮ ಯಶಸ್ವಿಯಲ್ಲಿ ತುಂಬ ಸಹಕಾರ ನೀಡಿದಿರಿ. ತಮಗೆಲ್ಲರಿಗೂ ಅನಂತ ಕೃತಜ್ಞತೆಗಳು. ಹಾಗೆ ಇವತ್ತಿನ ಕಾರ್ಯಕ್ರಮವನ್ನು ತುಂಬ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿದಂಥ ಲಯನ್ ಸುಖಲತಾ ಭಂಡಾರಿ ಹಾಗೂ ರಿಷಲ್ ಇವರಿಗೆ ಅನಂತ ಕೃತಜ್ಞತೆಯನ್ನು ಸಲ್ಲಿಸಿದ್ದೇವೆ. ಹಾಗೆ ಮಾಧ್ಯಮದ ಮುಖಾಂತರ ಈ ಕಾರ್ಯಕ್ರಮವನ್ನು ನೇರ ಪ್ರಸಾರದೊಟ್ಟಿಗೆ ಕಾರ್ಯಕ್ರಮ ಯಶಸ್ವಿ ಕಾರಣೀಕರ್ತರಾದಂಥ ನಮ್ಮ ಇವತ್ತಿನ ಕಾರ್ಯಕ್ರಮ ಯಶಸ್ವಿ ಕಾರಣೀಕರ್ತರಾದ ಎಲ್ಲ ಮಾಧ್ಯಮ ಮಿತ್ರರಿಗೆ ಅನಂತ ಕೃತಜ್ಞತೆಗಳು. ಹಾಗೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಮಗೆ ಈ ಸ್ಥಳಾವಕಾಶ ನೀಡಿದಂಥ ರವೀಂದ್ರ ಶೆಟ್ಟಿ ಅವರಿಗೆ ಅನಂತ ಕೃತಜ್ಞತೆಯನ್ನು ಸಲ್ಲಿಸಿದ್ದೇವೆ. ಹಾಗೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಔತಣಕೂಟಕ್ಕೆ ಹಾಗೂ ಎಲ್ಲ ಊಟದ ವ್ಯವಸ್ಥೆಯನ್ನು ಮಾಡಿದಂಥ ನಮ್ಮ ಈ ರಂಗೋಲಿ ಕ್ಯಾಟ್ರಿಂಗ್ ನಮ್ಮ ತುಕ್ಕೊಟ್ಟು ಇವರಿಗೆ ಸಹ ಅನಂತ ಕೃತಜ್ಞತೆಯನ್ನು ಸಲ್ಲಿಸುತ್ತಾ, ಇವತ್ತಿನ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಮಾಡಿದ ಎಲ್ಲ ಲಯನ್ಸ್ ಬಂಧುಗಳಿಗೆ ಒಂದೇ ಮಾತಿನಲ್ಲಿ ಕೃತಜ್ಞತೆಯನ್ನು ಸಲ್ಲಿಸುತ್ತಾ, ಇನ್ನು ಮುಂದಕ್ಕೆ ಸಹ ಇದೇ ರೀತಿ ಕಾರ್ಯಕ್ರಮಕ್ಕೆ ಸಹಕಾರ ನೀಡುವಲ್ಲಿ ತಮ್ಮೆಲ್ಲ ಸಹಕಾರವನ್ನು ಯಾಚಿಸುತ್ತಾ ಎಲ್ಲರಿಗೂ ವಂದನೆಯನ್ನು ಸಲ್ಲಿಸಿದ್ದೇವೆ. I, Mallika S. Bhandari, attend this region conference Prasham for the dinner, fellowship and entertainment.